ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನಂ ಉದ್ಯತಾಃ. ಮಹತ್ತಾದ ಪಾಪ ಕಾರ್ಯಗಳನ್ನು ಮಾಡಲು ನಾವು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ ಎನ್ನುವುದು ಎಂತಹ ಆಶ್ಚರ್ಯದ ಸಂಗತಿ. ರಾಜ್ಯ ಸುಖದ ಲೋಭದಿಂದಾಗಿ ನಾವು ಸ್ವಜನರನ್ನು ಕೊಲ್ಲಲು ಸಂಕಲ್ಪ ಮಾಡಿದ್ದೇವೆ. ಯದಿಮಾಂ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರ ರಣೇ ಹನ್ಯುಃ ತನ್ಮೇ ಕ್ಷೇಮತರಂ. ಹರೇ ಕೃಷ್ಣ ಯಶಸ್ವಿನಿ, ಆಡಿಯೋ ಕ್ಲಿಯರ್ ಇದೆ ಅಲ್ಲ? ಮೆಸೇಜ್ ಮಾಡಿ. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಇಸ್ಕಾನ್ ರಾಧಾ ಗೋವಿಂದ ಮಂದಿರ ಮಂಗಳೂರು ಇವರು ಆಯೋಜಿಸಿರುವಂತಹ 18 ದಿವಸಗಳ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶೋಭಮಯಿ. ನಾನು ಕಳೆದ 8 ವರ್ಷಗಳಿಂದ ಈ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಭಕ್ತಿಯೋಗವನ್ನ ಅಭ್ಯಾಸ ಮಾಡ್ತಾ ಬಂದಿದ್ದೀನಿ, ಶಾಸ್ತ್ರಗಳ ಅಧ್ಯಯನವನ್ನ ಮಾಡ್ತಾ ಬಂದಿದ್ದೀನಿ. ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ 18 ದಿವಸಗಳಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ನಮ್ಮ ಈ ಕೋರ್ಸ್ಗೆ ಅದ್ಭುತವಾದಂತಹ ಪ್ರತಿಕ್ರಿಯೆ ಬಂದಿದ್ದು ಈಗಾಗಲೇ ಲಕ್ಷಾಂತರ ಜನರು ಇದರ ಸದುಪಯೋಗವನ್ನ ಪಡೆದಿದ್ದಾರೆ. ಸೊ 2020 ಜೂನ್ ತಿಂಗಳಿನಿಂದ ಪ್ರಾರಂಭವಾಗಿ ಇಂದಿನವರೆಗೆ ಸತತವಾಗಿ ಪ್ರತಿ ತಿಂಗಳು ಹೊಸ ಕೋರ್ಸ್ ಅನ್ನ ನಾವು ನಡೆಸುತ್ತಾ ಬಂದಿದ್ದೀವಿ. ಇದಕ್ಕೆ ಅದ್ಭುತವಾದಂತಹ ಪ್ರತಿಕ್ರಿಯೆ ಬಂದಿದೆ. ಹಲವಾರು ಭಾಷೆಗಳಲ್ಲಿ ಈ ಕೋರ್ಸ್ ಅನ್ನ ನಡೆಸಲಾಗ್ತಾ ಇದೆ. ಸೊ ಪ್ರಾರ್ಥನೆಯೊಂದಿಗೆ ಈಗ ನಾವು ನಮ್ಮ ಇಂದಿನ 18 ದಿವಸಗಳ ಈ ಪ್ರಯಾಣವನ್ನ ಪ್ರಾರಂಭಿಸೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ಮುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಭಗವದ್ಗೀತೆಯನ್ನು ಕೇವಲ ಮನೆಯಲ್ಲಿಟ್ಟು ಪೂಜೆ ಮಾಡುವ ಗ್ರಂಥವಾಗದೆ ಅದನ್ನ ನಾವು ಓದಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಈ ಭಗವದ್ಗೀತೆಯ ಕೋರ್ಸ್ ಅನ್ನ ಪ್ರಾರಂಭಿಸಲಾಯಿತು. ತುಂಬಾ ಸುಲಭವಾಗಿ ಮತ್ತು ಸರಳವಾಗಿ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಾವಿಲ್ಲಿ ತಿಳಿಸುವ ಪ್ರಯತ್ನವನ್ನ ನಾವಿಲ್ಲಿ ಮಾಡ್ತೀವಿ. ಈಗ ನಿಮ್ಮಲ್ಲಿ ಹಲವಾರು ಜನ ಭಗವದ್ಗೀತೆಯನ್ನ ಕೆಲವರು ಓದಿರ್ಬೋದು, ಕೆಲವರು ಓದಿ ಅರ್ಥವಾಗದೆ ಬಿಟ್ಟಿರ್ಬೋದು, ಕೆಲವರು ಅರ್ಧ ಓದಿರ್ಬೋದು. ಒಟ್ಟಿನಲ್ಲಿ ಯಾರಿಗೇ ಇರ್ಲಿ ಈ ಭಗವದ್ಗೀತೆಯ 18 ದಿವಸಗಳ ಈ ಕೋರ್ಸ್ ನಿಂದ ಖಂಡಿತವಾಗ್ಲು ಸದುಪಯೋಗವಾಗುತ್ತೆ ಜೀವನದಲ್ಲಿ. ಇದರಿಂದ ನಿಮ್ಗೆ ತುಂಬಾನೇ ಲಾಭವಾಗಲಿದೆ ಅನ್ನುವಂತಹ ಭರವಸೆಯನ್ನ ನಾವು ನಿಮಗೆ ಕೊಡಲಿದ್ದೇವೆ. ಸೊ ಈಗ ಕೆಲವರು ಇಲ್ಲೀಗ ಜ್ಞಾನ ಸಾಧನೆಗಾಗಿ ಬಂದಿರ್ಬೋದು ಅಲ್ವಾ. ಕೆಲವರು ಭಗವದ್ಗೀತೆಯಲ್ಲಿ ಏನೆಲ್ಲ ಇದೆ ಅಂತ ನೋಡೋದಕ್ಕೋಸ್ಕರ ಬಂದಿರ್ಬೋದು, ಕೆಲವರು ಜೀವನದ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹಿಡಿಯಲಿಕ್ಕೆ ಬಂದಿರ್ಬೋದು, ಕೆಲವರು ಜೀವನದ ಯಶಸ್ವಿ ಸೂತ್ರಗಳನ್ನ ಕಂಡು ಹಿಡಿಯಲಿಕ್ಕೆ ಬಂದಿರ್ಬೋದು. ಒಟ್ಟಿನಲ್ಲಿ ಏನೇ ಇರ್ಲಿ ನಾವೆಲ್ಲರೂ ಪ್ರತಿಯೊಬ್ಬರು ಜೀವನದಲ್ಲಿ ಸಂತೋಷದ ಹುಡುಕಾಟದಲ್ಲಿದ್ದೀವಿ. ಪ್ರತಿಯೊಬ್ಬರಿಗೂ ತಾವು ಸಂತೋಷವಾಗಿರಬೇಕೆಂಬ ಹಂಬಲ, ಸಂತೋಷಕ್ಕಾಗಿ ನಾವು ಏನೆಲ್ಲ ಪ್ರಯತ್ನವನ್ನ ಮಾಡ್ತೀವಿ. ಆದ್ರೆ ಶಾಶ್ವತವಾದಂತಹ ಸಂತೋಷ ಅಂತೂ ನಮಗೆ ಬರುವುದೇ ಇಲ್ಲ. ಸಂತೋಷ ಅನ್ನುವಂಥದ್ದು ಇರುತ್ತದೆ, ನಾವು ತಿಳ್ಕೊಂಡಿರ್ತೀವಿ ಸಂತೋಷ ಅಂತೇಳಿ, ಬಟ್ ಅದು ತಾತ್ಕಾಲಿಕವಾಗಿರುತ್ತೆ. ಶಾಶ್ವತವಾಗಿ ಅಂತೂ ನಮ್ಗೆ ಸಂತೋಷ ಅನ್ನುವಂಥದ್ದು ಇರುವುದಿಲ್ಲ. ಸೊ ಚಿಕ್ಕ ಮಕ್ಕಳಿದ್ದಾಗ ಸ್ಕೂಲಿಗೆ ಹೋಗ್ತಾ ಇರುವಂತಹ ಮಕ್ಕಳಿಗೆ ತಂದೆ ತಾಯಿಯರು ಹೇಳ್ತಾರೆ, ನೀನು ತುಂಬಾ ಚೆನ್ನಾಗಿ ಓದಿ ನೀನು ಒಳ್ಳೆ ಮಾರ್ಕ್ಸ್ ಪಡೆದ್ರೆ ನೀನು ಕಾಲೇಜಲ್ಲಿ ನಿನ್ಗೆ ಒಳ್ಳೆ ಸೀಟ್ ಸಿಗುತ್ತೆ, ಆವಾಗ ಚೆನ್ನಾಗಿರುತ್ತೆ ಅಂತೇಳಿ. ಆವಾಗ ಮಗು
ಮಕ್ಕಳು ಕನಸು ಕಾಣೋದಕ್ಕೆ ಪ್ರಾರಂಭಿಸ್ತಾರೆ. ನಾನು ಕಾಲೇಜಿಗೆ ಹೋದ್ಮೇಲೆ ಸಂತೋಷವಾಗಿರ್ಬೋದು. ಈಗ ಸ್ಕೂಲಲ್ಲಿ ನನ್ಗೆ ಸ್ವಲ್ಪ ಕಷ್ಟ ಇದೆ, ನಾನು ತುಂಬಾನೇ ಸ್ಟಡಿ ಮಾಡ್ಬೇಕು, ನಾನು ಕಾಲೇಜಿಗೆ ಹೋದ್ಮೇಲೆ ನಾನು ಸಂತೋಷವಾಗಿರ್ತೀನಿ ಅಂತ ಮಕ್ಕಳು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಕಾಲೇಜಿಗೆ ಹೋದ್ಮೇಲೆ ಸ್ವಲ್ಪ ದಿವಸ ಓಕೆ, ಸ್ಕೂಲ್ಗಿಂತ ಪರವಾಗಿಲ್ಲ, ಕಾಲೇಜ್ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಅದಾದ್ಮೇಲೆ ಕಾಲೇಜಿಗೆ ಹೋದ್ಮೇಲೆ ಮತ್ತೆ ಅದೇ ಮುಂದುವರಿತದೆ. ಚೆನ್ನಾಗಿ ಓದಿ ಒಳ್ಳೆ ಒಂದು ಉತ್ತಮ ಅಂಕಗಳನ್ನ ಪಡೆದ್ರೆ ಮುಂದೆ ಹೈಯರ್ ಸ್ಟಡೀಸ್ಗೆ ಹೋಗ್ಬೋದು ಅಥವಾ ಒಳ್ಳೆ ಜಾಬ್ ಸಿಗ್ಬೋದು. ಹೀಗೆ ಅದಾದ್ಮೇಲೆ ಆವಾಗ ಕಾಲೇಜಲ್ಲಿ ಇರುವಂತ ವಿದ್ಯಾರ್ಥಿಗಳು ಯೋಚಿಸ್ತಾ ಇರ್ತಾರೆ, ನಾನು ಮುಂದಕ್ಕೆ ಜಾಬ್ ಸಿಕ್ಕಿದ ಮೇಲೆ ನಾನು ತುಂಬಾ ಸಂತೋಷವಾಗಿರ್ತೀನಿ ಅಂತೇಳಿ. ಅದಾದ್ಮೇಲೆ ಕೆಲವರು ಹೈಯರ್ ಸ್ಟಡೀಸ್ಗೆ ಹೋಗ್ತಾರೆ, ಕೆಲವರಿಗೆ ಜಾಬ್ ಸಿಗುತ್ತೆ. ಜಾಬ್ ಸಿಕ್ಕಿದ್ಮೇಲೆ ಕೆಲ್ಸಕ್ಕೆ ಹೋದ್ಮೇಲೆ ಪ್ರಾರಂಭದಲ್ಲಿ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಅದಾದ್ಮೇಲೆ ಸ್ವಲ್ಪ ದಿವಸದ ನಂತರ ಇದು ಮತ್ತೆ ಒಂದೇ ತರ ರುಟೀನ್ ಆಗ್ತಾ ಬಂತು. ಮತ್ತೆ ಇನ್ನು ನಾನು ಹೇಗೆ ಸಂತೋಷವಾಗಿರ್ಬೋದು ಅಂತ ಮತ್ತೆ ಸಂತೋಷದ ಹುಡುಕಾಟದಲ್ಲಿ. ಅದಾದ್ಮೇಲೆ ಕೆಲವರಿಗೆ ಮದುವೆ ಆದ್ರೆ ಸಂತೋಷವಾಗಿರ್ಬೋದು ಅಂತೇಳಿ, ಅದಕ್ಕಿಂತ ಮಧ್ಯದಲ್ಲಿ ಮತ್ತೆ ಗರ್ಲ್ ಫ್ರೆಂಡ್ ಸಿಕ್ಕಿದ್ರೆ ಸಂತೋಷವಾಗಿರ್ಬೋದು, ಬಾಯ್ ಫ್ರೆಂಡ್ ಸಿಕ್ಕಿದ್ರೆ ಸಂತೋಷವಾಗಿರ್ಬೋದು. ಹೀಗೆ ನಡೀತಾ ಇರುತ್ತೆ. ಕೊನೆಗೆ ಮದುವೆ ಆದ್ಮೇಲೆ ಸಂತೋಷವಾಗಿರ್ಬೋದು ಅಂತೇಳಿ. ಸೊ ಮದುವೆ ಆದ್ಮೇಲೆ ಸಂತೋಷ ಇಲ್ಲ ಅಂತ ಹೇಳಿ ಎಲ್ಲ ಇರುತ್ತೆ, ಬಟ್ ಎಷ್ಟು ದಿವಸ ಇರುತ್ತೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಇರ್ಬೋದು, ಸಂತೋಷ ಅನ್ನುವಂಥದ್ದು ಬರುತ್ತೆ, ಆದ್ರೆ ಅದು ಕೂಡ ತಾತ್ಕಾಲಿಕವಾಗಿ ಇರುತ್ತೆ. ಮಗು ಆದ್ಮೇಲೆ ಸಂತೋಷವಾಗಿರ್ಬೋದು ಅಂತ. ಸೊ ಮಗು ಆದ್ಮೇಲೆ ಕೂಡ ಸಂತೋಷ ಅನ್ನುವಂಥದ್ದು ಇರುತ್ತೆ, ಇಲ್ಲ ಅಂತ ಹೇಳಿಲ್ಲ, ಬಟ್ ಸ್ಟಿಲ್ ಏನೋ ಒಂದು ಮಿಸ್ ಆಗಿದೆ ನಮ್ಮ ಜೀವನದಲ್ಲಿ. ಆ ಮಗುವಿನ ಲಾಲನೆ ಪಾಲನೆ ಮಾಡ್ತಾ ನಮ್ಗೆ ಅನ್ಸುತ್ತೆ, ನಾವು ನಿಜವಾಗ್ಲೂ ಸಂತೋಷವಾಗಿದ್ದೀವಾ ಅನ್ನುವಂತ ಪ್ರಶ್ನೆ ಬರುತ್ತೆ ಸಾಮಾನ್ಯವಾಗಿ. ಸೊ ಹಾಗಾದ್ರೆ ನಿಜವಾದ ಸಂತೋಷ ನಮ್ಮ ಜೀವನದ ಅಂದ್ರೆ ಕೊನೆಯವರೆಗೂ ನಿರಂತರವಾಗಿ ನಾವು ಹುಡುಕ್ತಾನೆ ಇರ್ತೀವಿ. ಸಂತೋಷ ಶಾಶ್ವತವಾದಂತದ್ದು ಸಂತೋಷ ನಮ್ಗೆ ಅದು ಬರುವುದೇ ಇಲ್ಲ. ಈಗ ಸಂತೋಷ ಅಂದ್ರೆ ಏನು? ಈಗ ತಲೆನೋವು ಆದಾಗ ನಾವು ತಲೆನೋವಿಗೆ ಒಂದು ಔಷಧಿಯನ್ನ ನಾವು ತೆಗೆದುಕೊಳ್ತೇವೆ. ಔಷಧಿ ತೆಗೆದುಕೊಂಡ ತಕ್ಷಣ ಗುಳಿಗೆ ಮಾತ್ರೆ ನಾವು ತೆಗೆದುಕೊಳ್ತೀವಿ, ತಲೆನೋವು ವಾಸಿ ಆಗುತ್ತೆ. ತಲೆನೋವು ವಾಸಿಯಾದ ತಕ್ಷಣ ನಾವು ತಿಳ್ಕೊಳ್ತೀವಿ, ನಾನೀಗ ಸಂತೋಷವಾಗಿದ್ದೇನೆ ಅಂತೇಳಿ. ಹಾಗಾದ್ರೆ ತಲೆನೋವು ಇದ್ದು ಅದು ವಾಸಿಯಾಗಿದ್ದು ನಿಜವಾದ ಸಂತೋಷನಾ, ಅಥವಾ ತಲೆನೋವು ಇಲ್ಲದೆ ಇರುವುದು ಸಂತೋಷನಾ? ಸಂತೋಷ ಅಂದ್ರೆ ಏನು? ಕಷ್ಟಗಳು ಇಲ್ಲದಿರುವುದೇ ಸಂತೋಷನಾ? ನಿಜವಾದ ಸಂತೋಷ ಅಂದ್ರೆ ಏನು? ಸುಖ ಅನ್ನುವಂಥದ್ದು ನಮ್ಮ ಈ ದೇಹಕ್ಕೆ ಸಿಗುವಂಥದ್ದು, ಶಾಂತಿ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಸಿಗುವಂಥದ್ದು. ಸಂತೋಷ ಅನ್ನುವಂಥದ್ದು ಅದು ಆತ್ಮಕ್ಕೆ ಸಂಬಂಧಪಟ್ಟದ್ದು. ಸೊ ಆತ್ಮ ತೃಪ್ತಿ, ಆತ್ಮದಲ್ಲಿ ಸಂತೋಷ ಅನ್ನುವಂಥದ್ದು ನಮ್ಗೆ ಆತ್ಮದ ಅನುಭವ ಅದು. ಸೊ ಸಂತೋಷ ಅನ್ನುವಂಥದ್ದು ನಮ್ಮ ಒಳಗಡೆನೆ ಇದೆ, ನಮ್ಮ ಆತ್ಮದಲ್ಲೇ ಇದೆ. ನಾವು ಹೊರಗಡೆ ಎಲ್ಲೂ ಹುಡುಕ್ಬೇಕಾಗಿ ಇಲ್ಲ. ನಾವೇನ್ ತಿಳ್ಕೊಂಡಿರ್ತೀವಿ, ಸಂತೋಷ ಅನ್ನುವಂಥದ್ದು ಎಲ್ಲೋ ಹೊರಗಡೆ ಜಡ ವಸ್ತುಗಳಲ್ಲಿ ಸಿಗುತ್ತೆ, ಅದ್ರಲ್ಲಿ ಸಿಗುತ್ತೆ, ಇದ್ರಲ್ಲಿ ಸಿಗುತ್ತೆ ಅಂತೇಳಿ ನಾವು ಸಂತೋಷವನ್ನ ನಾವು ಹುಡುಕ್ತಾ ಇರ್ತೀವಿ. ಆದ್ರೆ ಆ ಸಂತೋಷ ಅನ್ನುವಂಥದ್ದು ಅದು ನಮ್ಮ ಒಳಗಡೆ ಇರುವಂತದ್ದು. ಹೇಗೆ ಕಸ್ತೂರಿ ಮೃಗ, ಅದು ಅದರ ನಾಭಿಯಲ್ಲಿ ಪರಿಮಳ ಬರ್ತಾ ಇರುತ್ತಂತೆ, ಆದ್ರೆ ಅದು ಊರಲ್ಲೆಲ್ಲ ಹುಡುಕ್ತಾ ಇರುತ್ತಂತೆ, ಎಲ್ಲಿಂದ ಬರ್ತಾ ಇದೆ ಈ ಪರಿಮಳ ಅಂತೇಳಿ. ಅದೇ ತರ ನಾವು ಸಂತೋಷವನ್ನ ನಮ್ಮ ಆತ್ಮದಲ್ಲಿ ಒಳಗಡೆನೆ ಇಟ್ಕೊಂಡು ನಾವು ಊರಲ್ಲೆಲ್ಲ ಅಂದ್ರೆ ಬೇರೆ ಕಡೆ ಜಡ ವಸ್ತುಗಳಲ್ಲೆಲ್ಲ ನಾವು ಸಂತೋಷವನ್ನ ಹುಡುಕ್ತೀವಿ. ಆದ್ರೆ ನಾವು ಅಂದ್ಕೊಂಡಿರುವಂತ ಸಂತೋಷ ಅದೆಲ್ಲವೂ ತಾತ್ಕಾಲಿಕವಾಗಿರುತ್ತೆ. ಶಾಶ್ವತವಾದಂತಹ ಸಂತೋಷ ಅಂತೂ ನಮ್ಗೆ ಸಿಗುವುದೇ ಇಲ್ಲ. ಸೊ ಶಾಶ್ವತವಾಗಿ ನಾವು ಹೇಗೆ ಸಂತೋಷವಾಗಿರ್ಬಹುದು, ಎಟರ್ನಲ್ ಹ್ಯಾಪಿನೆಸ್ ಹೇಗೆ ನಾವು ಸಂತೋಷವಾಗಿರ್ಬಹುದು? ನಮ್ಮ ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆದಾಗ ಆ ನಿಜವಾದ ಸಂತೋಷದ ಅನುಭವ ನಮಗೆ ಆಗುತ್ತದೆ. ಪರಮಾತ್ಮ ಆನಂದದ ಮೂಲ. ಸೊ ಆತ್ಮದ ಸ್ವರೂಪವೇ ಪರಮಾತ್ಮನ ಜೊತೆ ಕನೆಕ್ಟ್ ಆಗುವಂಥದ್ದು. ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ಆ ಸಂತೋಷ ನಮ್ಗೆ ನಿಜವಾದ ಸಂತೋಷ ಅಂದ್ರೆ ಏನು ಅಂತೇಳಿ ಗೊತ್ತಾಗುದಿಲ್ಲ. ಎಲ್ಲಿಯವರೆಗೆ ಈ ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆಗುದಿಲ್ವೋ ಅಲ್ಲಿಯವರೆಗೆ ಶಾಶ್ವತವಾದಂತಹ ಸಂತೋಷ ಅಂದ್ರೆ ಏನು ಅದರ ಅನುಭವ ಖಂಡಿತವಾಗ್ಲೂ ನಮಗೆ ಆಗುವುದೇ ಇಲ್ಲ. ಹಾಗಾದ್ರೆ ಸಂತೋಷ ಹೇಗೆ ನಮ್ಗೆ ಸಿಗುವಂತದ್ದು ಅನ್ನೋದನ್ನ ನಮ್ಗೆ ಭಗವದ್ಗೀತೆ ಹೇಳುತ್ತೆ. ಆತ್ಮ ಪರಮಾತ್ಮನ ಜೊತೆ ಹೇಗೆ ಕನೆಕ್ಟ್ ಮಾಡುವಂಥದ್ದು, ನಾನು ಯಾರು, ನನ್ನ ಜೀವನದ ಉದ್ದೇಶ ಏನು, ಪರಮಾತ್ಮ ಯಾರು, ಹೇಗೆ ನಾನು ಪರಮಾತ್ಮನ ಜೊತೆ ಕನೆಕ್ಟ್ ಆಗ್ಲಿ ಅನ್ನುವಂಥದ್ದನ್ನ ನಮ್ಗೆ ಭಗವದ್ಗೀತೆ ಹೇಳುತ್ತೆ. ಆದ್ರಿಂದ ಜೀವನದಲ್ಲಿ ಸಂತೋಷವಾಗಿರುವುದಕ್ಕೋಸ್ಕರವಾದ್ರೂ ನಾವು ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಳ್ಳಲೇಬೇಕು. ನಾವೆಲ್ಲರೂ ಹುಡುಕ್ತಾ ಇದ್ದೀವಿ ತಾನೆ ಸಂತೋಷವಾಗಿರ್ಬೇಕಂತೇಳಿ. ಸೊ ಸಂತೋಷವಾಗಿರ್ಬೇಕಂತಿದ್ರೆ ಭಗವದ್ಗೀತೆಯನ್ನ ನಾವು ಅರ್ಥ ಮಾಡ್ಕೊಳ್ಳಲೇಬೇಕು. ಈ ಭಗವದ್ಗೀತೆ ಅನ್ನುವಂಥದ್ದು ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪುಸ್ತಕ ಅಲ್ಲ. ಇದು ಮಹಾನ್ ಗ್ರಂಥ. ಇದು ಮಾನವ ಕುಲಕ್ಕೆ ಇರುವಂತದ್ದು. ಇದು ಒಂದು ಇಟ್ಸ್ ಅ ವೇ ಆಫ್ ಲೈಫ್. ನಾವು ಹೇಗೆ ಬದುಕಬೇಕು ಅನ್ನೋದನ್ನ ಇದು ನಮ್ಗೆ ಹೇಳುತ್ತೆ. ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಇದ್ದಾಗೆ ನಮ್ಗೆ. ಸೊ ಭಗವಂತನ ಗೀತೆ, ಭಗವದ್ಗೀತೆ, ಭಗವಂತ ಸ್ವತಃ ಭೂಮಿಗೆ ಬಂದು ಬೋಧಿಸಿರುವಂತಹ ಈ ಭಗವದ್ಗೀತೆನ ಓದಿ ಅರ್ಥ ಮಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಸೊ ಈಗ ಈ ಪ್ರಪಂಚ, ಐಹಿಕ ಪ್ರಪಂಚವೇ ಈಗ ಒಂದು ದ್ವಂದ್ವತೆಯಿಂದ ತುಂಬಿದೆ ಅಲ್ವಾ? ಇಲ್ಲಿ ಕಷ್ಟ ಸುಖಗಳು ಇವೆ, ಸಫಲತೆ ಇದೆ, ವಿಫಲತೆ ಇದೆ. ಅದಾದ್ಮೇಲೆ ರಾತ್ರಿ ಹಗಲಿರುತ್ತೆ, ಕಷ್ಟ ನಷ್ಟಗಳಿರುತ್ತೆ,
ನೋವು ನಲಿವಿರುತ್ತೆ. ಹೀಗೆ ಜೀವನದಲ್ಲಿ ಇದೆಲ್ಲ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಇದು ಈ ಐಹಿಕ ಜಗತ್ತಿನ ಲಕ್ಷಣ ಅಂತ ಭಗವಂತ ಹೇಳ್ತಾರೆ. ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್ ಅಂತ ಭಗವಂತ ಹೇಳ್ತಾರೆ. ಇದು ದ್ವಂದ್ವತೆಯಿಂದ ಕೂಡಿದೆ, ಈ ಪ್ರಪಂಚದ ಒಂದು ಸ್ವಭಾವವೇ ಆಗಿದೆ ಅಂತೇಳಿ. ಹಾಗಾದ್ರೆ ಭಗವದ್ಗೀತೆ ನಮ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಈ ದ್ವಂದ್ವತೆಯಿಂದ ಕೂಡಿದ್ರೆ? ಈಗ ನಮ್ಮ ಜೀವನದಲ್ಲಿ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಹೇಗೆ ಸಹಿಸುವುದನ್ನ ಕಲಿಯಬೇಕು, ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಜಸ್ಟ್ ಇಗ್ನೋರ್ ಮಾಡೋದು, ಎಂತಹ ಪರಿಸ್ಥಿತಿಯಲ್ಲಿ ಇಗ್ನೋರ್ ಮಾಡ್ಬೇಕು, ಎಂತಹ ಪರಿಸ್ಥಿತಿಯಲ್ಲಿ ನಾವು ಸಹಿಸ್ಬೇಕು, ಎಂತಹ ಪರಿಸ್ಥಿತಿಯಲ್ಲಿ ನಾವು ಅದರ ವಿರುದ್ಧ ಹೋರಾಡ್ಬೇಕು. ಕೆಲವೊಂದು ಸಂದರ್ಭ ನಮ್ಮ ಕೈಯಲ್ಲಿ ಇಲ್ಲದೆ ಇದ್ದಾಗ, ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇದ್ದಾಗ ಹೇಗೆ ನಾವು ಭಗವಂತನಿಗೆ ಶರಣಾಗ್ಬೇಕು ಅನ್ನೋದನ್ನ ನಮ್ಗೆ ಭಗವದ್ಗೀತೆ ಹೇಳುತ್ತೆ. ಸೊ ಅದರಿಂದ ಈ ಕೋರ್ಸ್ ನಿಂದ ನಿಮ್ಗೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಜೀವನದಲ್ಲಿ ಸಾಧ್ಯವಾಗುತ್ತೆ. ಯಾವಾಗ ನಾವು ಪ್ರತಿಕ್ರಿಯೆನ ನೀಡ್ಬೇಕು, ಯಾವಾಗ ನಾವು ಅದನ್ನ ಜಸ್ಟ್ ಇಗ್ನೋರ್ ಮಾಡ್ಬೇಕು, ಯಾವಾಗ ನಾವು ಅದನ್ನ ಎದುರಿಸ್ಬೇಕು, ಯಾವಾಗ ನಾವು ಭಗವಂತನಿಗೆ ಶರಣಾಗುವಂತ ಪರಿಸ್ಥಿತಿ ಯಾವಾಗ ಅನ್ನುವಂಥದ್ದು ಎಲ್ಲವನ್ನ ನಮ್ಗೆ ಭಗವದ್ಗೀತೆ ಹೇಳುತ್ತೆ. ನಿರ್ದ್ವಂದ್ವೋ ಹಿ ಮಹಾಬಾಹು ಸುಖಂ ಬಂಧಾತ್ ಪ್ರಮುಚ್ಯತೆ. ಸೊ ಈ ಜೀವನ ಇದು ಬರೀ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವುದಕ್ಕೆ ಇರುವುದು ಮಾತ್ರ ಅಲ್ಲ, ನಮ್ಮ ಪ್ರಜ್ಞೆಯನ್ನ ನಾವು ಉನ್ನತ ಮಟ್ಟಕ್ಕೆ ಏರಿಸುವುದಕ್ಕೆ ಕೂಡ ಇರುವಂತದ್ದು. ನಮ್ಮ ಕಾನ್ಶಿಯಸ್ನೆಸ್ ನ ನಾವು ಅದನ್ನ ಎಲಿವೇಟ್ ಮಾಡೋದಕ್ಕೆ ಕೂಡ ಇರುವಂತದ್ದು. ಸೊ ಭಗವಂತ ಹೇಳ್ತಾರೆ, ನಾಸ್ತಿ ಬುದ್ಧಿರ್ ಅಯುಕ್ತಸ್ಯ ನಚ ಯುಕ್ತಸ್ಯ ಭಾವನಃ ನಚ ಭಾವಯಥಾ ಶಾಂತಿರ್ ಅಶಾಂತಸ್ಯ ಕುತಃ ಸುಖಂ. ಸೊ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಭಗವಂತನ ಜೊತೆ ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ಅವನಿಗೆ ನಿಜವಾದ ಶಾಂತಿ, ಸುಖ, ನೆಮ್ಮದಿ ಎಲ್ಲಿದೆ? ಇದಿಲ್ಲದಿರುವವನಿಗೆ ಸಂತೋಷವಾದ್ರೂ ಎಲ್ಲಿ ಸಿಗುತ್ತದೆ ಅನ್ನೋದನ್ನ ಭಗವಂತ ಹೇಳ್ತಾರೆ. ಸೊ ಈಗ 18 ದಿವಸಗಳ ಈ ನಮ್ಮ ಕೋರ್ಸ್ ಇಲ್ಲಿ ನಾವು ಈಗ ಏನ್ ಕಲಿತುಕೊಳ್ಳಲಿದ್ದೀವಿ ಅಂದ್ರೆ, ಇಸ್ಕಾನ್ನ ಸಂಸ್ಥಾಪಕ ಆಚಾರ್ಯರಾಗಿರುವಂತಹ ಶ್ರೀಮದ್ ಎ ಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರ ಬೋಧನೆಗಳ ಆಧಾರದ ಮೇಲೆ ನಾವು ಈ 18 ದಿವಸಗಳಲ್ಲಿ ನಾವು ಏನಿದೆ ಭಗವದ್ಗೀತೆಯಲ್ಲಿ ಅನ್ನೋದನ್ನ ನಾವು ತಿಳಿದುಕೊಳ್ಳಲಿದ್ದೇವೆ. ಯಾರು ಈ ಪ್ರಭುಪಾದರು? ಪ್ರಭುಪಾದರು ಇಸ್ಕಾನ್ನ ಸಂಸ್ಥಾಪಕ ಆಚಾರ್ಯರು. ಪ್ರಭುಪಾದರು ಹುಟ್ಟಿನಿಂದಲೇ ಕೃಷ್ಣನ ಭಕ್ತರಾಗಿದ್ದರು, ಶ್ರೇಷ್ಠ ಭಕ್ತರಾಗಿದ್ದರು. ಅವರು ಬಾಲ್ಯದಲ್ಲಿದ್ದಾಗಲೇ ಅವರಿಗೆ ಭಕ್ತಿ ಮಾರ್ಗದಲ್ಲಿ ನಡೆದುಕೊಂಡು ಬರುವುದಕ್ಕೆ ಬೇಕಾಗಿರುವಂತ ಎಲ್ಲಾ ವಾತಾವರಣ ವಿತ್ತು. ಅವರ ತಂದೆ ತಾಯಿಯಿಂದ ಪ್ರೋತ್ಸಾಹ ದೊರಕಿತ್ತು. ಅವರು ಬಾಲಕರಾಗಿದ್ದಾಗಲೇ ತಮ್ಮ ಬಾಲ ಮಿತ್ರರೊಂದಿಗೆ ಸೇರಿ ಭಗವಂತನ ಪುಟ್ಟ ರಥಯಾತ್ರೆಯನ್ನೆಲ್ಲ ಮಾಡ್ತಾ ಇದ್ರು. ಹೀಗೆ ಪ್ರಭುಪಾದರು ಕಾಲೇಜನ್ನು ಅವರ ಅಂದ್ರೆ ವಿದ್ಯಾಭ್ಯಾಸ ಕೂಡ ಒಂದು ಉತ್ತಮ ಕಾಲೇಜಲ್ಲಿ ಆಯ್ತು. ಅದಾದ್ಮೇಲೆ ಅಂದಿನ ದಿನ ಅವರು ಗಾಂಧೀಜಿಯವರ ಸ್ವಾತಂತ್ರ್ಯ ಚಳವಳಿಯಿಂದ ಪ್ರಭಾವಿತರಾಗಿದ್ರು ಪ್ರಭುಪಾದರು. ಇದು ಆಗಿನ ಕಾಲ. ಪ್ರಭುಪಾದರು ಹುಟ್ಟಿದ್ದು 1966ರಲ್ಲಿ. ಸೊ ಅಲ್ಲ ಸಾರಿ 1866ರಲ್ಲಿ, ಕ್ಷಮಿಸಿ. ಪ್ರಭುಪಾದರು 1896ರಲ್ಲಿ ಹುಟ್ಟಿದ್ರು. ಆವಾಗ ಅದಾದ್ಮೇಲೆ ಅವರು ಕಾಲೇಜಿಗೆ ಹೋಗಿ ಅವರು ಯುವಕರಾಗಿದ್ದಾಗ ಗಾಂಧೀಜಿಯವರ ಸ್ವಾತಂತ್ರ್ಯ ಚಳವಳಿಯಿಂದ ಪ್ರಭಾವಿತರಾಗಿದ್ರು. ಆ ಸಮಯದಲ್ಲಿ ಅವರು ತಮ್ಮ ಗುರುವನ್ನ ಭೇಟಿ ಮಾಡಿದ್ರು, ಭಕ್ತಿ ಸಿದ್ಧಾಂತ ಸರಸ್ವತಿ ಸ್ವಾಮೀಜಿಯವರನ್ನ ಭೇಟಿ ಮಾಡಿದ್ರು. ಅವರ ಗುರು ಹೇಳಿದ್ರು, ಸ್ವಾತಂತ್ರ್ಯಕ್ಕಿಂತ ಕೂಡ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತ ಅವಶ್ಯಕತೆ ಇದೆ, ಕೃಷ್ಣ ಪ್ರಜ್ಞೆಯನ್ನ ಪ್ರತಿಯೊಬ್ರು ಅರ್ಥ ಮಾಡಿಕೊಳ್ಳುವಂತ ಅವಶ್ಯಕತೆ ಇದೆ ಅನ್ನೋದನ್ನ ಅವರು ಹೇಳಿದ್ರು. ಸ್ವಾತಂತ್ರ್ಯ ಅಂತೂ ಹೇಗೂ ಅವಶ್ಯಕತೆ ಇಲ್ಲ ಅಂತ ಅಲ್ಲ, ಇದೆ. ಅದಕ್ಕಿಂತ ಮುಖ್ಯವಾಗಿ ನಾವು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಆಧ್ಯಾತ್ಮಿಕತೆಯನ್ನ ಅಳವಡಿಸಿಕೊಳ್ಳುವಂತ ಅವಶ್ಯಕತೆ ಇದೆ ಅಂತ ಅವರು ಹೇಳಿದ್ರು. ಹೀಗೆ ಅದಾದ್ಮೇಲೆ ತಮ್ಮ ಗುರುವನ್ನ 2-3 ಬಾರಿ ಭೇಟಿ ಮಾಡಿದ ನಂತರ ಪ್ರಭುಪಾದರು ಅವರಿಂದ ದೀಕ್ಷೆಯನ್ನ ತೆಗೆದುಕೊಂಡ್ರು. ಹೇಗೆ ಈ ಒಂದು ಆಧ್ಯಾತ್ಮಿಕತೆಯ ಅವಶ್ಯಕತೆ ಇದೆ ಅನ್ನೋದನ್ನ ಅವರು ಅರಿತುಕೊಂಡ್ರು. ಪ್ರಭುಪಾದರು ಅವರ ಗುರು ಅವರಿಗೆ ಹೇಳಿದ್ರು, ನೀನು ವಿಶ್ವದೆಲ್ಲೆಡೆ ಈ ಭಗವದ್ಗೀತೆಯ ಜ್ಞಾನವನ್ನ ವಿಶ್ವದೆಲ್ಲೆಡೆ ಹರಡುವಂತ ಕಾರ್ಯವನ್ನ ಮಾಡ್ಬೇಕು, ಯಾಕಂದ್ರೆ ನಿನ್ನಂತ ವಿದ್ಯಾವಂತರು. ಸೊ ನೀನು ಎಷ್ಟು ಅಂದ್ರೆ ಪ್ರಭುಪಾದರು ಆ ಸಮಯದಲ್ಲಿ ಕೂಡ ಇಂಗ್ಲಿಷ್ ಅನ್ನ ನಿರರ್ಗಳವಾಗಿ ಮಾತನಾಡಬಲ್ಲವರಾಗಿದ್ದರು. ಆದ್ರಿಂದ ಅವರ ಗುರು ಹೇಳಿದ್ರು, ನೀನು ಎಲ್ಲಾ ನಮ್ಮ ಶಾಸ್ತ್ರಗಳ ಎಲ್ಲಾ ಶಾಸ್ತ್ರಗಳನ್ನ ನೀನು ಸಂಸ್ಕೃತದಿಂದ ಇಂಗ್ಲಿಷ್ಗೆ ಅನುವಾದಿಸಿ ಇದನ್ನ ಪ್ರಪಂಚದಾದ್ಯಂತ ಒಂದು ಹರಡುವಂತ ಕಾರ್ಯವನ್ನ ನೀನು ಮಾಡ್ಬೇಕಂತ ಹೇಳಿದ್ರು. ಸೊ ಪ್ರಭುಪಾದರು ಹಲವಾರು ವರ್ಷಗಳ ಕಾಲ ತೆಗೆದುಕೊಂಡ್ರು ಇದನ್ನ ಸಂಸ್ಕೃತದಿಂದ ಇಂಗ್ಲಿಷ್ಗೆ ಅನುವಾದಿಸೋದಕ್ಕೆ, ಭಗವದ್ಗೀತೆ, ಶ್ರೀಮದ್ ಭಾಗವತಂ ಹಾಗೂ ಹಲವಾರು ಗ್ರಂಥಗಳನ್ನ. ಅದಾದ್ಮೇಲೆ ಪ್ರಭುಪಾದರು ಎಲ್ಲವನ್ನ ಅನುವಾದಿಸಿದ ನಂತರ ಇಸ್ಕಾನ್ ಅನ್ನ ಸ್ಥಾಪಿಸ್ಬೇಕು ಅಂತ ಅವರು ಪ್ರಯತ್ನವನ್ನ ಪಟ್ಟರು ಭಾರತದಲ್ಲಿ. ಆದ್ರೆ ಭಾರತೀಯರು
ಆ ದಿನಗಳಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ಪ್ರಭಾವಿತರಾಗಿದ್ರು. ಅಂತಹ ಪ್ರೋತ್ಸಾಹ ದೊರಕಲಿಲ್ಲ ಪ್ರಭುಪಾದರಿಗೆ ಭಾರತದಲ್ಲಿ. ಸೊ ಪ್ರಭುಪಾದರು ಏನು ಅನ್ಕೊಂಡ್ರಂದ್ರೆ, ಈಗ ಇಡೀ ವಿಶ್ವವೇ ಅಮೆರಿಕದತ್ತ ನೋಡ್ತಾ ಇದೆ, ಅಮೆರಿಕ ದೊಡ್ಡಣ್ಣನ ಸ್ಥಾನದಲ್ಲಿದೆ. ಸೊ ಅಮೆರಿಕದಲ್ಲಿ ಹೋಗಿ ನಾನು ಈ ಇಸ್ಕಾನ್ ಅನ್ನ ಸ್ಥಾಪಿಸಿದ್ರೆ, ಕೃಷ್ಣ ಪ್ರಜ್ಞೆಯನ್ನ ಸ್ಥಾಪಿಸಿದ್ರೆ, ಅಮೆರಿಕದವರು ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದನ್ನ ನೋಡಿ ಪ್ರಪಂಚದಾದ್ಯಂತ ಇರುವಂತಹ ಜನರು ಅದನ್ನ ಅನುಸರಿಸುತ್ತಾರೆ ತಮ್ಮ ಜೀವನದಲ್ಲಿ ಅಂತ ಪ್ರಭುಪಾದರು ಅಂತ ತಿಳಿದುಕೊಂಡು ಅವರು ಅಮೆರಿಕಾಗೆ ಪ್ರಯಾಣವನ್ನ ಬೆಳೆಸಿದ್ರು. ತಮ್ಮ ಅಂದ್ರೆ 69ನೇ ವರ್ಷ ವಯಸ್ಸಿನಲ್ಲಿ ಅವರು ಪ್ರಯಾಣವನ್ನ ಬೆಳೆಸಿದ್ರು. 69-70 ವರ್ಷ ವಯಸ್ಸಿನಲ್ಲಿ ನಾವೆಲ್ಲ ಅಂದ್ರೆ ರೆಸ್ಟ್ ತೆಗೆದುಕೊಳ್ಳುವುದಲ್ವಾ, ವಿಶ್ರಾಂತಿ ತೆಗೆದುಕೊಳ್ಳುವಂತ ಸಮಯ, ರಿಟೈರ್ಡ್ ಲೈಫ್ ಅಂತ ಹೇಳ್ತಾರೆ. ಸೊ ಅಂತ ಆ ವಯಸ್ಸಿನಲ್ಲಿ ಪ್ರಭುಪಾದರು ಅಮೆರಿಕಾಗೆ ಪ್ರಯಾಣವನ್ನ ಬೆಳೆಸಿದ್ರು. ಹೇಗೆ? ಹಡಗಿನಲ್ಲಿ. ಸರಕು ಸಾಮಾನುಗಳನ್ನು ಸಾಗಿಸುವಂತ ಹಡಗು ಆಗಿತ್ತು ಅವರಲ್ಲಿ. ಕೇವಲ 40 ರೂಪಾಯಿ ಇತ್ತಷ್ಟೇ ಅವರ ಬಳಿ. ಸೊ ಅವರು ಹಡಗಿನಲ್ಲಿ ಪ್ರಯಾಣಿಸ್ತಾ ಇದ್ದಾಗ ಅವರಿಗೆ 2 ಬಾರಿ ಹೃದಯಾಘಾತವಾಯಿತು. ಆದ್ರೂ ಕೂಡ ಅದನ್ನ ಲೆಕ್ಕಿಸದೆ ದೃಢ ನಿರ್ಧಾರದಿಂದ ನಾನು ಇಸ್ಕಾನ್ ಅನ್ನ ಸ್ಥಾಪಿಸ್ತೇನೆ, ಭಗವದ್ಗೀತೆಯ ಈ ಜ್ಞಾನವನ್ನ, ಶ್ರೀಮದ್ ಭಾಗವತಂನ ಈ ಜ್ಞಾನವನ್ನ ವಿಶ್ವದೆಲ್ಲೆಡೆ ನಾನು ಹರಡ್ತೇನೆ ಅನ್ನುವಂತ ನನ್ನ ಗುರುವಿಗೆ ಕೊಟ್ಟ ಮಾತನ್ನ ನಾನು ಉಳಿಸ್ತೀನಿ ಅನ್ನುವಂತ ದೃಢ ನಿರ್ಧಾರದಿಂದ ಪ್ರಭುಪಾದರು ಅಮೆರಿಕವನ್ನ ತಲುಪಿದ್ರು. ಸೊ ಅಮೆರಿಕದಲ್ಲಿ ಯಾರೊಬ್ಬರ ಪರಿಚಯ ಇಲ್ಲ ಪ್ರಭುಪಾದರಿಗೆ. ಯಾರು ರಾಮ, ಯಾರು ಅಲ್ಲಿ ಅಂದ್ರೆ ಯಾರೊಬ್ಬರ ಪರಿಚಯ ಕೂಡ ಇಲ್ಲ. ಅಲ್ಲಿ ಅವರಿಗೆ ಕೂಡ ಪ್ರಭುಪಾದರ ಪರಿಚಯ ಇಲ್ಲ, ಅಥವಾ ಭಾರತೀಯ ಸಂಸ್ಕೃತಿಯ ಒಂದು ಪರಿಚಯ ಕೂಡ ಇಲ್ಲ. ಪ್ರಭುಪಾದರು ಅಂತಹ ಒಂದು ಪರಿಸ್ಥಿತಿಯಲ್ಲಿ ಪ್ರಭುಪಾದರು ಗಮನಿಸಿದ್ರು, ಈ ಅಮೆರಿಕನ್ನರಲ್ಲಿ ದುಡ್ಡಿಗೇನು ಕೊರತೆ ಇಲ್ಲ, ಆದ್ರೆ ಇವರ ಒಂದು ಸಮಾಜದಲ್ಲಿ ಶಾಂತಿ ಅನ್ನುವಂಥದ್ದು ಇಲ್ಲ. ಯುವ ಜನಕರೆಲ್ಲ ಹಿಪ್ಪಿಗಳಾಗಿ ಪರಿವರ್ತಿತರಾಗ್ತಾರೆ, ಮಾದಕ ದ್ರವ್ಯ ವ್ಯಸನಿಗಳಾಗ್ತಾ ಇದ್ದಾರೆ. ಅಂದಿನ ಸಂದರ್ಭದಲ್ಲಿ ವಿಯೆಟ್ನಾಂ ಜೊತೆ ಅಮೆರಿಕದ್ದು ಯುದ್ಧ ನಡೀತಾ ಇತ್ತು. ಕೆಲವರನ್ನ ಮಿಲಿಟರಿಗೆ ಸೇರಿಸುವಂತ ಪ್ರಯತ್ನ, ಕೆಲವೊಂದು ಯುವ ಜನತೆ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನ ಮಾಡುತ್ತಾ ತಮ್ಮ ಮನೆ ಮಠವನ್ನ ಬಿಟ್ಟು ಅವರು ಸರಿಯಾದ ವಸ್ತ್ರವನ್ನ ತೊಟ್ಟುಕೊಳ್ಳದೆ ಮಾರ್ಗದ ಬದಿಯಲ್ಲಿ ಅಲೆದಾಡಿಕೊಂಡು ಹಿಪ್ಪಿಗಳಾಗಿ ಈ ತರ ಇರುವಂತ ದೃಶ್ಯವನ್ನ ಪ್ರಭುಪಾದರು ಕಂಡ್ರು. ಸೊ ಈ ಹಿಪ್ಪಿಗಳು ಅಮೆರಿಕದ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದ್ರು. ಪ್ರಭುಪಾದರು ಇವರನ್ನೆಲ್ಲ ಗಮನಿಸಿದ್ರು. ಸೊ ಇವರ ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಸಂತೋಷ ಅನ್ನುವಂಥದ್ದು ಇಲ್ಲ. ಸೊ ನಾನು ನನ್ನ ಈ ಭಗವದ್ಗೀತೆಯ ಬೋಧನೆಯನ್ನ ಈ ಹಿಪ್ಪಿಗಳಿಂದಲೇ ಪ್ರಾರಂಭಿಸ್ತೇನೆ ಅಂತ ಹೇಳಿ ಅವರು ಹಿಪ್ಪಿಗಳಿಗೆ ಭಗವದ್ಗೀತೆಯ ಬೋಧನೆಯನ್ನ ಮಾಡೋದಕ್ಕೆ ಪ್ರಾರಂಭಿಸಿದ್ರು. ಪ್ರಾರಂಭದಲ್ಲಿ ಹಿಪ್ಪಿಗಳು ಜಸ್ಟ್ ಪ್ರಭುಪಾದರ ಹತ್ರ ಏನೋ ಅಂದ್ರೆ ಸುಮ್ನೆ ಬಂದ್ರು. ಆದ್ರೆ ಪ್ರಭುಪಾದರ ಪ್ರಾಮಾಣಿಕ ಪ್ರಯತ್ನವನ್ನ ಮನಗಂಡಿರುವಂತ ಹಿಪ್ಪಿಗಳು ಅವರು ಪ್ರಭುಪಾದರ ಭಗವದ್ಗೀತೆಯನ್ನ ಕೇಳಿದ್ರು, ಬೋಧನೆಗಳನ್ನ ಕೇಳೋದಕ್ಕೆ ಪ್ರಾರಂಭಿಸಿದ್ರು. ಕೇಳ್ತಾ ಅವರಿಗೆ ಅರಿವಿಲ್ಲದ ಹಾಗೆ ಪರಿವರ್ತನೆ ಆಗತೊಡಗಿತು ಅವರ ಜೀವನದಲ್ಲಿ. ಯಾರು ರಾಮ, ಯಾರು ಕೃಷ್ಣ ಅಂತ ಕೂಡ ಗೊತ್ತಿರಲಿಲ್ಲ ಹಿಪ್ಪಿಗಳಿಗೆ. ಪ್ರಭುಪಾದರು ಹೇಳಿದ್ರು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸೋದಕ್ಕೆ. ಅವರು ಜಪಿಸ್ತಾ ಅವರಿಗೆ ಅರಿವಿಲ್ಲದ ಹಾಗೆ ಎಂತಹ ಪರಿವರ್ತನೆ ಆಯ್ತು ಅಂದ್ರೆ ಹಿಪ್ಪಿಗಳೆಲ್ಲ ಹ್ಯಾಪಿಗಳಾಗಿ ಪರಿವರ್ತಿತರಾದ್ರು. ಅಮೆರಿಕನ್ ಸರ್ಕಾರ ಪ್ರಭುಪಾದರನ್ನ ಕರೆದು ಅವರಿಗೆ ಥ್ಯಾಂಕ್ಸ್ ಹೇಳಿತು, ನಮ್ಮ ಕೈಲಿ ಆಗದೆ ಇರೋದನ್ನ ನೀವು ಮಾಡಿ ತೋರಿಸಿದ್ರಿ ಅಂತ ಹೇಳಿ. ಸೊ ಹೀಗೆ ಪ್ರಭುಪಾದರು ಅಮೆರಿಕನ್ನರ ಸಹಾಯದಿಂದ, ಅಮೆರಿಕನ್ ಯುವಕರ ಸಹಾಯದಿಂದ ಇಸ್ಕಾನ್ ಅನ್ನ ಸ್ಥಾಪಿಸಿದ್ರು. ಅಲ್ಲಿ ಆಮೇಲೆ ಹಲವಾರು ಪುಸ್ತಕಗಳನ್ನ, ಚಿಕ್ಕ ಪುಸ್ತಕಗಳನ್ನ ಪ್ರಕಟಿಸಿದ್ರು. ಹೀಗೆ ಪ್ರಭುಪಾದರು ಅಂದ್ರೆ ಅಲ್ಲಿ ಅವರ ಸಹಾಯದಿಂದ ಇಸ್ಕಾನ್ ಅನ್ನ ಸ್ಥಾಪಿಸಿ, ಅದಾದ್ಮೇಲೆ ಪ್ರಪಂಚದಾದ್ಯಂತ ಅವರು ಇರುವಂತ ಹಲವಾರು ಪ್ರಮುಖ ದೇಶಗಳಿಗೆ ಭೇಟಿಯನ್ನ ಕೊಟ್ಟು ಕೇವಲ 10-12 ವರ್ಷಗಳಲ್ಲೇ 108 ದೇವಸ್ಥಾನವನ್ನ ಸ್ಥಾಪಿಸಿದ್ರು, ಇಸ್ಕಾನಿನ ದೇವಸ್ಥಾನವನ್ನ. ಈಗ ಪ್ರಪಂಚದಾದ್ಯಂತ 1000ಕ್ಕೂ ಹೆಚ್ಚು ದೇವಸ್ಥಾನಗಳಿವೆ ಇಸ್ಕಾನ್ನದು. ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ. ಸೊ ಇದಿಷ್ಟು ಪ್ರಭುಪಾದರ ಬಗ್ಗೆ ನಿಮ್ಗೆ ಪರಿಚಯ. ಸೊ ಪ್ರಭುಪಾದರ ಬಗ್ಗೆ ನಾವು ಸರಿಯಾಗಿ ತಿಳಿದುಕೊಂಡಾಗ ನಮ್ಗೆ ಅಂದ್ರೆ ಅರ್ಥವಾಗುತ್ತೆ ಯಾವ ತರ ಅಂದ್ರೆ ಇವರು ಈ ಕೃಷ್ಣ ಪ್ರಜ್ಞೆಯನ್ನ ಸ್ಥಾಪಿಸೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ರು. ಇದು ಒಂದು ಭಾರತೀಯನ ಒಂದು ಯಶಸ್ಸಿನ ಕತೆ. ಮೊನ್ನೆ ತಾನೇ ಪ್ರಭುಪಾದರ ಹೆಸರಿನಲ್ಲಿ ಮೋದಿಯವರು ಬೆಳ್ಳಿಯ ನಾಣ್ಯವನ್ನ ಬಿಡುಗಡೆ ಮಾಡಿದ್ರು, ನಿಮ್ಗೆಲ್ಲ ಗೊತ್ತಿರ್ಬೋದು. 125ನೇ ವರ್ಷ ಅಂದ್ರೆ ಬರ್ತ್ಡೇಯನ್ನ ನಾವು ಆಚರಿಸಿದ್ವಿ, ಜನ್ಮದಿನವನ್ನ ಪ್ರಭುಪಾದರದ್ದು ಮೊನ್ನೆ ಬುಧವಾರ ನಾವು ಆಚರಿಸಿದ್ವಿ, ಮಂಗಳವಾರ. ಸೊ ಇದಿಷ್ಟು ಪ್ರಭುಪಾದರ ಬಗ್ಗೆ ಪರಿಚಯ. ಸೊ ಇದೀಗ ಇಸ್ಕಾನ್ ರಾಧಾ ಗೋವಿಂದ ಮಂದಿರ ಮಂಗಳೂರು ಇವರು ಆಯೋಜಿಸಿರುವಂತದ್ದು ಈ ಕೋರ್ಸ್, 18 ದಿವಸಗಳ ಕೋರ್ಸ್. ಇದು ಮಂಗಳೂರಿನಲ್ಲಿದೆ. ಈ ರಾಧಾ ಗೋವಿಂದ ದೇವಸ್ಥಾನ ಕದ್ರಿ ಬಳಿ ಇದೆ. ದೇವಾಲಯದ ಅಧ್ಯಕ್ಷರಾಗಿರುವಂತ ಹಿಸ್ ಗ್ರೇಸ್ ನಾಮನಿಷ್ಠ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಈ ಕೋರ್ಸ್ ನಡೀತಾ ಇದೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಇದು ನಡೀತಾ ಇದೆ. ಎಸ್. ಸೊ ಈಗ ಭಗವದ್ಗೀತೆಯಲ್ಲಿ ಒಟ್ಟು 700 ಶ್ಲೋಕಗಳಿವೆ. ಭಗವಂತ 574 ಶ್ಲೋಕಗಳನ್ನ ಅವರು ನುಡಿಯುತ್ತಾರೆ. ಅರ್ಜುನ 84, ಸಂಜಯ 41,
ಧೃತರಾಷ್ಟ್ರ 1. ಭಗವದ್ಗೀತೆ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಉತ್ತರಗಳನ್ನು ಹೊಂದಿರುವಂತಹ ಮಹಾಕಾವ್ಯವಾಗಿದೆ. ಇದನ್ನು ಮಹಾತ್ಮ ಗಾಂಧಿಯವರು ಆಧ್ಯಾತ್ಮಿಕ ನಿಘಂಟು ಎಂದು ಪರಿಗಣಿಸಿದ್ದರು ಮತ್ತು ಇದು ಪ್ರಪಂಚದಾದ್ಯಂತ ಅನೇಕ ನಾಯಕರಿಗೆ ಸ್ಫೂರ್ತಿಯ ಪುಸ್ತಕವಾಗಿದೆ. ಸೊ ಗಾಂಧೀಜಿಯವರು ಏನ್ ಹೇಳಿದ್ರು, ಗೀತಾ ಅಧ್ಯಯನ ಮಾಡುವವರಿಗೆ ಅದರಿಂದ ದಿನನಿತ್ಯ ನವೋಲ್ಲಾಸ ಮತ್ತು ನವನವ ಅರ್ಥಗಳು ಹೊರಹೊಮ್ಮುತ್ತವೆ ಅಂತ ಹೇಳಿದ್ರು. ಇನ್ನು ಹಲವಾರು ವಿಜ್ಞಾನಿಗಳು ಭಗವದ್ಗೀತೆಯ ತತ್ವಗಳನ್ನ ಒಪ್ಪಿಕೊಂಡಿದ್ದಾರೆ. ಅದರಲ್ಲಿ ಒಬ್ರು ಆಲ್ಬರ್ಟ್ ಐನ್ಸ್ಟೈನ್ ಅವ್ರು ಹೇಳ್ತಾರೆ, ನಾನು ಭಗವದ್ಗೀತೆಯನ್ನ ಓದಿದಾಗ ನನ್ಗೆ ಈ ಸೃಷ್ಟಿಯ ಹಿಂದೆ ಯಾರಿದ್ದಾರೆ, ಹೇಗೆ ಭಗವಂತ ಈ ಸೃಷ್ಟಿಯನ್ನ ರಚಿಸಿದ್ರು ಅನ್ನುವುದು ನನ್ಗೆ ತುಂಬಾ ಸ್ಪಷ್ಟವಾಗುತ್ತದೆ ಅಂತ ಅವರು ಹೇಳಿದ್ರು. ಸೊ ಈಗ ಇಸ್ಕಾನಿನ ಭಗವದ್ಗೀತೆ ಯಥಾರೂಪವೇ ಏಕೆ? ಈಗ ನಾವು ನಮ್ಮ ಫೋನಿಗೆ ಚಾರ್ಜ್ ಮಾಡುವಾಗ ಆ ಚಾರ್ಜರ್ ಕೆಟ್ಟು ಹೋಗಿದ್ರೆ ಫೋನ್ ಚಾರ್ಜ್ ಆಗಲ್ಲ ಅಲ್ವಾ? ಅದೇ ತರ ಏನೇ ಇರ್ಲಿ, ನಾವು ಅಂದ್ರೆ ಯಾವುದೇ ಒಂದು ಕನೆಕ್ಟಿವಿಟಿ ಇಲ್ಲದಿದ್ರೆ ಕರೆಂಟ್ ಕೂಡ ಹರಿಯುವುದಿಲ್ಲ, ಕನೆಕ್ಷನ್ ಇಲ್ಲದಿದ್ರೆ. ಸೊ ಅದೇ ತರ ಈಗ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರುವಂತಹ ಸಂದೇಶ ಶಿಸ್ತಿನ ಉತ್ತರಾಧಿಕಾರದ ಗುರು ಪರಂಪರೆಯ ಸರಪಳಿಯ ಮೂಲಕನೇ ಅದು ಬರ್ಬೇಕು. ಭಗವಂತ ಹೇಳಿರುವಂತದನ್ನ ನಾವು ಅರ್ಥ ಮಾಡಿಕೊಳ್ಳುವಂತ ರೀತಿ ಹೇಗೆ, ಭಗವಂತನಿಂದ ಸ್ಥಾಪಿತವಾಗಿರುವಂತಹ ಗುರು ಪರಂಪರೆಯ ಮೂಲಕ ನಾವು ಅದನ್ನ ಕೇಳಿ ಅರ್ಥ ಮಾಡಿಕೊಳ್ಳುವಂಥದ್ದು ಹೇಗೆ. ಈಗ ಪವರ್ ಹೌಸ್, ಎಲೆಕ್ಟ್ರಿಸಿಟಿ ಪವರ್ ಹೌಸ್, ಅಲ್ಲಿಂದ ಎಲೆಕ್ಟ್ರಿಸಿಟಿ ಕರೆಂಟ್ ಹರಿದು ವೈರ್ ಮೂಲಕ ಬಂದು ನಮ್ಮ ಮನೆಯಲ್ಲಿ ಕೂಡ ನಾವು ಪ್ಲಗ್ ಪಾಯಿಂಟ್ಗೆ ನಾವು ಪ್ಲಗ್ ಹಾಕಿದಾಗ ಅದೇ ಕರೆಂಟ್ ಹೇಗೆ ಹರಿಯುತ್ತದೋ ಅದೇ ತರ ಭಗವಂತನ ದಿವ್ಯ ವಾಣಿ ಈಗ ಗುರು ಶಿಷ್ಯ ಪರಂಪರೆಯಲ್ಲೇ ಇದನ್ನ ನಾವು ಕೇಳಿ ಪಡೆಯಬೇಕು. ಆವಾಗ್ಲೇ ಅದು ಅಂದ್ರೆ ಆ ಜ್ಞಾನ ಅದು ಪರಿಪೂರ್ಣವಾದ ಜ್ಞಾನವಾಗುತ್ತದೆ. ಯಾಕಂದ್ರೆ ಅದು ಹಾಗೆ ಅದು ಬರುತ್ತೆ, ಅದರಲ್ಲಿ ಯಾವುದೇ ಒಂದು ಊಹಾತ್ಮಕ ಚಿಂತನೆಗಳು ಇರುವುದಿಲ್ಲ. ಸೊ ನಾವು ಅನುಸರಿಸ್ತಾ ಇರುವಂತಹ ಗುರು ಪರಂಪರೆ ಯಾವುದು ಅಂತ ನೀವು ಕೇಳ್ಬೋದು. ಇಸ್ಕಾನ್ನವರು ಭಗವಂತ 4ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಏವಂ ಪರಂಪರಾಂ ಪ್ರಾಪ್ತಂ ಇಮಂ ರಾಜರ್ಷಿಯೋ ವಿದುಹು, ಈ ಜ್ಞಾನ ಗುರು ಪರಂಪರೆಯಲ್ಲೇ ಬಂದಿತ್ತು ಅಂತ ಭಗವಂತ ಹೇಳ್ತಾರೆ. ನಾವು ಅನುಸರಿಸ್ತಾ ಇರುವಂತ ಗುರು ಪರಂಪರೆ ಯಾವುದು? ಗುರು ಶಿಷ್ಯ ಪರಂಪರೆ. ಸೊ ಕೃಷ್ಣನಿಂದ ಬ್ರಹ್ಮನಿಂದ ನಾರದರಿಂದ ವೇದವ್ಯಾಸರ ಶಿಷ್ಯರು ಮಾಧ್ವಾಚಾರ್ಯರು. ಸೊ ಮಾಧ್ವಾಚಾರ್ಯರು ನಿಮಗೆಲ್ಲ ಗೊತ್ತಿದೆ, ಉಡುಪಿಯ ಮಾಧ್ವಾಚಾರ್ಯರು ಅಲ್ವಾ? ಸೊ ನಾವು ಅನುಸರಿಸ್ತಾ ಇರುವಂತಹ ಸಂಪ್ರದಾಯ ಮಾಧ್ವಾಚಾರ್ಯರ ಸಂಪ್ರದಾಯ. ಹಾಗೆ ಇದು ಮುಂದುವರಿದು ಬಂದು ಮಾಧ್ವಾಚಾರ್ಯರ ಶಿಷ್ಯರಾಗಿರುವಂತಹ ಪದ್ಮನಾಭ, ನರಹರಿ, ಮಾಧವ, ಅಕ್ಷೋಭ್ಯ, ಹೀಗೆ ಇದು ಮುಂದುವರಿದು ಬಂದು ಕೊನೆಗೆ 32ನೇ ಸ್ಥಾನದಲ್ಲಿ ನೀವು ನೋಡ್ಬೋದು AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು. ಸೊ ಇದು ಈ ಜ್ಞಾನ ಭಗವಂತನಿಂದ ನೇರವಾಗಿ ಬಂದಿರುವಂತಹ ಜ್ಞಾನ. ಇದರಲ್ಲಿ ಊಹಾತ್ಮಕ ಚಿಂತನೆಗಳಿಲ್ಲ, ಯಾರದು ಸ್ವಂತ ಒಂದು ವಾಕ್ಯಗಳು ಇಲ್ಲ. ಪ್ರಭುಪಾದರು ಅದನ್ನ ಭಗವಂತನ ನೇರವಾಣಿಯನ್ನ ಯಥಾರೂಪವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಸೊ ಭಗವದ್ಗೀತೆ ಒಂದು ವಿಶಾಲವಾದ ಗ್ರಂಥವಾಗಿದೆ. ಅದರ ಕ್ರಮಬದ್ಧವಾದ ಅಧ್ಯಯನ 1 ವರ್ಷ ತೆಗೆದುಕೊಳ್ಬಹುದು. 18 ದಿವಸಗಳಲ್ಲಿ ನಾವು ಅದನ್ನ ಎಲ್ಲವನ್ನ ಪ್ರತಿಯೊಂದು 700 ಶ್ಲೋಕವನ್ನ ಕೂಡ ನಿಮ್ಗೆ ಹೇಳಿ ಅದನ್ನ ಅಂದ್ರೆ ಅದನ್ನ ಪಠಿಸಿ ನಿಮ್ಗೆ ಅದರ ಪ್ರತಿಯೊಂದು ಶ್ಲೋಕದ ಅರ್ಥವನ್ನ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ನಾವ್ ಏನ್ ಮಾಡ್ತೀವಿ, ಪ್ರತಿಯೊಂದು ಅಧ್ಯಾಯದಲ್ಲಿ ಏನಿದೆ ಅನ್ನೋದನ್ನ ನಾವು ಹೇಳ್ತೀವಿ. ಮುಖ್ಯವಾಗಿರುವಂತ ಶ್ಲೋಕವನ್ನ ನಾವು ತೆಗೆದುಕೊಳ್ತೀವಿ, ಏನಿದೆ ಭಗವದ್ಗೀತೆಯಲ್ಲಿ ಅನ್ನೋದನ್ನ ನಾವು ನಿಮ್ಗೆ ಹೇಳ್ತೀವಿ. ಸೊ ಈಗ ಈ 18 ದಿವಸಗಳ ಕ್ಲಾಸ್ ಆದ್ಮೇಲೆ ಮತ್ತೆ ಒಂದೊಂದು ಶ್ಲೋಕವನ್ನು ಕೂಡ ಒಂದೊಂದು ಶ್ಲೋಕವನ್ನ ಹೇಳಿಕೊಟ್ಟು ಅದರ ಬಗ್ಗೆ ಅನುವಾದ, ಅದರ ಭಾವಾರ್ಥವನ್ನ ನಾವು ತಿಳಿದುಕೊಂಡು ಅದರ ಬಗ್ಗೆ ಡಿಸ್ಕಸ್ ಮಾಡುವಂತ ಕೋರ್ಸ್ ಇದೆ. ನೀವು ಅದಕ್ಕೆ ಕೂಡ ಜಾಯಿನ್ ಆಗ್ಬೋದು. ಎಲ್ಲವೂ ಫ್ರೀ ಆಗೇ ಇರುತ್ತೆ, ಎಲ್ಲ ಕೋರ್ಸ್ಗಳು ಕೂಡ. ಸೊ ಇಲ್ಲಿ ಎಂಥ ಸಂದರ್ಭದಲ್ಲಿ ಭಗವದ್ಗೀತೆಯನ್ನ ಬೋಧಿಸಲಾಯಿತು? ಸೊ ಅರ್ಜುನ ಹೇಳ್ತಾನೆ, 2 ಸೇನೆಗಳ ಮಧ್ಯೆ ನನ್ನ ರಥವನ್ನು ಸ್ಥಾಪಿಸು ಹೇ ಅಚ್ಯುತ ಅಂತೇಳಿ. ಭಗವಂತ 2 ಸೇನೆಗಳ ಮಧ್ಯೆ ರಥವನ್ನ ಸ್ಥಾಪಿಸ್ತಾರೆ. ಕುರುಕ್ಷೇತ್ರ ಯುದ್ಧದಲ್ಲಿ ಹೋರಾಡಲು ಅರ್ಜುನ ವಿಷಾದ ವ್ಯಕ್ತಪಡಿಸ್ತಾನೆ ತನ್ನ ಬಂಧು ಬಾಂಧವರನ್ನ ನೋಡಿ. ಸೊ ಅಂತ ಸಂದರ್ಭದಲ್ಲಿ ಅರ್ಜುನನಿಗೆ ಏನ್ ಮಾಡ್ಬೇಕಂತೇಳಿ ತೋಚದೆ ಇರುವಂತ ಸಂದರ್ಭದಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಶರಣಾಗಿ ಮಾರ್ಗದರ್ಶನ ಪಡೆದ ಪರಿಣಾಮ ಭಗವದ್ಗೀತೆಯನ್ನ ಬೋಧಿಸಲಾಯಿತು. ಸೊ ಈಗ ಯಾವುದೇ ಪ್ರಯಾಣವು ಮೊದಲ ಹೆಜ್ಜೆಯೊಂದಿಗೆ ಪ್ರಾರಂಭವಾಗುತ್ತೆ. 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ, ಭಗವದ್ಗೀತೆಯ ಅದ್ಭುತವಾದಂತಹ ಜ್ಞಾನವನ್ನ, ಗುಹ್ಯತಮವಾದಂತಹ ಜ್ಞಾನವನ್ನ ನಾವು ಪಡೆದುಕೊಳ್ಳುವಂತಹ ನಮ್ಮ ಪ್ರಯಾಣವನ್ನ ನಾವು ಈಗ ಪ್ರಾರಂಭಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಭಗವದ್ಗೀತೆಯಲ್ಲಿ 5 ಮುಖ್ಯ ವಿಷಯ ವಸ್ತುಗಳಿವೆ. ಯಾವುದೆಲ್ಲ ಅದು? ಈಶ್ವರ, ಜೀವ, ಪ್ರಕೃತಿ, ಕರ್ಮ, ಕಾಲ. ಇದು ಮುಖ್ಯ 5 ವಿಷಯ ವಸ್ತುಗಳು. ನಮ್ಗೆ ಭಗವದ್ಗೀತೆ ಹೇಳುತ್ತೆ ಭಗವಂತ ಯಾರು ಅಂತ, ಈಶ್ವರ. ಅದಾದ್ಮೇಲೆ ಜೀವ ಅಂದ್ರೆ ನಾವು ಯಾರು ಅಂತ ನಮ್ಗೆ ಗೊತ್ತಿದೆಯಾ? ನೋಡೋಣ ನಾವು ಯಾರು ಅನ್ನೋದನ್ನ ನಾವು ಭಗವದ್ಗೀತೆಯಿಂದ ಅರ್ಥ ಮಾಡ್ಕೊಳ್ಳೋಣ.
ಸಂಪೂರ್ಣವಾಗಿ ನಮ್ಗೆ ಗೊತ್ತಿಲ್ಲ ನಾವು ಯಾರು ಅಂತ ಹೇಳಿ. ನಮ್ಮನ್ನ ನಾವು ಈ ದೇಹದೊಂದಿಗೆ ಗುರುತಿಸ್ಕೊಳ್ತೀವಿ. ಭಗವದ್ಗೀತೆ ಹೇಳುತ್ತೆ ನಮ್ಗೆ ನಾವು ಯಾರು ಅಂತ ಹೇಳಿ. ಸೊ ಜೀವ, ಅದಾದ್ಮೇಲೆ ಪ್ರಕೃತಿ, ಈ ಐಹಿಕ ಪ್ರಕೃತಿ, ನಾವು ವಾಸಿಸ್ತಾ ಇರುವಂತ ಐಹಿಕ ಪ್ರಕೃತಿಯ ಬಗ್ಗೆ ಜ್ಞಾನ ನಮ್ಗೆ ಭಗವದ್ಗೀತೆ ಕೊಡುತ್ತೆ. ಅದಾದ್ಮೇಲೆ ಕಾಲ, ಐಹಿಕ ನಿಸರ್ಗದ ಕಾಲಾವಧಿ, ಮತ್ತೆ ಕರ್ಮ, ನಾವು ಮಾಡುವಂತ ಕಾರ್ಯಚಟುವಟಿಕೆಗಳು ಕರ್ಮ. ಸೊ ಕರ್ಮ ಅಂದ್ರೆ ಒಂದು ನಾವು ಮಾಡುವಂತ ಕೆಲಸ, ಇನ್ನೊಂದು ಕರ್ಮ ಅಂದ್ರೆ ಅದರ ಪ್ರತಿಫಲಕ ಕೂಡ ಕರ್ಮ ಅಂತ ಕೂಡ ಹೇಳ್ತಾರೆ. ಸೊ ಯಾವುದು 5 ವಿಷಯ ವಸ್ತುಗಳು? ಭಗವದ್ಗೀತೆಯ ವಸ್ತು 5 ಮೂಲ ಸತ್ಯಗಳ ಅರಿವನ್ನು ಒಳಗೊಳ್ಳುತ್ತದೆ. ಮೊದಲನೆಯದಾಗಿ ಭಗವದ್ ವಿಜ್ಞಾನವನ್ನು ವಿವರಿಸಿ ಅನಂತರ ಜೀವಿಗಳ ಸಹಜ ಸ್ವರೂಪವನ್ನು ವಿವರಿಸಿದೆ. ಸರ್ವ ನಿಯಾಮಕನಾದ ಈಶ್ವರನಿದ್ದಾನೆ, ನಿಯಮಕ್ಕೊಳಗಾಗುವ ಜೀವಿಗಳಿದ್ದಾರೆ. ಸೊ ಭಗವಂತ ಇದ್ದಾರೆ, ಸೊ ನಾವೆಲ್ಲ ನಿಯಮಕ್ಕೊಳಗಾಗುವ ಜೀವಿಗಳು. ಜೀವಿಯ ಬದುಕಿನಲ್ಲಂತೂ ಆತನು ಎಲ್ಲಾ ರೀತಿಗಳಲ್ಲೂ ನಿಯಂತ್ರಣಕ್ಕೊಳಪಟ್ಟಿರುತ್ತಾನೆ. ಸೊ ನಾವು ಸಂಪೂರ್ಣವಾಗಿ ನಾವು ನಿಯಂತ್ರಣಕ್ಕೊಳಪಟ್ಟಿದ್ದೇವೆ. ನಮ್ಮ ಕೈಲಿ ಏನು ಇಲ್ಲ, ನಾವು ತಿಳ್ಕೊಳ್ತೇವೆ ಎಲ್ಲವನ್ನ ನಾವು ಮಾಡ್ತೀವಿ ಅಂತೇಳಿ. ಬಟ್ ನೆಕ್ಸ್ಟ್ ಈಗ ಮುಂದಿನ ಒಂದು ಇದರಲ್ಲಿ ಕ್ಷಣದಲ್ಲೇ ನಮ್ಮ ಜೀವನ ಚೇಂಜ್ ಆಗ್ಬೋದು, ಅಥವಾ ನಾಳೆ ಏನಾಗುತ್ತೋ ಅಂತ ಹೇಳಿ ಕಂಡವರು ಯಾರು ಇಲ್ಲ ಅಲ್ವಾ. ಆದ್ರಿಂದ ನಾವು ಎಲ್ಲಾ ರೀತಿಯಲ್ಲಿ ನಿಯಂತ್ರಣಕ್ಕೆ ಒಳಪಟ್ಟಿದ್ದೀವಿ. ಹೇಗೆ ನಾವು ನಿಯಂತ್ರಣಕ್ಕೆ ಒಳಪಟ್ಟಿದ್ದೀವಿ ಅನ್ನೋದನ್ನ ಮುಂದಿನ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ ಭಗವದ್ಗೀತೆಯ ವಸ್ತು ಪರಮ ನಿಯಾಮಕನಾದ ಈಶ್ವರ ಮತ್ತು ನಿಯಮಕ್ಕೊಳಪಟ್ಟ ಜೀವಿಗಳು, ಪ್ರಕೃತಿ ಅಂದ್ರೆ ಐಹಿಕ ನಿಸರ್ಗ ಮತ್ತು ಕಾಲ, ಇಡೀ ವಿಶ್ವದ ಅಸ್ತಿತ್ವದ ಅಥವಾ ಐಹಿಕ ನಿಸರ್ಗದ ಕಾಲಾವಧಿ ಮತ್ತು ಕರ್ಮ, ಇವುಗಳ ಬಗ್ಗೆ ಭಗವದ್ಗೀತಾ ನಮ್ಗೆ ವಿವರಿಸುತ್ತದೆ. ವಿಶ್ವ ಸೃಷ್ಟಿಯು ವಿಧ ವಿಧವಾದ ಕರ್ಮಗಳಿಂದ ತುಂಬಿದೆ. ಎಲ್ಲಾ ಜೀವಿಗಳು ವಿವಿಧ ಕರ್ಮಗಳಲ್ಲಿ ತೊಡಗಿದ್ದಾರೆ. ದೇವರು ಎಂದರೇನು? ಜೀವಾತ್ಮ ಯಾರು? ಪ್ರಕೃತಿ ಎಂದರೇನು? ವಿಶ್ವ ಸೃಷ್ಟಿ ಎಂದರೇನು? ಅದನ್ನು ಕಾಲವು ಹೇಗೆ ನಿಯಂತ್ರಿಸುತ್ತದೆ? ಮತ್ತು ಜೀವಿಗಳ ಕರ್ಮಗಳು ಯಾವುವು ಎಂದು ಭಗವದ್ಗೀತೆಯಿಂದ ನಾವು ಕಲಿಯಬೇಕು. ಈಗ ನಾವು ನೋಡ್ತೀವಿ, ಈ ಪ್ರಪಂಚವೇ ತುಂಬಾನೇ ಒಂದು ಅಸಮಾನತೆಯಿಂದ ತುಂಬಿದೆ ಅಲ್ವಾ. ಕಡು ಬಡವರಲ್ಲಿ ಬಡವರು, ಅತಿ ಶ್ರೀಮಂತರಲ್ಲಿ ಶ್ರೀಮಂತರು, ತುಂಬಾ ಸುಂದರವಾಗಿರೋರು, ತುಂಬಾ ಕುರೂಪಿಗಳು, ಎಲ್ಲ ತುಂಬಾ ಆರೋಗ್ಯವಾಗಿರೋರು ಒಂದೆಡೆ, ಆದ್ರೆ ತುಂಬಾ ಅನಾರೋಗ್ಯವಾಗಿರೋರು, ಅಂಗಾಂಗ ವಿಫಲತೆಯಿಂದ ಕೂಡಿರೋರು ಅಂದ್ರೆ ಅಂಗವಿಕಲರು ಒಂದು ಕಡೆ, ಕೆಲವರು ಎಲ್ಲವೂ ಸರಿಯಾಗಿರು. ಯಾಕೆ ಈ ತರ ಇಷ್ಟೊಂದು ತಾರತಮ್ಯ ಯಾಕೆ ಇದೆ ಈ ಪ್ರಪಂಚದಲ್ಲಿ? ನಾವು ಕರ್ಮ ಅಂದ್ರೆ ಏನು? ನಾವು ಮಾಡುವ ಕರ್ಮಗಳು ಹೇಗೆ ನಮ್ಮ ಮೇಲೆ ಕಾರ್ಯ ಮಾಡುತ್ತದೆ, ಕೆಲಸ ಅಂದ್ರೆ ಅದರ ಪರಿಣಾಮ ಹೇಗೆ ಇರುತ್ತದೆ, ಇದೆಲ್ಲವನ್ನ ನಾವು ಭಗವದ್ಗೀತೆಯಿಂದ ಓದ್ಬೋದು, ತಿಳಿದುಕೊಳ್ಬಹುದು. ಎಷ್ಟೋ ಜನ್ಮಗಳಿಂದ ನಾವು ಕರ್ಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಯಾವ ಕರ್ಮ ಫಲವನ್ನ ನಾವು ಯಾವಾಗ ಅನುಭವಿಸ್ತೀವಿ ಅಂತ ಹೇಳಕ್ಕಾಗಲ್ಲ. ನಾವು ಕರ್ಮ ಮಾಡೋದ್ರ ಮೂಲಕ ಬೀಜವನ್ನ ಬಿತ್ತುತ್ತೀವಿ, ಅದು ಮೊಳಕೆ ಹೊಡೆದು ಸಸಿಯಾಗಿ, ಮರವಾಗಿ, ಹೆಮ್ಮರವಾಗಿ ಫಲವನ್ನ ಕೊಡೋದಕ್ಕೆ ಜನ್ಮಗಳೇ ಹಿಡಿಬಹುದು, ಎಷ್ಟೋ ವರ್ಷಗಳೇ ಹಿಡಿಬಹುದು, ನಮ್ಗೆ ಗೊತ್ತಿಲ್ಲ. ಸೊ ನಾವು ಹೇಳ್ತೀವಿ ಒಳ್ಳೆಯವರಿಗೆ ಯಾಕೆ ಕೆಟ್ಟದಾಗುತ್ತೆ ಅಂತ ಹೇಳಿ. ಒಳ್ಳೆಯವರಿಗೆ ಕೆಟ್ಟದಾಗೋದಲ್ಲ, ನಾವು ಬಿತ್ತಿದ ಬೀಜಕ್ಕನುಗುಣವಾಗಿ ನಾವು ಫಲವನ್ನ ಪಡಿತೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದು ನಮ್ಗೆ ಭಗವದ್ಗೀತಾ ಹೇಳುತ್ತೆ. ಕರ್ಮಗಳು ನಾವು ಕರ್ಮಗಳನ್ನ ಮಾಡ್ತಾನೆ ಬಂದಿದೀವಿ. ಒಳ್ಳೆ ಕೆಲಸ, ಕೆಟ್ಟ ಕೆಲಸ, ಅಂದ್ರೆ ಒಳ್ಳೆ ಕೆಲಸಕ್ಕೆ ಒಳ್ಳೆ ಫಲ, ಕೆಟ್ಟ ಕೆಲಸಕ್ಕೆ ಕೆಟ್ಟ ಫಲ, ಕೆಲಸಕ್ಕೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ನಮ್ಗೆ ಜಡ್ಜ್ ಮಾಡ್ಲಿಕ್ಕೆ ಆಗದಿರುವಂತಹ ಪರಿಸ್ಥಿತಿ ಕೂಡ ಇರುತ್ತೆ. ಅಂತದ್ರಲ್ಲಿ ನಾವು ಎಂತ ಕರ್ಮವನ್ನ ಮಾಡ್ಬೇಕು, ಹೇಗೆ ನಾವು ಕರ್ಮವನ್ನ ಮಾಡ್ಬೇಕು, ಕರ್ಮ ಮಾಡಿ ಕೂಡ ಅದರ ಫಲ ನಮ್ಗೆ ಸಿಗದಿರೋ ತರ ನಾವು ಹೇಗೆ ಮಾಡ್ಬೇಕು, ಭಗವದ್ಗೀತೆ ಹೇಳುತ್ತೆ. ಸೊ ಕರ್ಮ ಫಲಗಳು ಬಹು ಪ್ರಾಚೀನವಾಗಿರಬಹುದು. ನೆನಪಿಗೆ ಸಿಕ್ಕದ ಪ್ರಾಚೀನ ಕಾಲದಿಂದ ನಾವು ಕರ್ಮ ಫಲಗಳನ್ನು ಅನುಭವಿಸ್ತಾ ಇದ್ದೇವೆ. ಈಗ ನಾವು ಈ ಜನ್ಮದಲ್ಲಿ ಯಾವ ತರ ಇದ್ದೀವೋ ಅದು ನಮ್ಮ ಹಿಂದಿನ ಜನ್ಮದ ಕರ್ಮದ ಫಲ ಇರ್ಬೋದು. ನಾವು ಯಾವ ತರ ಅದರ ಪ್ರಕಾರ, ಕರ್ಮದ ಪ್ರಕಾರ ನಮ್ಮ ಜೀವನ ರೂಪಿತವಾಗುತ್ತೆ. ಇಲ್ಲಿ ನಮ್ಮ ಹುಟ್ಟು ಕೂಡ ಕರ್ಮದ ಫಲವಾಗಿ ಇರುತ್ತದೆ. ಕರ್ಮಣ ದೈವ ನೇತ್ರೇಣ ಜಂತುರ್ದೇಹೋಪ ಪತ್ಯೆ. ನಮ್ಮ ಕರ್ಮಗಳ ಪ್ರಕಾರ ನಾವು ಇಲ್ಲಿ ಜನ್ಮವನ್ನ ಪಡೆಯುತ್ತೇವೆ. ಫೋರ್ಸ್ಫುಲಿ ನಮ್ಮನ್ನ ಇಲ್ಲಿಗೆ ಕಳಿಸಲಾಗುತ್ತದೆ. ಸೊ ಕರ್ಮಗಳು ಬಹು ಪ್ರಾಚೀನವಾಗಿರಬಹುದು. ನೆನಪಿಗೆ ಸಿಕ್ಕದ ಪ್ರಾಚೀನ ಕಾಲದಿಂದ ನಾವು ನಮ್ಮ ಕರ್ಮ ಫಲಗಳನ್ನು ಅನುಭವಿಸ್ತಾ ಇದೀವಿ, ಒಳ್ಳೆಯದು ಕೆಟ್ಟದು. ಹಾಗಾದ್ರೆ ಕಷ್ಟಪಡೋರು ಕಷ್ಟನೇ ಪಡ್ಬೇಕಾ? ಕರ್ಮದ ಫಲವನ್ನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಈ ಕರ್ಮವನ್ನ ನಮ್ಗೆ ಗೊತ್ತಿಲ್ಲದೆ ನಾವು ಮಾಡಿರುವಂತ ತಪ್ಪುಗಳನ್ನ ನಾವು ಹೇಗೆ ಆ ಫಲವನ್ನ ಹೇಗೆ ನಾಶ ಮಾಡಬಹುದು? ನಾವು ನಮ್ಮ ಕರ್ಮ ಫಲಗಳನ್ನ ಬದಲಾಯಿಸಬಹುದು, ಭಗವದ್ಗೀತೆ ನಮ್ಗೆ ಹೇಳುತ್ತೆ. ಈ ಬದಲಾವಣೆಯು ನಮ್ಮ ಜ್ಞಾನದ ಪರಿಪೂರ್ಣತೆಯನ್ನು ಅವಲಂಬಿಸಿದೆ. ನಾವು ವಿವಿಧ ಕರ್ಮಗಳಲ್ಲಿ ನಿರತರಾಗಿರುತ್ತೇವೆ. ಎಲ್ಲಾ ಕರ್ಮಗಳ ಫಲಗಳಿಂದ ಬಿಡುಗಡೆ ಹೊಂದಲು ನಾವು ಯಾವ ಕರ್ಮಗಳನ್ನ ನಡೆಸಬೇಕು ಎನ್ನುವುದು ನಮಗೆ ಖಚಿತವಾಗಿ ತಿಳಿದಿಲ್ಲ. ಆದ್ರೆ ಭಗವದ್ಗೀತೆಯು ಇದನ್ನು ಕೂಡ ನಮಗೆ ವಿವರಿಸುತ್ತದೆ. ಭಕ್ತಿಯೋಗದ ತತ್ವವನ್ನು ಒಪ್ಪಿಕೊಂಡು ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿರುವ ತತ್ವಗಳನ್ನು ಅನುಷ್ಠಾನಕ್ಕೆ ತರುವ ಮನುಷ್ಯನು ತನ್ನ ಬದುಕನ್ನು ಪರಿಪೂರ್ಣ ಮಾಡಿಕೊಳ್ಳಬಹುದು ಮತ್ತು ಬದುಕಿನ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನ ಪಡೆಯಬಹುದು. ಇದೇ ಇಡೀ ಭಗವದ್ಗೀತೆಯ ಸಾರ ಸರ್ವಸ್ವ. ಭಗವದ್ಗೀತೆಯಲ್ಲಿ ಮನುಷ್ಯರು
ಹೇಗೆ ಬದುಕಬೇಕು ಅನ್ನುವಂಥದ್ದನ್ನ ಹೇಳಿದೆ. ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಹೇಗೆ ಕಂಡುಕೊಳ್ಬಹುದು, ಯಾವ ತರ ಕೆಲಸವನ್ನ ಮಾಡ್ಬೇಕು, ಯಾವ ತರ ನಿರ್ಧಾರವನ್ನ ಮಾಡ್ಬೇಕು ಜೀವನದಲ್ಲಿ, ಎಂತಹ ಪರಿಸ್ಥಿತಿಯಲ್ಲಿ ಕೂಡ ನಾವು ಧೃತಿಗೆಡದೆ ಹೇಗೆ ಮುನ್ನುಗ್ಗಬೇಕು, ವಿಚಲಿತರಾಗಬಾರ್ದು ಹೇಗೆ, ಎಲ್ಲವನ್ನ ಕೂಡ ನಮ್ಗೆ ಭಗವದ್ಗೀತೆ ಹೇಳುತ್ತೆ. ಆದ್ರಿಂದ ಭಗವದ್ಗೀತೆ ಪ್ರತಿಯೊಬ್ಬರು ಅದನ್ನ ಓದಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಪ್ರತಿಯೊಬ್ಬರ ಕರ್ತವ್ಯ. ಅದಕ್ಕೆ ಅದರಲ್ಲಿ ನಮ್ಗೆ ಎಲ್ಲಾ ಜ್ಞಾನವೂ ಸಿಗುತ್ತದೆ. ಸೊ ಇದಾದ್ಮೇಲೆ ಈಗ ಶ್ರೀಪಾದ್ ಶಂಕರಾಚಾರ್ಯ ಅವರು ಬರೆದಿರುವಂತಹ ಗೀತಾ ಮಹಾತ್ಮೆಯಲ್ಲಿ ಗೀತವನ್ನು ಓದುವುದರಿಂದ, ಭಗವದ್ಗೀತೆಯನ್ನು ಓದೋದ್ರಿಂದ ಏನು ಶ್ರುತಿ ಫಲ ಇದೆ ಅನ್ನೋದನ್ನ ಅವರು ವಿವರಿಸುತ್ತಾರೆ. ಅದನ್ನ ನಾವು ನೋಡೋಣ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ. ಕಡೆಯಲ್ಲಿ ಹೇಳಬೇಕಾದ ಮಾತೆಂದರೆ, ಭಗವದ್ಗೀತೆಯು ಅತ್ಯಂತ ಎಚ್ಚರಿಕೆಯಿಂದ ಓದಬೇಕಾದ ಆಧ್ಯಾತ್ಮಿಕ ಕೃತಿ. ಗೀತಾಶಾಸ್ತ್ರಂ ಇದಂ ಪುಣ್ಯಂ ಯಹ ಪಠೇತ್ ಪ್ರಯತಃ ಪುಮಾನ್. ಭಗವದ್ಗೀತೆಯ ಉಪದೇಶವನ್ನು ಸರಿಯಾಗಿ ಅನುಷ್ಠಾನಕ್ಕೆ ತಂದರೆ ಮನುಷ್ಯನು ಬದುಕಿನ ಎಲ್ಲಾ ದುಃಖಗಳಿಂದ ಮತ್ತು ಆತಂಕಗಳಿಂದ ಮುಕ್ತನಾಗಬಹುದು. ಎಸ್, ನಾವು ಇದರ ಉಪದೇಶವನ್ನ ಸರಿಯಾಗಿ ಅನುಷ್ಠಾನಕ್ಕೆ ತಂದ್ರೆ ಎಲ್ಲಾ ದುಃಖಗಳು ಆತಂಕಗಳಿಂದ ನಾವು ಮುಕ್ತರಾಗಬಹುದು. ಸೊ ನಮ್ಮ ಜೀವನದಲ್ಲಿ ದುಃಖಗಳು ಪ್ರತಿಯೊಬ್ಬರಿಗೂ ಇದೆ, ಆದ್ರೆ ಅದರಿಂದ ಹೊರಬರುವುದು ಹೇಗೆ ಜನರಿಗೆ ಗೊತ್ತಿಲ್ಲ. ಆದ್ರೆ ಅದನ್ನ ನಾವು ಭಗವದ್ಗೀತೆಯ ತತ್ವಗಳನ್ನ ಸರಿಯಾಗಿ ಅನುಷ್ಠಾನಕ್ಕೆ ತರಬೇಕು. ಅದರ ಪ್ರಕಾರ ನಾವು ಜೀವಿಸಿದ್ರೆ ಎಲ್ಲಾ ದುಃಖಗಳಿಂದ ಆತಂಕಗಳಿಂದ ನಾವು ಮುಕ್ತರಾಗಬಹುದು. ಭಯ ಶೋಕಾದಿ ವರ್ಜಿತ ಎಂದರೆ ವ್ಯಕ್ತಿಯು ಈ ಬದುಕಿನಲ್ಲಿ ಎಲ್ಲಾ ಭಯಗಳಿಂದ ಬಿಡುಗಡೆ ಹೊಂದಬಹುದು ಮತ್ತು ಅಂತಹವನ ಮುಂದಿನ ಬದುಕು ಆಧ್ಯಾತ್ಮಿಕ ಬದುಕಾಗುತ್ತದೆ. ಸೊ ಭಯ ತಪ್ಪಿದ್ದಲ್ಲ ನಮ್ಗೆ. ಈ ಒಂದು ಇದರಲ್ಲಿ ಒಂದಲ್ಲ ಒಂದು ಭಯ ಇದ್ದೇ ಇರುತ್ತೆ. ಭವಿಷ್ಯದ ಬಗ್ಗೆ ಭಯ, ಮುಂದೇನು ಅನ್ನುವಂಥ ಭಯ, ಎಲ್ಲದಕ್ಕಿಂತ ಹೆಚ್ಚಿನ ಭಯ ಮೃತ್ಯು ಭಯ. ಎಲ್ಲದಕ್ಕಿಂತ ನಾವು ಬಿಡುಗಡೆ ಹೊಂದಬಹುದು ನಾವು ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ. ಇದರಿಂದ ಇನ್ನೂ ಫಲವಿದೆ. ಗೀತಾಧ್ಯಾಯನ ಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಹಿ ಪಾಪಾನಿ ಪೂರ್ವ ಜನ್ಮ ಕೃತಾನಿ ಚ. ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಅತ್ಯಂತ ಪ್ರಾಮಾಣಿಕತೆಯಿಂದ ಅಧ್ಯಯನ ಮಾಡಿದರೆ ಭಗವಂತನ ಕೃಪೆಯಿಂದ ಅಂತಹ ಮನುಷ್ಯನ ಹಿಂದಿನ ಪಾಪ ಕರ್ಮಗಳು ಅವನ ಮೇಲೆ ಪರಿಣಾಮ ಮಾಡಲಾರವು. ಯಾಕೆಂದ್ರೆ ಭಗವದ್ಗೀತೆಯ ಕಡೆಯ ಭಾಗದಲ್ಲಿ ಏನ್ ಹೇಳ್ತಾರೆ ಭಗವಂತ, ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ ಅಂತ ಭಗವಂತ ಹೇಳ್ತಾರೆ. ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಬೇಡ, ನೀನು ನನಗೆ ಶರಣಾಗು ಅಂತ ಭಗವಂತ ಹೇಳ್ತಾರೆ. ಸೊ ಹೇಗೆ ಶರಣಾಗುವಂಥದ್ದು? ಪ್ರೀತಿ ಮತ್ತು ಭಕ್ತಿಯಿಂದ ನಾವು ಭಗವಂತನಿಗೆ ಶರಣಾದ್ರೆ ಭಗವಂತ ನಮ್ಮನ್ನು ಎಲ್ಲಾ ಪಾಪಗಳಿಂದ ಮುಕ್ತನನ್ನಾಗಿ ಮಾಡ್ತಾರೆ. ಬೇರೆ ಯಾವುದೇ ಮಾರ್ಗ ಇಲ್ಲ ನಮ್ಗೆ ನಮ್ಮ ಪಾಪ ಕರ್ಮಗಳಿಂದ ನಾವು ಹೊರಬರ್ಲಿಕ್ಕೆ ಅಲ್ವಾ, ಅದನ್ನ ನಾವು ನಾಶ ಮಾಡ್ಲಿಕ್ಕೆ. ಸೊ ಭಗವಂತನ ಕೃಪೆಯಿಂದ ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಅಧ್ಯಯನ ಮಾಡಿದ್ರೆ ಸಾಕು, ಭಗವಂತನ ಕೃಪೆಯಿಂದ ನಮ್ಮ ಹಿಂದಿನ ಪಾಪ ಕರ್ಮಗಳು ನಮ್ಮ ಮೇಲೆ ಪರಿಣಾಮ ಮಾಡೋದಿಲ್ಲ. ಸೊ ಕಷ್ಟಗಳು ಯಾಕೆ ಬರುತ್ತದೆ ನಮ್ಗೆ ಜೀವನದಲ್ಲಿ? ನಮ್ಮ ಪಾಪ ಕರ್ಮಗಳಿಂದ. ಅದೇ ಇಲ್ಲ ಅಂತ ಆದ್ಮೇಲೆ ಕಷ್ಟಗಳು ಇನ್ನೆಲ್ಲಿಯ ಮಾತು ಅಲ್ವಾ. ಮಲಿನೇ ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃದ್ಗೀತಾಮೃತ ಸ್ನಾನಂ ಸಂಸಾರಾಮಲನಾಶನಂ. ಒಬ್ಬ ಮನುಷ್ಯನು ಪ್ರತಿನಿತ್ಯವೂ ನೀರಿನಲ್ಲಿ ಸ್ನಾನ ಮಾಡಿ ತನ್ನನ್ನು ಶುದ್ಧಿಗೊಳಿಸಿಕೊಳ್ಳಬಹುದು. ಆದರೆ ಭಗವದ್ಗೀತೆಯ ಪವಿತ್ರ ಗಂಗಾ ಜಲದಲ್ಲಿ ಒಮ್ಮೆಯಾದರೂ ಸ್ನಾನ ಮಾಡಿದರೆ ಅಂತಹವನ ಐಹಿಕ ಜೀವನದ ಕೊಳೆಯೆಲ್ಲ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ. ಎಸ್, ಭಗವದ್ಗೀತೆ ಎಂಬ ಪವಿತ್ರ ಗಂಗಾ ಜಲ ಇದರಲ್ಲಿ ನಾವು ಸ್ನಾನ ಮಾಡಿದ್ರೆ ಏನಾಗುತ್ತೆ? ನಮ್ಮ ಜೀವನದ ಕೊಳೆಯೆಲ್ಲ, ಐಹಿಕ ಜೀವನದ ಕೊಳೆಯೆಲ್ಲ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ. ಗೀತಾ ಸುಗೀತ ಕರ್ತವ್ಯ ಕಿಮ್ಮನ್ಹಿ ಶಾಸ್ತ್ರ ವಿಸ್ತರಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತ. ಭಗವದ್ಗೀತೆಯನ್ನು ದೇವೋತ್ತಮ ಪರಮ ಪುರುಷನೇ ಹೇಳಿರುವುದರಿಂದ ಬೇರೆ ಯಾವುದೇ ವೈದಿಕ ರಚನೆಯನ್ನು ಓದುವ ಅಗತ್ಯವಿಲ್ಲ. ಗಮನವಿಟ್ಟು ಸದಾ ಭಗವದ್ಗೀತೆಯನ್ನು ಕೇಳಿದರೆ ಮತ್ತು ಓದಿದರೆ ಸಾಕು. ಇಂದಿನ ಯುಗದಲ್ಲಿ ಜನರು ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ಎಷ್ಟರ ಮಟ್ಟಿಗೆ ತಲ್ಲೀನರಾಗಿದ್ದಾರೆ ಎಂದರೆ ಅವರಿಗೆ ಎಲ್ಲಾ ವೈದಿಕ ಸಾಹಿತ್ಯವನ್ನು ಓದುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ಅದು ಅಗತ್ಯವಿಲ್ಲ. ಈ ಒಂದು ಕೃತಿ ಭಗವದ್ಗೀತೆ ಸಾಕು, ಏಕೆಂದರೆ ಅದು ಎಲ್ಲಾ ವೈದಿಕ ಸಾಹಿತ್ಯದ ಸಾರ. ವಿಶೇಷವಾದ ಕಾರಣವೆಂದರೆ ಅದನ್ನು ದೇವೋತ್ತಮ ಪರಮ ಪುರುಷನೇ ಹೇಳಿದ್ದಾನೆ. ಎಸ್, ಸೊ ಈಗ ಧರ್ಮದ ಪ್ರಕಾರ ನಾವು ಹೇಗೆ ನಡೆದುಕೊಳ್ಳುವಂಥದ್ದು, ಜೀವನದಲ್ಲಿ ನಾವು ಅಂದ್ರೆ ಯಾವ ತರ ನಾವು ಜೀವಿಸುವಂಥದ್ದು, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ಶಾಸ್ತ್ರದಲ್ಲಿ ಏನಿದೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಆದ್ರೆ 4 ವೇದಗಳನ್ನ ಓದೋದಕ್ಕೆ ನಮ್ಮಲ್ಲಿ ಸಮಯ ಇದೆಯಾ?
ಎಷ್ಟೊಂದು ನಾವು ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ತಲ್ಲೀನರಾಗಿದ್ದೇವೆ. ನಮ್ಗೆ ವೇದಗಳನ್ನ ಓದಿ ನಾವು ವೇದಗಳನ್ನ ಓದೋದಕ್ಕೆ ಪ್ರಾರಂಭಿಸಿದ್ರೆ ನಮ್ಮ ಜೀವಮಾನ ಪೂರ್ತಿ ಸಾಲದು 4 ವೇದಗಳನ್ನ ಓದ್ಲಿಕ್ಕೆ. ಸೊ ನಾವು ಮತ್ತೆ ಯಾವಾಗ ಅರ್ಥ ಮಾಡ್ಕೊಳ್ಳೋದು, ಯಾವಾಗ ಅಳವಡಿಸಿಕೊಳ್ಳೋದು ನಮ್ಮ ಜೀವನದಲ್ಲಿ ಅಂತ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಆದ್ರೆ ಇವರು ಶ್ರೀಪಾದ ಶಂಕರಾಚಾರ್ಯರು ಹೇಳ್ತಾರೆ, ಅದರ ಅಗತ್ಯ ಇಲ್ಲ. ನೀನು ಎಲ್ಲಾ ವೇದಗಳನ್ನ ಓದುವ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಈ ಭಗವದ್ಗೀತೆಯನ್ನ ನೀನು ಓದಿದ್ರೆ ಸಾಕು. ಯಾಕೆಂದ್ರೆ ಇದು ಎಲ್ಲಾ ವೈದಿಕ ಸಾಹಿತ್ಯದ ಸಾರ, ಎಲ್ಲಾ ವೇದಗಳ ಸಾರವಾಗಿದೆ ಇದು ಭಗವದ್ಗೀತಾ. ಆದ್ರೆ ಇದು ಒಂದನ್ನ ನಾವು ಓದಿದ್ರೆ ಸಾಕು ಅಂತ ಅವರು ಹೇಳ್ತಾರೆ. ಇದರಲ್ಲಿ ಎಲ್ಲವೂ ಇದೆ, ನಮ್ಗೆ ಜೀವನದಲ್ಲಿ ಬೇಕಾಗಿರುವಂತದ್ದು ಎಲ್ಲವೂ ಇದೆ. ಯಾಕಂದ್ರೆ ನಾವೆಲ್ಲ ಅಲ್ಪಾಯುಗಳು, ಕಲಿಯುಗದಲ್ಲಿ 100 ವರ್ಷ ಅಂತ ಹೇಳ್ತಾರೆ. 100 ವರ್ಷ ಕೂಡ ಯಾರು ಬದುಕುದಿಲ್ಲ. ಅಂತದ್ರಲ್ಲಿ ನಾವು ಯಾವಾಗ ವೇದಗಳನ್ನು ಓದೋದು, ಯಾವಾಗ ಅರ್ಥ ಮಾಡ್ಕೊಳ್ಳೋದು, ಯಾವಾಗ ಅದನ್ನ ಅಳವಡಿಸಿಕೊಳ್ಳುವಂಥದ್ದು? ಓದಿದ್ರು ನಮ್ಗೆ ಅರ್ಥ ಆಗುತ್ತಾ? ಇಲ್ಲ. ಸೊ ಆದ್ರಿಂದ ಅದರ ಅಗತ್ಯವಿಲ್ಲ. ಈ ಒಂದು ಕೃತಿ ಭಗವದ್ಗೀತೆ ಸಾಕು. ಅದು ಎಲ್ಲ ವೈದಿಕ ಸಾಹಿತ್ಯದ ಸಾರ. ವಿಶೇಷವಾದ ಕಾರಣವೆಂದರೆ ಅದನ್ನ ದೇವೋತ್ತಮ ಪರಮ ಪುರುಷನೇ ಹೇಳಿದ್ದಾನೆ. ಅಂತಿಂತ ಸಾಮಾನ್ಯ ಮನುಷ್ಯನ ಬಾಯಿಂದ ಬಂದಿರುವಂತದ್ದಲ್ಲ ಇದು. ದೇವೋತ್ತಮ ಪರಮ ಪುರುಷನೇ ಇಲ್ಲಿ ಅವತರಿಸಿ ಭೂಮಿಯ ಮೇಲೆ ಅವರು ನಮಗಿದು ಕೊಟ್ಟಿರುವಂತಹ ಮಹಾನ್ ಗ್ರಂಥ. ಆದ್ರಿಂದ ಇದು ಒಂದು ಸಾಕು ಅಂತ ಅವರು ಹೇಳ್ತಾರೆ. ಭಾರತಾಮೃತ ಸರ್ವಸ್ವಂ ವಿಷ್ಣು ವಕ್ರಾದ್ವಿನಿಸೃತಂ ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮಾನ ವಿದ್ಯತೆ. ಗಂಗಾಜಲವನ್ನು ಕುಡಿದವನಿಗೆ ಮುಕ್ತಿಯು ದೊರಕುತ್ತದೆ ಎಂದ ಮೇಲೆ ಭಗವದ್ಗೀತೆಯ ಅಮೃತವನ್ನು ಕುಡಿದವನ ವಿಷಯ ಹೇಳುವುದೇನಿದೆ? ಭಗವದ್ಗೀತೆಯು ಮಹಾಭಾರತದ ಅಮೃತ ಸರ್ವಸ್ವ. ಅದನ್ನು ಮೂಲ ವಿಷ್ಣುವಾದ ಶ್ರೀಕೃಷ್ಣನೇ ಹೇಳಿದ್ದಾನೆ. ಭಗವದ್ಗೀತೆಯು ದೇವೋತ್ತಮ ಪರಮ ಪುರುಷನ ಬಾಯಿಂದ ಬಂದಿದೆ. ಗಂಗೆಯು ಭಗವಂತನ ಪಾದ ಕಮಲಗಳಿಂದ ಹರಿದಿದೆ ಎಂದು ಹೇಳಲಾಗಿದೆ. ಭಗವಂತನ ಬಾಯಿಗೂ ಪಾದಗಳಿಗೂ ವ್ಯತ್ಯಾಸವಿಲ್ಲ. ಆದರೆ ನಿಷ್ಪಕ್ಷಪಾತ ದೃಷ್ಟಿಯಿಂದ ನೋಡಿದಾಗ ಭಗವದ್ಗೀತೆಯು ಗಂಗಾಜಲಕ್ಕಿಂತ ಹೆಚ್ಚಿನ ಮಹತ್ವದ್ದು ಎಂದು ಅರ್ಥ ಮಾಡಿಕೊಳ್ಳಬಹುದು. ಸೊ ವಿಷ್ಣುವಿನ ಅವತಾರ, ವಾಮನ ಅವತಾರದಲ್ಲಿ ವಿಷ್ಣು ಬಂದಾಗ ವಾಮನನ ಪಾದ ಕಮಲಗಳಿಂದ ಗಂಗೆ ಹರಿದು ಬರ್ತಾಳೆ. ಗಂಗೆಯನ್ನ ಭಗೀರಥ ಪ್ರಯತ್ನದಿಂದ ಇಲ್ಲಿಗೆ ಕರ್ಕೊಂಡು ಬರ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಶಿವನ ಅಂದ್ರೆ ಅದು ಆ ರಭಸದಲ್ಲಿ ಹರಿತಾ ಇರುವಾಗ ಶಿವ ಅದನ್ನ ತನ್ನ ಜಟೆಯ ಮೂಲಕ ಅದನ್ನ ನಿಯಂತ್ರಿಸ್ತಾರೆ ಅಲ್ವಾ. ಅವರಿಗೆ ಗಂಗಾಧರ ಅನ್ನುವಂತ ಹೆಸರು ಬರುತ್ತೆ. ಆದ್ರೆ ಅದು ಮೂಲವಾಗಿ ಹರಿದಿದ್ದದು ವಾಮನನ ಪಾದಗಳಿಂದ ಅಂತ ಹೇಳಲಾಗುತ್ತೆ. ಸೊ ಈಗ ಗಂಗೆ ಭಗವಂತನ ಪಾದ ಕಮಲಗಳಿಂದ ಹರಿದು ಬಂದಿದೆ. ಭಗವದ್ಗೀತೆ ಭಗವಂತನ ಮುಖ ಕಮಲದಿಂದ ಬಂದಿದೆ. ಭಗವಂತನ ಪಾದಗಳಿಗೂ ಭಗವಂತನ ಮುಖ ಕಮಲಕ್ಕೂ ಯಾವ ವ್ಯತ್ಯಾಸ ಇಲ್ಲ. ನಮ್ಮ ತರ ಅಲ್ಲ. ಭಗವಂತನ ಎಲ್ಲಾ ಅಂಗಾಂಗಗಳು ಎಲ್ಲಾ ಕಾರ್ಯವನ್ನ ಮಾಡುತ್ತವೆ. ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ. ಎಲ್ಲಾ ಅಂಗಾಂಗಗಳು ಒಂದೇ ಭಗವಂತನದು. ಭಗವಂತ ಜಸ್ಟ್ ಕಣ್ಣಿನಿಂದ ನೋಡುದ್ರ ಮೂಲಕ ನಾವು ಅವರಿಗೆ ಇಟ್ಟಿರುವಂತ ನೈವೇದ್ಯವನ್ನ ಅವರು ಕಣ್ಣಿನಿಂದ ನೋಡಿನೇ ಅದನ್ನ ಅವರು ಪ್ರಸಾದವನ್ನಾಗಿ ಪರಿವರ್ತಿಸಬಲ್ಲರು. ಆದ್ರಿಂದ ನಿಷ್ಪಕ್ಷಪಾತ ದೃಷ್ಟಿಯಿಂದ ನೋಡಿದಾಗ ಯಾವುದೇ ವ್ಯತ್ಯಾಸವಿಲ್ಲ. ಆದ್ರೆ ಭಗವದ್ಗೀತೆ ಗಂಗಾಜಲಕ್ಕಿಂತ ಹೆಚ್ಚಿನ ಮಹತ್ವದ್ದು ಅಂತ ಅವರು ಹೇಳ್ತಾರೆ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲ ನಂದನಃ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಭಗವದ್ಗೀತೆಯು ಗೀತೋಪನಿಷತ್ತು, ಎಲ್ಲಾ ಉಪನಿಷತ್ತುಗಳ ಸಾರ. 108 ಉಪನಿಷತ್ತುಗಳಿವೆ. ಸೊ ಎಲ್ಲಾ ಉಪನಿಷತ್ತುಗಳ ಸಾರ ಗೀತೋಪನಿಷತ್ ಭಗವದ್ಗೀತೆ. ಅದು ಗೋವಿನಂತಿದೆ. ಗೋಪಾಲ ನಂದನನೆಂದು ಪ್ರಸಿದ್ಧನಾಗಿರುವ ಶ್ರೀಕೃಷ್ಣನು ಈ ಹಸುವಿನ ಹಾಲನ್ನು ಕುಡಿಯುತ್ತಿದ್ದಾನೆ. ಅರ್ಜುನನು ಕರುವಿನಂತಿದ್ದಾನೆ. ಎಲ್ಲಾ ವಿದ್ವಾಂಸರು, ಪರಿಶುದ್ಧ ಭಕ್ತರು ಭಗವದ್ಗೀತೆಯ ಹಾಲಿನ ಅಮೃತವನ್ನ ಕುಡಿಯುತ್ತಾರೆ. ಅರ್ಜುನನನ್ನ ಕರುವಿಗೆ ಹೋಲಿಸಿದ್ರೆ ಭಗವಂತನನ್ನ ಹಸುವಿನ ಹಾಲು ಕರೆಯುವವರಿಗೆ ಹೋಲಿಸಲಾಗಿದೆ. ಅರ್ಜುನ ಕೇಳುವಂತ ಪ್ರಶ್ನೆಗಳಿಗೆ ಭಗವಂತನ ಅಂದ್ರೆ ಉತ್ತರ ರೂಪದಲ್ಲಿ ಈ ಭಗವದ್ಗೀತೆ ನಮ್ಗೆ ಇದು ಪ್ರಾಪ್ತಿಯಾಗಿದೆ. ಹೇಗೆ ಹಸುವಿನ ಬಳಿಗೆ ಕರು ಹೋದಾಗ ಹಸು ಇನ್ನಷ್ಟು ಹಾಲನ್ನ ಎಳಿಸುತ್ತೆ ಪ್ರೀತಿಯಿಂದ, ಅದೇ ತರ ಅರ್ಜುನನ ಪ್ರಶ್ನೆಗಳಿಗೆ ಇಲ್ಲಿ ನಮ್ಗೆ ಭಗವದ್ಗೀತೆಯ ಈ ಗೀತಾಮೃತ ನಮ್ಗೆ ದೊರಕಿದೆ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪೀಕಂ ತಸ್ಯ ದೇವಸ್ಯ ಸೇವಾ. ಇಂದಿನ ದಿನದಲ್ಲಿ ಜನರು ಒಂದು ಧರ್ಮಶಾಸ್ತ್ರ, ಒಬ್ಬ ದೇವರು, ಒಂದು ಧರ್ಮ, ಒಂದು ಕಾರ್ಯ ಇವು ಬೇಕೆಂದು ಹಂಬಲಿಸುತ್ತಾರೆ. ಆದುದರಿಂದ ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ. ಇಡೀ ಜಗತ್ತಿಗೆ ಒಂದೇ ಒಂದು ಧರ್ಮ ಗ್ರಂಥ ಭಗವದ್ಗೀತಾ ಇರಲಿ.
ಏಕೋ ದೇವೋ ದೇವಕಿ ಪುತ್ರ ಏವ. ಇಡೀ ಜಗತ್ತಿಗೆ ಒಬ್ಬನೇ ದೇವರು ಶ್ರೀಕೃಷ್ಣ ಇರಲಿ. ಏಕೋ ಮಂತ್ರ ತಸ್ಯ ನಾಮಾನಿ. ಒಂದೇ ಮಂತ್ರ, ಒಂದೇ ಪ್ರಾರ್ಥನೆ ಇರಲಿ, ಅವನ ನಾಮ ಸಂಕೀರ್ತನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ. ಒಂದೇ ಕೆಲಸವಿರಲಿ, ಅದು ದೇವೋತ್ತಮ ಪರಮ ಪುರುಷನ ಸೇವೆ. ಎಸ್. ಸೊ ಈಗ ಇಂದಿನ ದಿನದಲ್ಲಿ ಜನರು ತುಂಬಾ ಗೊಂದಲಕ್ಕೀಡಾಗಿದ್ದಾರೆ. ಯಾರ ಹತ್ರ ಏನನ್ನ ಕೇಳೋದು, ಯಾವ ದೇವರ ಹತ್ರ ಏನನ್ನ ಕೇಳೋದು? 33 ಕೋಟಿ ದೇವತೆಗಳಿದ್ದಾರೆ, ಯಾರನ್ನ ಪೂಜಿಸೋದು? ಆ 33 ಕೋಟಿ ದೇವತೆಗಳಲ್ಲಿ ನಮ್ಗೆ 50 ಜನರು ಕೂಡ ಗೊತ್ತಿಲ್ಲ. ಸೊ ಯಾಕೆ ಇಷ್ಟು ದೇವರು, ಯಾಕೆ ತುಂಬಾ ದೇವಿ ದೇವತೆಗಳು, ಹೀಗೆ ಎಲ್ಲರೂ ತುಂಬಾ ಗೊಂದಲಕ್ಕೀಡಾಗಿದ್ದಾರೆ. ಆದ್ರಿಂದ ಶಂಕರಾಚಾರ್ಯರು ಹೇಳ್ತಾರೆ, ಗೊಂದಲ ಬೇಡ, ನೀವು ಹೀಗೆ ಮಾಡಿ, ಒಂದು ಧರ್ಮಶಾಸ್ತ್ರ ಸಾಕು, ಎಲ್ಲವನ್ನ ಓದ್ಬೇಕಾಗಿಲ್ಲ. ಆ ಪುರಾಣ ಈ ಪುರಾಣ ವೇದಗಳು ಬೇಡ, ಒಂದೇ ಒಂದು ಧರ್ಮಶಾಸ್ತ್ರ ಸಾಕು, ಒಬ್ಬ ದೇವರು ಸಾಕು, ಒಂದು ಧರ್ಮ ಒಂದು ಕಾರ್ಯ ಸಾಕು. ಸೊ ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ. ಒಂದೇ ಒಂದು ಶಾಸ್ತ್ರ, ಅದು ಭಗವದ್ಗೀತಾ ಇರ್ಲಿ, ಒಂದು ಧರ್ಮ ಗ್ರಂಥ ಭಗವದ್ಗೀತಾ ಒಂದು ಸಾಕು. ಭಗವದ್ಗೀತಾ ಪುರಾಣಗಳನ್ನೆಲ್ಲ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯನೂ ಇಲ್ಲ, ನಿಮ್ಗೆ ಅರ್ಥನೂ ಆಗಲ್ಲ, ಬಿಟ್ಟು ಬಿಡಿ ಅದನ್ನ. ಭಗವದ್ಗೀತೆನ ಓದಿ ಸಾಕು. ಏಕೋ ದೇವೋ ದೇವಕಿ ಪುತ್ರ ಏವಾ. ಇಡೀ ಜಗತ್ತಿಗೆ ಒಬ್ಬನೇ ದೇವರು ಶ್ರೀಕೃಷ್ಣ ಇರಲಿ ಅಂತ ಅವ್ರು ಹೇಳ್ತಾರೆ. ಏಕೋ ಮಂತ್ರ ತಸ್ಯ ನಾಮಾನಿ. ಒಂದೇ ಮಂತ್ರ, ಒಂದೇ ಪ್ರಾರ್ಥನೆ ಇರಲಿ, ಅವನ ನಾಮ ಸಂಕೀರ್ತನೆ. ಈ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಎಲ್ಲಾ ಮಂತ್ರಗಳ ಸಾರ ಅಡಗಿರುವುದರಿಂದ ಈ ಒಂದೇ ಮಂತ್ರ ಸಾಕು. ಎಷ್ಟು ಮಂತ್ರಗಳನ್ನ ಪಠಿಸುವಂಥದ್ದು, ಆ ಸಹಸ್ರನಾಮ ಈ ಸಹಸ್ರನಾಮ, ಇದೆಲ್ಲ ನಮ್ಗೆ ಪಠಿಸೋದಕ್ಕೆ ಸಮಯ ಇದೆಯಾ? ಅಂತ ಸ್ಪಷ್ಟ ಉಚ್ಚಾರಣೆ ನಮ್ಮಲ್ಲಿ ಇದೆಯಾ? ಅದೆಲ್ಲ ಬೇಕಾಗಿಲ್ಲ. ಎಂಥ ಸಂದರ್ಭದಲ್ಲೂ ಪಠಿಸದೆ ಇರುವಂತ ಪರಿಸ್ಥಿತಿ ಇರಬಾರ್ದು, ಅಂತ ಒಂದು ಮಂತ್ರವನ್ನ ಕೊಡ್ಬೇಕು. ಆ ಮಂತ್ರವೇ ಈ ಹರೇ ಕೃಷ್ಣ ಮಹಾಮಂತ್ರ. ಈ ಮಹಾಮಂತ್ರವನ್ನ ನೀವು ಹೇಗಾದ್ರೂ ಕೂಡ ಪಠಿಸಬಹುದು. ಯಾವ ಒಂದು ಇದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ ಈ ಮಂತ್ರವನ್ನ ಪಠಿಸೋದಕ್ಕೆ. ಇದರ ಬಗ್ಗೆ ನಾವು ಮುಂದಿನ ಅಧ್ಯಾಯಗಳಲ್ಲಿ ತಿಳಿದುಕೊಳ್ಳೋಣ. ಸೊ ಅಂತ ಮಂತ್ರ, ಒಂದು ಮಂತ್ರವನ್ನ ಪಠಿಸೋದ್ರಿಂದ ಎಲ್ಲಾ ಮಂತ್ರಗಳನ್ನ ಪಠಿಸಿದ ಫಲ, ಅದಕ್ಕಿಂತ ಹೆಚ್ಚಿನ ಫಲ ಬರ್ಬೇಕು. ಯಾವ್ದದು ಮಂತ್ರ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ. ಒಂದೇ ಕೆಲಸವಿರಲಿ, ಅದು ದೇವೋತ್ತಮ ಪರಮ ಪುರುಷನ ಸೇವೆ ಅಂತ ಅವರು ಹೇಳ್ತಾರೆ. ಸೊ ಭಗವದ್ಗೀತೆಯನ್ನ ಓದೋದ್ರಿಂದ ಇನ್ನೂ ಹಲವಾರು ಲಾಭಗಳಿವೆ. ನೀವು ಕೇಳಿರ್ಬೋದು, ಶಂಕರಾಚಾರ್ಯದ್ದು ಭಜಗೋವಿಂದಂ ಕೇಳಿರ್ಬೋದಲ್ವಾ? ಭಜಗೋವಿಂದಂ 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 ಮೂಢಮತೆ. ಅದರಲ್ಲಿ ಅವರು ಒಂದು ಕಡೆ ಹೀಗೆ ಹೇಳ್ತಾರೆ, ಭಗವದ್ಗೀತಾ ಕಿಂಚಿತ ತೀರ್ಥ ಗಂಗಾ ಜಲಲವ ಕಣಿಕಾ ಪೀತ. ಅವ್ರು ಹೇಳ್ತಾರೆ, ಒಬ್ರು ಯಾರು ಭಗವದ್ಗೀತೆನ ಓದ್ತಾರೋ, ಸೊ ಅಂದ್ರೆ ಭಗವದ್ಗೀತೆ ಎಂಬ ಒಂದು ಇದನ್ನ ಅವರು ಅರ್ಥ ಮಾಡಿಕೊಂಡ್ರೆ ಓದ್ತಾರೋ, ಕಿಂಚಿತ ತೀರ್ಥ, ಸ್ವಲ್ಪವೇ ಸ್ವಲ್ಪ ಅದನ್ನ ಓದಿದ್ರೆ ಸಾಕು. ಗಂಗಾ ಜಲಲವ ಕಣಿಕಾ ಪೀತ. ಗಂಗೆಯನ್ನ ಯಾರು ಇದ್ ಮಾಡ್ತಾರೋ, ಅಂದ್ರೆ ಗಂಗೆಯನ್ನ ಯಾರು ಸೇವಿಸ್ತಾರೋ ಗಂಗಾ ಜಲವನ್ನ, ಅದಾದ್ಮೇಲೆ ಸಕೃತಾಪಿ ಏನ ಮುರಾರಿ, ಈ ಮುರಾರಿಯನ್ನ ಯಾರು ಭಜಿಸ್ತಾರೋ, ಅವನ ನಾಮವನ್ನ ಯಾರು ಜಪಿಸುತ್ತಾರೋ, ಸೊ ಇಂಥವರಿಗೆ ಯಮನ ಜೊತೆ ಚರ್ಚೆ ಇರುವುದಿಲ್ಲ ಅಂತ ಅವ್ರು ಹೇಳ್ತಾರೆ. ಮುಂದಕ್ಕೆ ಸಕೃತಾಪಿ ಏನ ಮುರಾರಿ ಸಮಿರ್ಚಾ ಕ್ರಿಯತೆ ತಸ್ಯ ಯಮನೇವ ಚರ್ಚಾ ಅಂತ ಅವ್ರು ಹೇಳ್ತಾರೆ. ಯಮನೇನ ಚರ್ಚಾ ಅಂತ, ಯಮನ ಹತ್ರ ಅವರಿಗೆ ಚರ್ಚೆಯ ಅವಶ್ಯಕತೆ ಇಲ್ಲ. ಅದರ ಅರ್ಥ, ಭಗವದ್ಗೀತೆನ ಓದಿ ಭಗವದ್ಗೀತೆನ ಅರ್ಥ ಮಾಡ್ಕೊಳ್ಳೋರು, ಭಗವಂತನ ನಾಮ ಜಪಿಸುವವರು, ಇಂಥವರಿಗೆಲ್ಲ ಅವರು ನರಕಕ್ಕಂತೂ ಖಂಡಿತ ಹೋಗುದೇ ಇಲ್ಲ ಅಂತ. ಅವರಿಗೆ ಒಂದು ಉತ್ತಮ ಜನ್ಮ ಸಿಗ್ಬೋದು, ಅಥವಾ ವೈಕುಂಠ ಪ್ರಾಪ್ತಿ ಕೂಡ ಆಗ್ಬೋದು ಅನ್ನೋದನ್ನ ಅವರು ಹೇಳ್ತಾರೆ. ಸೊ ಆದ್ರಿಂದ ಭಗವದ್ಗೀತೆಯನ್ನ ನಾವು ಓದಿ ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ನಮ್ಮ ಜೀವನದಲ್ಲಿ ಕಷ್ಟ ಬರಲ್ಲ ಅಂತ ಹೇಳಿ ಅಲ್ಲ, ಕಷ್ಟಗಳು ಬರುತ್ತೆ ಅಲ್ವಾ? ಈಗ ಮಳೆಯನ್ನ ತಡೆ ಹಿಡಿಲಿಕ್ಕೆ ನಮ್ಗೆ ಆಗೋದಿಲ್ಲ, ಆದ್ರೆ ಕೊಡೆಯನ್ನ ನಾವು ಹಿಡಿಬಹುದು ಅಲ್ವಾ? ಹಾಗೆ ಕಷ್ಟಗಳು ಬರ್ತಾ ಇರುತ್ತೆ. ಈ ಭೌತಿಕ ಜಗತ್ತಿನ ಲಕ್ಷಣನೇ ಅದು. ಆದ್ರೆ ಯಾವ ತರ ಕಷ್ಟವನ್ನ ಎದುರಿಸ್ಬೇಕು, ಕಷ್ಟದಲ್ಲಿ ಕೂಡ ನಾವು ಸಂತೋಷದಿಂದ ಹೇಗೆ ಇರ್ಬೇಕು, ಸೊ ಅದು ನಮ್ಗೆ ಭಗವದ್ಗೀತೆ ಹೇಳುತ್ತೆ. ಇನ್ನು ಹಲವಾರು ಲಾಭಗಳಿವೆ ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಳ್ಳೋದ್ರಿಂದ. ಭಾವನಾತ್ಮಕವಾಗಿ ನಾವು ಸಮತೋಲನವನ್ನ ಕಾಯ್ದುಕೊಳ್ಬಹುದು, ಆಧ್ಯಾತ್ಮಿಕವಾಗಿ ನಾವು ಪ್ರಬಲರಾಗಬಹುದು, ಎಲ್ಲ ಪಾಪ ಕಾರ್ಯಗಳಿಂದ ನಾವು ಮುಕ್ತಿಯನ್ನ ಪಡೆಯಬಹುದು, ನಮ್ಮ ಮನಸ್ಸಿನಲ್ಲಿರುವಂತ ಎಲ್ಲಾ ಸಂದೇಹಗಳು ನಿವಾರಣೆಯಾಗುತ್ತವೆ. ಸೊ ಎಲ್ಲಾ ಸಂದೇಹಗಳು ನಿವಾರಣೆ ಆದಾಗ ನಮ್ಮಲ್ಲೇ ನಮ್ಗೆ ಆತ್ಮವಿಶ್ವಾಸ ಮೂಡುತ್ತದೆ, ಹೆಚ್ಚುತ್ತದೆ. ಅದಾದ್ಮೇಲೆ ಭಕ್ತಿಯಲ್ಲಿ ದೃಢ ನಿಶ್ಚಯದಿಂದ ಮುಂದುವರಿಯೋದಕ್ಕೆ ನಮ್ಗೆ ಸಾಧ್ಯವಾಗುತ್ತದೆ. ಜ್ಞಾನ ಚಕ್ಷು ಸಿಗುತ್ತದೆ, ನಮ್ಗೆ ಪ್ರಪಂಚವನ್ನ ನೋಡುವಂತ ದೃಷ್ಟಿ ಬದಲಾಗುತ್ತದೆ ನಾವು ಭಗವದ್ಗೀತೆನ ಓದಿದಾಗ. ವಿದ್ಯಾ ದದಾತಿ ವಿನಯಂ. ಸೊ ನಮ್ಗೆ ನಾವು ವಿನಯ ಅನ್ನುವಂಥದ್ದು ನಮ್ಗೆ ಬರುತ್ತೆ, ನಮ್ರತೆಯಿಂದ ನಾವು ಹೇಗಿರ್ಬೇಕು ಅನ್ನುವಂಥದ್ದು. ನಾವು ಬೇರೆಯವರಿಗೆ ಕೂಡ ಇದರಿಂದ ಒಂದು ಪ್ರೇರಣೆಯನ್ನ ನೀಡ್ತೇವೆ.
ಈ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಂಡು ಬೇರೆಯವರಿಗೆ ಕೂಡ ಇದನ್ನ ಅರ್ಥ ಮಾಡಿಸುವಂತ ಒಂದು ಕಾರ್ಯವನ್ನ ಮಾಡಬಹುದು. ನಾವು ಸ್ವಾಭಾವಿಕವಾಗಿ ಸಂತೋಷದಿಂದ ಇರ್ಬೋದು, ಮನಸ್ಸಿನ ಶಾಂತಿ ನಮ್ಗೆ ಸಿಗುತ್ತೆ, ನಮ್ಮ ಹೃದಯವನ್ನ ಇದು ಪರಿಶುದ್ಧಗೊಳಿಸುತ್ತದೆ, ಸುಂದರವಾಗಿ ಇಡ್ತದೆ. ಒಬ್ರು ಟೀಚರ್ಸ್ ಆಗ್ಬೋದು, ಪ್ರೀಚರ್ಸ್ ಆಗ್ಬೋದು. ಈ ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಳ್ಳೋದ್ರಿಂದ ನೀವು ಮೊದಲು ಸರಿಯಾಗಿ ಅರ್ಥ ಮಾಡ್ಕೊಂಡು ಇದನ್ನ ಬೇರೆಯವರಿಗೆ ನೀವು ಬೋಧಿಸಬಹುದು. ಎಟರ್ನಲ್ ಹ್ಯಾಪಿನೆಸ್, ಶಾಶ್ವತವಾದಂತಹ ಆನಂದ ನಮ್ಗೆ ಭಗವದ್ಗೀತೆಯನ್ನ ಓದೋದ್ರಿಂದ ಸಿಗುತ್ತೆ. ನಾವೆಲ್ಲರೂ ಅದಕ್ಕೋಸ್ಕರ ಹುಡುಕ್ತಾ ಇದ್ದೀವಲ್ಲ, ಅದು ನಮ್ಗೆ ಭಗವದ್ಗೀತೆಯಿಂದ ಸಿಗುತ್ತೆ. ಸೊ ಆದ್ರಿಂದ ಈ 18 ದಿವಸಗಳ ಭಗವದ್ಗೀತೆಯಲ್ಲಿ ನಿಮ್ಗೆ ಇಷ್ಟೆಲ್ಲಾ ಲಾಭಗಳಾಗಲಿವೆ ಅಂತ ಆದ್ಮೇಲೆ ಖಂಡಿತವಾಗ್ಲು ನೀವು 18 ದಿವಸಗಳ ಕಾಲ ನಮ್ಮೊಂದಿಗೆ ಇರ್ತೀರಿ ಅನ್ನುವಂತ ಒಂದು ಭರವಸೆಯನ್ನ ನೀವು ನಮ್ಗೆ ಕೊಡಿ. ನೀವು ನಮ್ಗೆ ಹೇಳಿ, ನಾವು ನಿಮ್ಗೆ ಭರವಸೆಯನ್ನ ಕೊಡ್ತೀವಿ. ಖಂಡಿತವಾಗ್ಲು 18 ದಿವಸಗಳ ನಂತರ ನಿಮ್ಗೆ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ ಈ ಕೋರ್ಸ್ನಿಂದ, ಭಗವಂತನ ಕೃಪೆಯಿಂದ. ಅಂದ್ರೆ ನಾವು ಮಾಡ್ತೀವಿ ಅಂತ ಹೇಳಿಲ್ಲ, ನಮ್ಮ ಕೈಲಿ ಏನೂ ಇಲ್ಲ. ಯಾಕಂದ್ರೆ ನಾವು ಭಗವಂತನ ದಿವ್ಯವಾಣಿಯನ್ನ ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ನಾನು ಪ್ಯೂರ್ ಅಲ್ಲ, ಆದ್ರೆ ಭಗವಂತನ ಪವಿತ್ರ ವಾಣಿ ಪ್ಯೂರ್ ಆಗಿದೆ. ಆದ್ರಿಂದ ಅದು ನಮ್ಮನ್ನ ಪವಿತ್ರೀಕರಿಸುತ್ತದೆ ಅಂತ ಹೇಳಿ. ಸೊ ಈಗ 18 ಅಂಕೆಗೆ, 18 ಸಂಖ್ಯೆಗೆ ಎಷ್ಟು ಮಹತ್ವ ಇದೆ ಅನ್ನೋದನ್ನ ನಾವು ನೋಡೋಣ. 18 ಮಹಾಭಾರತದಲ್ಲಿ 18 ಪರ್ವಗಳಿವೆ, 18 ಅಧ್ಯಾಯಗಳು ಭಗವದ್ಗೀತೆಯಲ್ಲಿ, 18 ಪುರಾಣಗಳಿವೆ, ವೇದವ್ಯಾಸರು ಬರೆದಿರುವಂತದ್ದು. 18 ದಿವಸಗಳ ಕಾಲ ಯುದ್ಧ ನಡೆಯಿತು. 18 ಅಕ್ಷೋಹಿಣಿ ಸೈನ್ಯಗಳಿದ್ವು ಯುದ್ಧ ಭೂಮಿಯಲ್ಲಿ. 11 ಕೌರವರ ಪಕ್ಷದಲ್ಲಿ, 7 ಪಾಂಡವರ ಪಕ್ಷದಲ್ಲಿ ಇತ್ತು ಅಲ್ವಾ. ಸೊ ಹೀಗೆ ನಾವು ಕೂಡ ಇಲ್ಲಿ 18 ದಿವಸಗಳ ಕ್ಲಾಸ್ ಅನ್ನ ನಾವಿಲ್ಲಿ ನಡೆಸ್ತಾ ಇದ್ದೀವಿ. 18 ದಿವಸಗಳಲ್ಲಿ 18 ಅಧ್ಯಾಯಗಳು ಅಂತ ಹೇಳಿ. ಸೊ ಭಗವದ್ಗೀತೆಯನ್ನ ನಾವು 3 ಭಾಗಗಳನ್ನಾಗಿ ನಾವು ವಿಭಾಗಿಸಬಹುದು. 18 ಅಧ್ಯಾಯಗಳನ್ನ 3 ಭಾಗಗಳಾಗಿ. 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ಕರ್ಮಯೋಗ. ಭಗವದ್ಗೀತೆ ಅಂದ್ರೆ ಸಂಪೂರ್ಣ ಕರ್ಮಯೋಗ ಅಲ್ಲ. ಕೆಲವರು ಸಂಪೂರ್ಣ ಕರ್ಮಯೋಗ ಅಂತ ಹೇಳ್ತಾರೆ, ಆದ್ರೆ 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ಮಾತ್ರ ಕರ್ಮಯೋಗ. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಭಕ್ತಿಯೋಗ. 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಜ್ಞಾನ ಯೋಗ. ಸೊ ಈಗ ಭಕ್ತಿಯೋಗದ ಅಧ್ಯಾಯವನ್ನ ಮಧ್ಯದ 6 ಅಧ್ಯಾಯಗಳಲ್ಲಿ ಇಡಲಾಗಿದೆ. ಯಾಕೆ ಮಧ್ಯದ 6 ಅಧ್ಯಾಯಗಳಲ್ಲಿ ಇಡಲಾಗಿದೆ? ಅದೇ ನಿಜವಾದ ರಹಸ್ಯ. ಭಕ್ತಿಯೇ ಭಗವದ್ಗೀತೆಯ ಸಾರ, ಭಕ್ತಿಯೇ ಭಗವದ್ಗೀತೆಯ ಹೃದಯ, ಸರ್ವಸ್ವ ಎಲ್ಲವೂ ಭಕ್ತಿಯೇ. ಭಗವದ್ಗೀತೆಯಿಂದ ನಾವು ಭಕ್ತಿಯನ್ನ ಬೇರ್ಪಡಿಸ್ಲಿಕ್ಕೆ ಆಗುವುದೇ ಇಲ್ಲ. ಆದ್ರಿಂದ ಭಗವದ್ಗೀತೆಯನ್ನ ನಾವು ಭಕ್ತಿಯಿಂದ ಅರ್ಥ ಮಾಡ್ಕೊಂಡಾಗ ಮಾತ್ರ ನಮ್ಗೆ ಅರ್ಥವಾಗುತ್ತದೆ. ಭಗವಂತ ಹೇಳ್ತಾರೆ, ಭಕ್ತ್ಯಾ ಮಾಂ ಅಭಿಜಾನಾತಿ, ಭಕ್ತ್ಯಾತ್ವ ಅನನ್ಯ ಶಕ್ಯ ಅಂತ ಭಗವಂತ ಹೇಳ್ತಾರೆ. ಭಕ್ತಿಯಿಂದ ಮಾತ್ರ ಭಗವದ್ಗೀತೆಯನ್ನ ನಮ್ಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ. ಆದ್ರಿಂದ ಭಕ್ತಿಯೋಗ ಈ ಕರ್ಮ ಮತ್ತು ಜ್ಞಾನ ಯೋಗಕ್ಕೆ ಕೂಡ ಜೀವವನ್ನ ತುಂಬುತ್ತೆ. ಹೀಗೆ ನಾವು ಭಕ್ತಿಯಿಂದ ಕರ್ಮವನ್ನ ಮಾಡ್ಬೇಕು ಅನ್ನುವಂಥದ್ದನ್ನ ಕರ್ಮಯೋಗದಲ್ಲಿ ತಿಳಿದುಕೊಳ್ಳಲಿದ್ದೀವಿ. ಜ್ಞಾನ ನಮ್ಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಹೇಗೆ ನಮ್ಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಲಿದ್ದೀವಿ. ಆದುದರಿಂದ ಭಕ್ತಿಯೇ ಭಗವದ್ಗೀತೆಯ ಸಾರ, ಸರ್ವಸ್ವ ಅನ್ನೋದನ್ನ ನಾವು ತಿಳಿದುಕೊಳ್ಳಬಹುದು. ಪ್ರಭುಪಾದರು ಭಗವದ್ಗೀತೆಯನ್ನ ಬರೆಯೋದಕ್ಕಿಂತ ಮುಂಚೆ, ಅದಕ್ಕೆ ಅನುವಾದವನ್ನ ಭಾವಾರ್ಥವನ್ನ ಬರೆಯೋದಕ್ಕಿಂತ ಮುಂಚೆ, ಅವರು ಅನುವಾದಿಸೋದಕ್ಕಿಂತ ಮುಂಚೆ ಇಂಗ್ಲಿಷ್ಗೆ ಹಲವಾರು ಭಗವದ್ಗೀತೆಗಳು ಇದ್ವು. ಆದ್ರೆ ಅದನ್ನ ಓದಿದವರಿಗೆ ಯಾರಿಗೂ ಅಂತ ಅರ್ಥ ಆಗ್ಲಿಲ್ಲ, ಅವರ ಜೀವನದಲ್ಲಿ ಪರಿವರ್ತನೆ ಕೂಡ ಆಗ್ಲಿಲ್ಲ. ಯಾಕೆಂದ್ರೆ ಅದನ್ನ ಭಕ್ತಿಯಲ್ಲಿ ಬರೆದಿರ್ಲಿಲ್ಲ. ಆ ಭಗವದ್ಗೀತೆ ಜಸ್ಟ್ ಸಂಸ್ಕೃತ ಗೊತ್ತಿದೆ ಅನ್ನುವ ಕಾರಣಕ್ಕೋಸ್ಕರ ನಾವು ಭಗವದ್ಗೀತೆನ ಬರೀತೀವಿ, ಅದಕ್ಕೆ ನಾವು ಅರ್ಥ ಬರೀತೀವಿ ಅಂದ್ರೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಭಕ್ತಿಯಿಂದ ಮಾತ್ರ ನಾವು ಭಗವಂತನ ವಾಣಿಯನ್ನ ಅರ್ಥ ಮಾಡಿಕೊಳ್ಬಹುದು. ಅಂತಹ ಭಕ್ತಿಯಿಂದ ಈ ಭಗವದ್ಗೀತೆನ ಪ್ರಭುಪಾದರು ಬರೆದಿದ್ದಾರೆ. ಅವರು ಬರೆಯುವಾಗ ತಮ್ಮ ಸ್ವಂತ ವಾಕ್ಯಗಳು ಇಲ್ಲಿ ಇಲ್ಲ, ಊಹಾತ್ಮಕ ಚಿಂತನೆಗಳಿಲ್ಲ. ಎಲ್ಲಾ ಆಚಾರ್ಯರುಗಳ ಪುಸ್ತಕಗಳನ್ನ ತಮ್ಮ ಟೇಬಲ್ ಮೇಲೆ ಇಟ್ಕೊಂಡು, ಅವರು ಬರೆದಿರುವಂತಹ ಭಾವಾರ್ಥಗಳನ್ನ ತಮ್ಮ ಟೇಬಲ್ ಮೇಲೆ ಇಟ್ಕೊಂಡು ಎಲ್ಲರ ಅನುವಾದವನ್ನ, ಭಾವಾರ್ಥವನ್ನ ನೋಡಿ ಒಂದು ಕನ್ಕ್ಲೂಷನ್ಗೆ ಬಂದು ಸರಳವಾಗಿ ನಮ್ಗೆ ಇದನ್ನ ಕೊಟ್ಟಿದ್ದಾರೆ ಪ್ರಭುಪಾದರು. ಆದ್ರಿಂದ ಇದನ್ನ ಓದಿದಾಗ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ. ಸೊ ಆದ್ರಿಂದ ಭಕ್ತಿ ಅದು ತುಂಬಾ ತುಂಬಾ ಅತ್ಯಮೂಲ್ಯವಾದದ್ದು ಅನ್ನೋದನ್ನ ನಾವು ತಿಳಿದುಕೊಳ್ಬಹುದು. ಈಗ ನಾವು ಫ್ಯಾಮಿಲಿ ಹಿಸ್ಟ್ರಿಯನ್ನ ನೋಡೋಣ. ಹರೇ ಕೃಷ್ಣ. ಇವತ್ತು ಪ್ರಥಮ ದಿವಸ ಆಗಿದ್ರಿಂದ ಆಕ್ಚುಲಿ ನಮ್ಮ ಕ್ಲಾಸ್ 3 ರಿಂದ 4 ಗಂಟೆ, ಆದ್ರೆ ಇವತ್ತು ಮೊದಲ ದಿವಸ. ಇವತ್ತು ಮತ್ತೆ ನಾಳೆ 2 ದಿವಸ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಕ್ಲಾಸ್, ಒಂದು 15 ಮಿನಿಟ್ಸ್, 15 ನಿಮಿಷ ಜಾಸ್ತಿ ನಾನು ತೆಗೆದುಕೊಳ್ತೀನಿ. ದಯವಿಟ್ಟು ಸಹಕರಿಸಿ, ನೀವು ಮೀಟಿಂಗ್ ನಲ್ಲೇ ಇರಿ. ನಿಮ್ಗೆ ಇದರ ಕೊನೆಗೆ ಕ್ವಿಜ್ ಇದೆ. ಅದಾದ್ಮೇಲೆ ಹೇಗೆ ನೀವು ಕ್ವಿಜ್ ಅನ್ನ ಅಟೆಂಡ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ನಾವು ಹೇಳಲಿದ್ದೀವಿ. ಹಲವಾರು ವಿಷಯಗಳನ್ನ ನಾವು ನಿಮ್ಗೆ ಹೇಳಲಿದ್ದೀವಿ. ಆದ್ರಿಂದ ಸೊ ಈಗ ಫ್ಯಾಮಿಲಿ ಹಿಸ್ಟ್ರಿಯನ್ನ ನೋಡೋಣ. ಶಂತನು ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು, ಕುರುವಂಶದ ಮಹಾರಾಜ ಶಂತನು. ಶಂತನುವಿನ ಮೊದಲ ಪತ್ನಿ ಗಂಗೆಯ ಪುತ್ರ ಭೀಷ್ಮ. 2ನೇ ಪತ್ನಿ ಸತ್ಯವತಿ. ಭೀಷ್ಮ ನಿಮ್ಗೆಲ್ಲರಿಗೂ ಗೊತ್ತಿದ್ದು, ಭೀಷ್ಮ ಪ್ರತಿಜ್ಞೆಯನ್ನ ತೆಗೆದುಕೊಳ್ತಾನೆ. ದೇವವ್ರತ
ಅವನ ಹೆಸರು ಭೀಷ್ಮ ಅಂತ, ಅವನ ಪ್ರತಿಜ್ಞೆಯಿಂದಾಗಿ ಭೀಷ್ಮ ಅನ್ನುವಂತ ಹೆಸರು ಸಿಗುತ್ತೆ. ಸತ್ಯವತಿಯ ಮೊದಲ ಪುತ್ರ ಚಿತ್ರಾಂಗದ, ಎರಡನೇ ಪುತ್ರ ವಿಚಿತ್ರವೀರ್ಯ. ಚಿತ್ರಾಂಗದ ವಿಚಿತ್ರವೀರ್ಯರಿಗೆ ಮಕ್ಕಳಿರ್ಲಿಲ್ಲ. ಆದ್ರಿಂದ ವ್ಯಾಸದೇವರ ಕೃಪೆಯಿಂದ ಅಂಬಿಕಾ, ಅಂಬಾಲಿಕಾ ಮತ್ತೆ ದಾಸಿಗೆ, ಆ 3 ಜನರಿಗೆ ಮಕ್ಕಳ ಒಂದು ಭಾಗ್ಯವನ್ನ ಅವರು ಕರುಣಿಸುತ್ತಾರೆ. ಅಂಬಿಕಾಳಿಂದ ಧೃತರಾಷ್ಟ್ರ ಹುಟ್ಟುತ್ತಾನೆ. ಧೃತರಾಷ್ಟ್ರ ಹುಟ್ಟಿನಿಂದಲೇ ಕುರುಡನಾಗಿರುತ್ತಾನೆ. ಇನ್ನು ಅಂಬಾಲಿಕಳಿಗೆ ಪಾಂಡು ಹುಟ್ಟುತ್ತಾನೆ. ಅದಾದ್ಮೇಲೆ ದಾಸಿಗೆ ವಿದುರ ಹುಟ್ಟುತ್ತಾನೆ. ಸೊ ಹೀಗೆ 3 ಜನರು ಇವರು ಅಲ್ವಾ. ಸೊ ಧೃತರಾಷ್ಟ್ರ ಹುಟ್ಟು ಕುರುಡನಾಗಿದ್ರಿಂದ ಅವನು ಚಕ್ರವರ್ತಿ ಆಗುವಂತ ಒಂದು ಅರ್ಹತೆಯನ್ನ ಅವನು ಕಳೆದುಕೊಳ್ತಾನೆ. ಕುರುಡ ಆದ್ರಿಂದ ಅನರ್ಹನಾಗುತ್ತಾನೆ. ಅವನು ಹಿರಿಯನಾಗಿದ್ದು ಅವನು ಅನರ್ಹನಾಗುತ್ತಾನೆ. ಆದ್ರಿಂದ ಪಾಂಡು ಮಹಾರಾಜನಾಗಬೇಕಾಗುತ್ತೆ. ಸೊ ಪಾಂಡುವಿನ ಇಲ್ಲಿ ಧೃತರಾಷ್ಟ್ರನ ಮೊದಲ ಪತ್ನಿ ಗಾಂಧಾರಿ, ಎರಡನೇ ಪತ್ನಿ ಒಬ್ಳು ಇರ್ತಾಳೆ. ಗಾಂಧಾರಿಗೆ ದುರ್ಯೋಧನ ಮತ್ತು 99 ಜನ ಮಕ್ಕಳು, ಮತ್ತೆ ಯೂತ್ಸು ಅಂತ. ಸೊ 101 ಕೌರವರು. ಈ ಕಡೆ ಪಾಂಡುವಿನ ಪತ್ನಿ, ಮೊದಲ ಪತ್ನಿ ಕುಂತಿ, ಎರಡನೇ ಪತ್ನಿ ಮಾದ್ರಿ. ಮೊದಲ ಪತ್ನಿ ಕುಂತಿಗೆ ವರದಾನ ಇರುತ್ತೆ ದೇವತೆಗಳಿಂದ, ಅವಳು ಪುತ್ರರನ್ನ ಪಡೆಯಬಹುದು ಅಂತೇಳಿ. ಯಮರಾಜನಿಂದ ಯುಧಿಷ್ಠಿರನನ್ನ ಪಡೆಯುತ್ತಾಳೆ ಕುಂತಿ. ವಾಯುವಿನಿಂದ ದೇವನಿಂದ ಭೀಮನನ್ನ ಪಡೆಯುತ್ತಾಳೆ. ಇಂದ್ರನಿಂದ ಅರ್ಜುನನನ್ನ ಪಡೆಯುತ್ತಾಳೆ. ಅದಾದ್ಮೇಲೆ ಮಾದ್ರಿಗೆ ನಕುಲ ಅಂದ್ರೆ ಅಶ್ವಿನಿ ಕುಮಾರರ ಸಹಾಯದಿಂದ, ಕುಂತಿಯ ಒಂದು ಕೃಪೆಯಿಂದ ಮಾದ್ರಿಗೆ ಕೂಡ ಸಂತಾನ ಪ್ರಾಪ್ತಿಯಾಗುತ್ತೆ, ನಕುಲ ಸಹದೇವರು. ಸೊ ಈ ಪಾಂಡವರೆಲ್ಲರೂ ದೇವತೆಗಳ ಅಂಶವಾಗಿರುತ್ತಾರೆ. ಹೀಗೆ ಇಲ್ಲೀಗ ಪಾಂಡುವಿನ ಅಂದ್ರೆ ಈಗ ಧೃತರಾಷ್ಟ್ರ ಅನರ್ಹನಾಗುತ್ತಾನೆ, ಪಾಂಡು ಮಹಾರಾಜನಾಗ್ಬೇಕಾಗಿ ಬರುತ್ತೆ. ಪಾಂಡುವಿನ ಅಕಾಲ ಮೃತ್ಯುವಿನ ನಂತರ ಯುಧಿಷ್ಠಿರನಿಗೆ ಸಿಗ್ಬೇಕು ಅಲ್ಲಿಯ ಅಧಿಕಾರ. ಯುಧಿಷ್ಠಿರ ಹಿರಿಯನಾಗಿರ್ತಾನೆ. ಕೌರವರು ಪಾಂಡವರಲ್ಲೆಲ್ಲ ಹಿರಿಯ ಯುಧಿಷ್ಠಿರನೇ. ಆದ್ರೆ ಯುಧಿಷ್ಠಿರ ಅವನು ಮೈನರ್ ಆಗಿರ್ತಾನೆ, ಅವನು ಚಿಕ್ಕವನಿರ್ತಾನೆ ಪಾಂಡುವಿನ ಮೃತ್ಯುವಿನ ಸಮಯದಲ್ಲಿ. ಆದ್ರಿಂದ ಧೃತರಾಷ್ಟ್ರನನ್ನ ಕಾರ್ಯಕಾರಿಯಾಗಿ ಅಲ್ಲಿ ನೇಮಿಸಲಾಗುತ್ತದೆ, ಡೆಪ್ಯೂಟಿಯಾಗಿ ಅವನನ್ನ ನೇಮಿಸಲಾಗುತ್ತದೆ. ಮಹಾರಾಜ ಅವನಿಗೆ ಪಟ್ಟಾಭಿಷೇಕನು ನಡೆದಿರುವುದಿಲ್ಲ, ಮಹಾರಾಜನ ಇದರಲ್ಲಿ ಅವನು ಕೂತಿರ್ತಾನೆ ಅಷ್ಟೆ. ಅದಾದ್ಮೇಲೆ ಏನಾಗುತ್ತೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಹೇಗೆ ಪಾಂಡವರನ್ನ ಯಾವ ತರ ಅವರು ಅಂದ್ರೆ ಹಲವಾರು ವಿಷಯದಲ್ಲಿ ಕೌರವರು ಪಾಂಡವರನ್ನ ಯಾವ ತರ ನೋಡ್ಕೊಳ್ತಾರೆ, ಅವರಿಗೆ ಎಲ್ಲಾ ರೀತಿಯ ತೊಂದರೆಯನ್ನ ಕೊಡ್ತಾರೆ. ವನವಾಸವಾಗುತ್ತೆ, ವಾಸವಾಗುತ್ತೆ. ಅದಾದ್ಮೇಲೆ ಮರಳಿ ಬಂದ ಮೇಲೆ ಕೂಡ ಅವರಿಗೆ ಅಟ್ಲೀಸ್ಟ್ ಒಂದು 5 ಗ್ರಾಮವನ್ನಾದ್ರೂ ಕೊಡಿ. ಯಾಕೆಂದ್ರೆ ಕ್ಷತ್ರಿಯರಿಗೆ ಅವರು ಆಳಿನೇ ಅವರು ಜೀವನವನ್ನ ನಡೆಸಬೇಕು, ಬೇರೆ ಯಾವ ವೃತ್ತಿಯನ್ನ ಮಾಡುವ ಹಾಗಿಲ್ಲ. ಆದ್ರಿಂದ ಅಟ್ಲೀಸ್ಟ್ ಒಂದು 5 ಗ್ರಾಮವನ್ನಾದ್ರೂ ಕೊಡಿ, ಅವರ ಪಾಲನ ಕೊಡಿ ಅನ್ನುವಂತ ಕೃಷ್ಣನ ಸಂಧಾನ ಕೂಡ ವಿಫಲವಾದಾಗ ಇನ್ನೇನು ಯುದ್ಧ ಮಾಡ್ಲೇಬೇಕು, ಧರ್ಮವನ್ನ ಸ್ಥಾಪಿಸಬೇಕಾದ್ರೆ ಯುದ್ಧ ಮಾಡದೆ ಬೇರೆ ದಾರಿಯೇ ಇಲ್ಲ ಅನ್ನುವಂತ ಒಂದು ನಿರ್ಧಾರಕ್ಕೆ ಬರಲಾಯಿತು. ಹಾಗೆ ಈ ಕುರುಕ್ಷೇತ್ರ ಈಗ ರಣರಂಗದಲ್ಲಿ ಎಲ್ಲರೂ ಯುದ್ಧ ಸನ್ನದ್ಧರಾಗಿ ನಿಂತಿದ್ದಾರೆ. ಎಂತ ಸಂದರ್ಭದಲ್ಲಿ ಇಲ್ಲಿ ಬೋಧಿಸಲಾಯಿತು ಭಗವದ್ಗೀತೆನ ಅನ್ನೋದನ್ನ ನಾವು ನೋಡೋಣ. ಮೊದಲನೆಯ ಅಧ್ಯಾಯದ ಹೆಸರು ಅರ್ಜುನ ವಿಷಾದ ಯೋಗ. ಸೊ ಅರ್ಜುನನಿಗೆ ಯಾಕೆ ದುಃಖ ಉಂಟಾಗುತ್ತದೆ, ವಿಷಾದ ಉಂಟಾಗುತ್ತದೆ ಅನ್ನೋದನ್ನ ನಾವು ನೋಡೋಣ. ಅಥ ಪ್ರಥಮೋಧ್ಯಾಯ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರನು ಹೇಳಿದನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮ ಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಕೇಳಿದನು. ಸೊ ಇಲ್ಲಿ ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ ಸಂಜಯನ ಹತ್ರ. ಸಂಜಯ ವೇದವ್ಯಾಸರ ಶಿಷ್ಯ. ವೇದವ್ಯಾಸರ ಕೃಪೆಯಿಂದ ದಿವ್ಯ ದೃಷ್ಟಿ ಪ್ರಾಪ್ತಿಯಾಗಿರುತ್ತೆ ಸಂಜಯನಿಗೆ. ಸಂಜಯ ಅರಮನೆಯಲ್ಲಿ ಕುಳಿತುಕೊಂಡೇ ಏನಾಗ್ತಾ ಇದೆ ಯುದ್ಧ ಭೂಮಿಯಲ್ಲಿ ಅಂತ ನೋಡುವಂತ ಒಂದು ಇದಿರುತ್ತೆ ಅವನಿಗೆ, ಸಂಜಯನಿಗೆ. ಆದ್ರಿಂದ ಸಂಜಯನ ಹತ್ರ ಇಲ್ಲಿ ಧೃತರಾಷ್ಟ್ರ ಈ ಪ್ರಶ್ನೆಯನ್ನ ಕೇಳ್ತಾನೆ, ಅವರು ಏನು ಮಾಡಿದ್ರು ಯುದ್ಧ ಸನ್ನದ್ಧರಾಗಿ ನಿಂತ ನಂತರ ಅಂತ ಹೇಳಿ. ಇಲ್ಲಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಅಂತ ಹೇಳಲಾಗಿದೆ. ಕುರುಕ್ಷೇತ್ರ ಧರ್ಮಕ್ಷೇತ್ರ ಕೂಡ ಹೌದು, ಧಾರ್ಮಿಕ ವಿಧಿವಿಧಾನಗಳು ನಡೆಯುವ ಕ್ಷೇತ್ರ, ಯಾತ್ರಾ ಸ್ಥಳ ಅದು. ಕುರುಕ್ಷೇತ್ರ ಪುಣ್ಯ ಭೂಮಿ. ಈವಾಗಲೂ ಕೂಡ ಯಾವುದೇ ಕೆಲಸವನ್ನ ನಾವು ಅಲ್ಲಿ ಹೋಗಿ
ಪ್ರಾರಂಭಿಸಿದ್ರೆ ಅಥವಾ ಅಲ್ಲಿ ಹೋಗಿ ನಾವು ಸಂಕಲ್ಪವನ್ನ ಮಾಡಿದ್ರೆ ಅದು ಖಂಡಿತವಾಗ್ಲೂ ಯಶಸ್ಸಾಗುತ್ತೆ ಅಂತ ಹೇಳ್ತಾರೆ. ಅಂತಹ ಪುಣ್ಯ ಕ್ಷೇತ್ರ ಕುರುಕ್ಷೇತ್ರ, ಧರ್ಮಕ್ಷೇತ್ರ. ಅಂತಹ ಧರ್ಮಕ್ಷೇತ್ರದಲ್ಲಿ ನೆರೆದಿದ್ದಾರೆ ಇವರೆಲ್ಲ ಯುದ್ಧವನ್ನ ಮಾಡೋದಕ್ಕೋಸ್ಕರ. ಈಗ ಧೃತರಾಷ್ಟ್ರನಿಗೆ ಸಂದೇಹ ಉಂಟಾಗ್ತಾ ಇದೆ, ಈ ಧರ್ಮಕ್ಷೇತ್ರದ ಪ್ರಭಾವ ಇವರ ಮೇಲೆ ಎಲ್ಲಿ ಬೀರುತ್ತೋ, ಇವರು ಯುದ್ಧ ಮಾಡುವುದಿಲ್ಲ ಅಂತೇಳಿ ಇದರಿಂದ ಹಿಂದೆ ಸರಿಯುತ್ತಾರೋ, ಪವಿತ್ರ ಸ್ಥಳ ಆದ್ರಿಂದ. ಅದಾದ್ಮೇಲೆ ಈಗ ಅವನಿಗೆ ಯುದ್ಧದಿಂದ ಹಿಂದೆ ಸರಿಯೋದು ಬೇಕಾಗಿರ್ಲಿಲ್ಲ. ಯುದ್ಧ ಆಗ್ಬೇಕು, ಕೌರವರು ವಿಜಯಿ ಆಗ್ಬೇಕು, ತನ್ನ ಮಗ ದುರ್ಯೋಧನನಿಗೆ ಅಧಿಕಾರ ಸಿಗ್ಬೇಕು ಅನ್ನುವಂತ ಪುತ್ರ ವ್ಯಾಮೋಹ ಇಚ್ಛೆ ಅವನಿಗೆ ಇರುತ್ತದೆ ಧೃತರಾಷ್ಟ್ರನಿಗೆ ಅಲ್ವಾ. ಸೊ ಹೀಗೆ ಈ ಸಂದೇಹ ಅವನಿಗೆ ಈಗ ಕಾಡ್ತಾ ಇದೆ. ಅದಾದ್ಮೇಲೆ ಅವನು ಇನ್ನೊಂದು ಸಂದೇಹ ಏನಂದ್ರೆ, ಧರ್ಮಿಷ್ಠರಾಗಿರುವಂತಹ ಪಾಂಡವರ ವಿಜಯದ ಮೇಲೆ ಈ ಧರ್ಮಕ್ಷೇತ್ರ ಪ್ರಭಾವವನ್ನ ಬೀರುತ್ತೆ ಅನ್ನುವಂತಹ ಸಂದೇಹ ಅವನಿಗೆ ಇನ್ನೊಂದೆಡೆ ಇರುತ್ತೆ. ಯಾಕಂದ್ರೆ ಧರ್ಮವನ್ನ ರಕ್ಷಿಸ್ತಾ ಇರುವವರನ್ನ ಧರ್ಮ ಕೂಡ ರಕ್ಷಿಸ್ತದೆ. ಧರ್ಮಕ್ಷೇತ್ರ ಅದು, ಪಾಂಡವರು ಧರ್ಮಿಷ್ಠರು ಹುಟ್ಟಿನಿಂದಲೇ, ಆದ್ರಿಂದ ಅವರ ವಿಜಯದ ಮೇಲೆ ಕೂಡ ಇದು ಪ್ರಭಾವ ಬೀರುತ್ತೋ ಅನ್ನುವಂತ ಸಂದೇಹ ಇನ್ನೊಂದೆಡೆ. ಸೊ ಹೀಗೆ ಸಂದೇಹದಿಂದ ಅವನು ಕೇಳುತ್ತಾನೆ, ಯುದ್ಧ ಭೂಮಿಯಲ್ಲಿ ನೆನೆದ ಮೇಲೆ ಅವರು ಏನು ಮಾಡಿದ್ರು ಅಂತ ಹೇಳಿ. ಈಗ ಧರ್ಮಕ್ಷೇತ್ರ ಅನ್ನುವಂಥದ್ದು ಉಕ್ಕುತ್ತಿರುವ ಹಾಲಿಗೆ ನಾವು ಹೋಲಿಸಿದ್ರೆ, ಹಾಲು ಉಕ್ಕುವುದು ಶುಭ ಸೂಚಕ ಅಲ್ವಾ. ಸೊ ಇದು ಧರ್ಮಕ್ಷೇತ್ರ ಶುಭ ಸೂಚಕವಾಗಿದೆ. ಸೊ ಅಂತ ಹಾಲಿಗೆ ಹುಳಿ ಹಿಂಡುವಂತಹ ಕೆಲಸ ಇಲ್ಲಿ ಧೃತರಾಷ್ಟ್ರನದು. ಏನ್ ಕೇಳ್ತಾ ಇದ್ದಾನೆ ಅವನು, ಮಾಮಕಃ ಪಾಂಡವಶ್ಚೈವ, ನನ್ನ ಮಕ್ಕಳು ಮತ್ತು ಪಾಂಡವಿನ ಮಕ್ಕಳು ಏನು ಮಾಡಿದ್ರು. ಈಗ ಪಾಂಡವರು ಕೂಡ ಕುರುವಂಶಕ್ಕೆ ಸೇರಿದವರೇ ಅಲ್ವಾ. ಸೊ ಅವರನ್ನ ಹೇಗೆ ಪ್ರತ್ಯೇಕಿಸ್ತಾ ಇದ್ದಾನೆ ಇವನು, ಪ್ರತ್ಯೇಕಿಸ್ತಾ ಇದ್ದಾನೆ ಅಂದ್ರೆ ಅವರನ್ನ ಪ್ರತ್ಯೇಕವಾಗಿ ಇಡ್ತಾ ಇದ್ದಾನೆ. ಪಾಂಡುವಿನ ಮೃತ್ಯು ನಂತರ ಪಾಂಡವರನ್ನ ಚೆನ್ನಾಗಿ ನೋಡಿಕೊಳ್ಳುವಂತ ಜವಾಬ್ದಾರಿ ಧೃತರಾಷ್ಟ್ರನ ಮೇಲೆ ಇತ್ತು. ಪಾಂಡು ಧೃತರಾಷ್ಟ್ರನ ಮೇಲೆ ಎಷ್ಟೊಂದು ಭರವಸೆಯನ್ನ ಇಟ್ಟಿದ್ದಂದ್ರೆ, ತನ್ನಗಿಂತ ಹೆಚ್ಚಿನ ಭರವಸೆ, ಅಷ್ಟೊಂದು ಪ್ರೀತಿ ಇತ್ತು ತನ್ನ ಅಣ್ಣನ ಮೇಲೆ ಪಾಂಡುವಿಗೆ. ಸೊ ಪಾಂಡು ಸಾವಿನ ಸಮಯದಲ್ಲಿ ತನ್ನ ಮಕ್ಕಳನ್ನ ಯಾರು ನೋಡಿಕೊಳ್ಳುತ್ತಾರೆ ಅನ್ನುವಂತ ಚಿಂತೆ ಪಾಂಡುವಿಗೆ ಇರ್ಲಿಲ್ಲ. ಯಾಕಂದ್ರೆ ನನ್ನ ಅಣ್ಣ ಧೃತರಾಷ್ಟ್ರನಿದ್ದಾನೆ ಅನ್ನುವಂತ ಒಂದು, ಅಂದ್ರೆ ಅವನು ನಿಶ್ಚಿಂತೆಯಿಂದ ದೇಹವನ್ನ ತ್ಯಜಿಸ್ತಾನೆ ಪಾಂಡು. ನನ್ನ ಮಕ್ಕಳನ್ನ ನೋಡ್ಕೊಳಕ್ಕೆ ನನ್ನ ಅಣ್ಣ ಇದ್ದಾನೆ ಅಂತೇಳಿ. ಆದ್ರೆ ಧೃತರಾಷ್ಟ್ರ ಏನನ್ನೆಲ್ಲ ಮಾಡಿದ ಪಾಂಡವರಿಗೆ ಅಲ್ವಾ. ಎಷ್ಟೊಂದು ತನ್ನ ಮಕ್ಕಳು ಕೊಡ್ತಾ ಇರುವಂತಹ ತೊಂದರೆಯನ್ನ ಮೌನವಾಗಿ ನೋಡ್ತಾ ಇದ್ದ, ಸಮ್ಮತಿಸಿದ. ಅವನಿಗೆ ಪುತ್ರ ವ್ಯಾಮೋಹ ಇತ್ತು, ಮೋಹ ಇತ್ತು. ಸೊ ಮೋಹಕ್ಕೂ ಪ್ರೇಮಕ್ಕೂ ವ್ಯತ್ಯಾಸ ನಮ್ಗೆ ಗೊತ್ತಿದೆ. ಅವನಿಗೆ ಮೋಹ ಇತ್ತು ಅಷ್ಟೇ, ಪ್ರೇಮಗಿಂತ ಕೂಡ ಅವನಿಗೆ ತನ್ನ ಮಕ್ಕಳು ಏನು ಮಾಡಿದ್ರು ಸರಿ ಅನ್ನುವಂತ ಭಾವನೆ ಅವನಿಗೆ. ಸೊ ಎಲ್ಲಾ ರೀತಿಯ ಕಿರುಕುಳವನ್ನ ಕೊಡಲಾಯಿತು ಪಾಂಡವರಿಗೆ. ಅವರಿಗೆ ಇಂದ್ರಪ್ರಸ್ಥವನ್ನ ಅವರು ನಿರ್ಮಿಸಿದ್ರು, ಅದನ್ನು ಕೂಡ ಅವರಿಂದ ಕಸಿದುಕೊಳ್ಳಲಾಯ್ತು. ಮೋಸದ ಜೂಜಾಟವನ್ನಾಡಿ ವನವಾಸ, ಅಜ್ಞಾತವಾಸ ಎಲ್ಲ ಆದ್ಮೇಲೆ ಮರಳಿ ಬಂದ ಮೇಲೆ ಕೂಡ ಅವರಿಗೆ ಏನನ್ನ ಕೊಡದೆ ಅವರಿಗೆ ಯಾವ ತರ ತೊಂದರೆಯನ್ನ ಕೊಡಲಾಯ್ತು. ಈಗ ಧರ್ಮಕ್ಷೇತ್ರವಾಗಿರುವಂತ ಕುರುಕ್ಷೇತ್ರದಲ್ಲಿ ಇಲ್ಲಿ ಕೂಡ ಅವನು ತಾರತಮ್ಯ ಮಾಡುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ನನ್ನ ಮಕ್ಕಳು ಮತ್ತು ಪಾಂಡುವಿನ ಮಕ್ಕಳು ಏನು ಮಾಡಿದ್ರು ಅಲ್ಲಿ ಸೇರಿದ ಮೇಲೆ, ಅಂದ್ರೆ ಪಾಂಡವರನ್ನ ಕುರುವಂಶದಿಂದ ಬೇರೆ ಇಡುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಇವನ ಮನಸ್ಥಿತಿಯನ್ನ ನಾವು ನೋಡ್ಬೋದು. ಸಂದೇಹ, ಯಾವಾಗ್ಲೂ ಸಂದೇಹ. ಯಾಕಂದ್ರೆ ತಪ್ಪು ಮಾಡೋರಿಗೆ ಯಾವಾಗ್ಲೂ ಏನಾಗುತ್ತೆ ಅನ್ನುವಂತ ಒಂದು ಕಾತರತೆ, ಆ ಸಂದೇಹ, ಆ ಒಂದು ಆತಂಕ ಇದ್ದೇ ಇರುತ್ತೆ. ಧೃತರಾಷ್ಟ್ರನಿಗೆ ಗೊತ್ತು ತನ್ನ ಮಕ್ಕಳು ತಪ್ಪು ಮಾಡಿದರೆ ತಾನು ಮಾಡಿದ್ರಿ, ಬಟ್ ಆದ್ರೆ ಕೂಡ ಅವನು ಅಧಿಕಾರದ ವ್ಯಾಮೋಹ, ಪುತ್ರ ವ್ಯಾಮೋಹ. ಆದ್ರೆ ಮನಸ್ಸಿನಲ್ಲಿ ಆಗಾಗ ಸಂದೇಹ, ಏನಾಗ್ತಾ ಇದೆ, ಏನಾಯ್ತು ಅಂತ ಹೇಳಿ. ಸೊ ಹೀಗೆ ಇಲ್ಲಿ ಏನು ಮಾಡಿದರು, ಮಾಮಕ ಪಾಂಡವಶ್ಚೈವ ಕಿಮ ಕುರುವತ ಸಂಜಯ, ಏನು ಮಾಡಿದ್ರು ಸಂಜಯನೇ ಅಂತ ಇಲ್ಲಿ ಅವನು ಕೇಳ್ತಾ ಇದ್ದಾನೆ. ಅದಾದ್ಮೇಲೆ ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ, ಅವರು ರಾಜಿಯಾಗೋ ಯಾವುದೇ ಲಕ್ಷಣಗಳಿಲ್ಲ, ಯುದ್ಧ ಸನ್ನದ್ಧರಾಗಿ ನಿಂತಿದ್ದಾರೆ. ಪಾಂಡವರ ಸೈನ್ಯ ತುಂಬಾ ಒಂದು ಅನಿರೀಕ್ಷಿತವಾಗಿ ಆ ಸೇನಾ ವ್ಯೂಹ ರಚನೆಯಾಗಿದೆ. ದುರ್ಯೋಧನ ಏನ್ ಅನ್ಕೊಂಡಿದ್ದ, ನನ್ನ ಕಡೆ ಎಲ್ರೂ ಇದ್ದಾರೆ, ನನ್ನ ಕಡೆ ಅಷ್ಟೊಂದು ಅಕ್ಷಣಿ ಸೈನ್ಯ ಇದೆ, ನಾರಾಯಣಿ ಸೈನ್ಯ ಇದೆ, ಆದ್ರಿಂದ ಪಾಂಡವರ ಕಡೆ ಅಂತದ್ದು ಏನು ಇಲ್ಲ ಅಂತ ದುರ್ಯೋಧನ ಏನು ಯೋಚನೆ ಮಾಡಿದ್ದ, ಪಾಂಡವರ ಸೇನಾ ವ್ಯೂಹ ಅಷ್ಟೊಂದು ಚೆನ್ನಾಗಿ ರಚಿತವಾಗುವುದಿಲ್ಲ ಅಂತ ತಿಳಿದುಕೊಂಡಿದ್ದ. ಆದ್ರೆ ಅವನಿಲ್ಲಿ ನೋಡ್ತಾನೆ, ಅನಿರೀಕ್ಷಿತ ರೀತಿಯಲ್ಲಿ ಪಾಂಡವರ ಸೈನ್ಯ ರಚನೆಯಾಗಿದೆ. ಅವನಿಗೆ ಆಶ್ಚರ್ಯ ಆಗ್ತಾ ಇದೆ, ಹೇಗೆ ಇದು ಅಂದ್ರೆ ಯಾರು ಇದನ್ನ ಮಾಡಿದವರು ಅಂತೇಳಿ, ಇದರ ಹಿಂದೆ ಯಾರಿದ್ದಾರೆ ಅಂತ ಯೋಚನೆ ಮಾಡುವಾಗ ಅವನಿಗೆ ಗೊತ್ತಾಗುತ್ತೆ ಯಾರಿದ್ದಾರೆ ಅಂತೇಳಿ. ಅವನು ಹೋಗಿ ತನ್ನ ಗುರುವಿಗೆ ಹೋಗಿ ಹೀಗೆ ಹೇಳ್ತಾನೆ, ಪಶ್ಯೈತಾಂ ಪಾಂಡು ಪುತ್ರಾಣಾಂ ಆಚಾರ್ಯ ಮಹತೀಂ ಚಮುಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲದಿಂದ ವ್ಯೂಹಾರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ.
ಇಲ್ಲಿ ದುರ್ಯೋಧನ ತನ್ನ ಗುರುವಿನ ಬಳಿಗೆ ಹೋಗಿ, ದ್ರೋಣಾಚಾರ್ಯರ ಬಳಿಗೆ ಹೋಗಿ ಗೌರವಾದರಗಳಿಂದ ಪ್ರೀತಿಯಿಂದ ಮಾತನಾಡೋದು ಬಿಟ್ಟು ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದೃಪದನ ಮಗ ದೃಷ್ಟದ್ಯುಮ್ನ ಈಗ ನೋಡಿ ಇಲ್ಲಿ ಸೇನಾ ವ್ಯೂಹವನ್ನ ರಚಿಸಿದ್ದಾನೆ ಅಂತ ಹೇಳಿ ಆತರ ಒಂದು ಅವರಿಗೆ ಎಚ್ಚರಿಕೆ ಕೊಡುವಂತ ಮಾತನ್ನ ಆಡ್ತಾ ಇದ್ದಾನೆ. ಇದಕ್ಕೆ ಒಂದು ಹಿನ್ನೆಲೆ ಇರುತ್ತೆ, ನಿಮ್ಗೆಲ್ಲಾ ಗೊತ್ತಿರಬಹುದು ಈ ಕತೆ. ದೃಪದ ಮತ್ತು ದ್ರೋಣಾಚಾರ್ಯರು ಆತ್ಮೀಯ ಸ್ನೇಹಿತರಾಗಿರುತ್ತಾರೆ. ಯಾವುದೋ ಒಂದು ರಾಜಕೀಯ ಕಲಹದಿಂದ ಅವರಿಬ್ರು ಬೇರೆ ಆಗ್ತಾರೆ. ದೃಪದನಿಗೆ ತುಂಬಾನೇ ಸಿಟ್ಟಿರುತ್ತೆ. ದ್ರೋಣಾಚಾರ್ಯರನ್ನ ಕೊಲ್ಲುವಂತಹ ಮಗನನ್ನ ನಾನು ಪಡೆಯಬೇಕು ಅಂತೇಳಿ. ಯಾಕಂದ್ರೆ ದ್ರೋಣಾಚಾರ್ಯ ಅವನ ಅರ್ಧ ರಾಜ್ಯವನ್ನ ಪಾಂಡವರ ಸಹಾಯದಿಂದ ವಶಪಡಿಸಿಕೊಂಡಿರ್ತಾನೆ. ಆದ್ರಿಂದ ದ್ರೋಣಾಚಾರ್ಯರನ್ನ ಕೊಲ್ಲುವಂತ ಪುತ್ರನನ್ನ ನಾನು ಪಡಿಬೇಕಂತೇಳಿ ಯಾಗವನ್ನ ಮಾಡಿ ದೃಷ್ಟದ್ಯುಮ್ನನ್ನ ಪಡಿತಾರೆ ಅಲ್ವಾ. ಯಾಗದಿಂದ ಹುಟ್ಟಿದ ದೃಷ್ಟದ್ಯುಮ್ನ ಜನ್ಮದ ಉದ್ದೇಶ ಏನು? ದ್ರೋಣಾಚಾರ್ಯರನ್ನ ಕೊಲ್ಲುವುದೇ ಆಗಿದೆ. ಸೊ ಈಗ ದೃಷ್ಟದ್ಯುಮ್ನ ಹೋಗಿ ದ್ರೋಣಾಚಾರ್ಯರ ಹತ್ರ ಕೇಳ್ತಾನೆ, ನನಗೆ ನೀವು ಅಸ್ತ್ರಶಸ್ತ್ರ ವಿದ್ಯಾಭ್ಯಾಸವನ್ನ ಕಲಿಸಿಕೊಡಿ, ಯುದ್ಧ ವಿದ್ಯೆಯನ್ನ ಕಲಿಸಿಕೊಡಿ ಅಂತದ್ದು ದೃಷ್ಟದ್ಯುಮ್ನ ಹೋಗಿ ದ್ರೋಣಾಚಾರ್ಯರ ಹತ್ರ ಕೇಳಿದಾಗ ದ್ರೋಣಾಚಾರ್ಯರು ಅವರು ಒಪ್ಪಿಕೊಳ್ಳುತ್ತಾರೆ, ಸಂತೋಷದಿಂದ ಒಪ್ಪಿಕೊಳ್ಳುತ್ತಾರೆ. ಅವರಿಗೆ ಗೊತ್ತಿತ್ತು ದೃಷ್ಟದ್ಯುಮ್ನ ತನ್ನನ್ನ ಕೊಲ್ಲಲಿದ್ದಾನೆ ಅಂತೇಳಿ. ಆದ್ರೆ ಕೂಡ ಅಂದ್ರೆ ಸಾವಿಗಿಂತ ಹೆಚ್ಚು ಧರ್ಮವನ್ನ ಪಾಲನೆ ಮಾಡುವಂಥದ್ದು. ನನ್ನ ಧರ್ಮದ ಪಾಲನೆ ಏನು? ನಾನು ಯುದ್ಧ ಅಂದ್ರೆ ಕ್ಷತ್ರಿಯರಿಗೆ ನಾನು ಇದನ್ನ ಹೇಳಿಕೊಡುವಂಥದ್ದು, ಯುದ್ಧ ವಿದ್ಯೆಯನ್ನ ಹೇಳಿಕೊಡುವಂಥದ್ದು ಅಂತೇಳಿ ಅವರು ಎಲ್ಲಾ ರೀತಿಯ ಅಸ್ತ್ರಶಸ್ತ್ರ ವಿದ್ಯಾಭ್ಯಾಸವನ್ನ ದೃಷ್ಟದ್ಯುಮ್ನನಿಗೆ ಹೇಳಿಕೊಡ್ತಾರೆ. ಈಗ ಇಲ್ಲಿ ದುರ್ಯೋಧನ ಏನ್ ಹೇಳ್ತಾ ಇದ್ದಾನೆ, ನಿಮ್ಗೆ ಗೊತ್ತಿತ್ತಲ್ವಾ ಅಂದ್ರೆ ದೃಷ್ಟದ್ಯುಮ್ನ ನಿಮ್ಮನ್ನ ಕೊಲ್ಲಲಿದ್ದಾನೆ ಅಂತ ಹೇಳಿ. ಆದ್ರೆ ಕೂಡ ನೀವು ಅವನಿಗೆ ಎಲ್ಲಾ ಯುದ್ಧ ವಿದ್ಯಾಭ್ಯಾಸವನ್ನ ಹೇಳಿಕೊಟ್ರಿ. ನಿಮ್ಮಿಂದ ಕಲಿತಿರುವಂತ ದೃಷ್ಟದ್ಯುಮ್ನ ಈಗ ನೋಡಿ ಪಾಂಡವರ ಸೈನ್ಯವನ್ನ ಸೇರಿ ಹೇಗೆ ರಚಿಸಿದ್ದಾನೆ ಸೇನಾ ವ್ಯೂಹವನ್ನ. ಯಾಕೆಂದ್ರೆ ದ್ರೌಪದಿಯ ಅಣ್ಣ ದೃಷ್ಟದ್ಯುಮ್ನ. ಸೊ ಹೀಗೆ ಇಲ್ಲಿ ಅವನು ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಹೇಳ್ತಾನೆ, ನೀವು ಆಗ ಔದಾರ್ಯತೆಯನ್ನ ತೋರಿದ್ರಿ, ನಿಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ನೀವು ಯುದ್ಧ ವಿದ್ಯೆಯನ್ನ ಹೇಳಿಕೊಟ್ರೆ, ಅದೇ ರೀತಿಯ ಔದಾರ್ಯತೆಯನ್ನ ನೀವು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಏನಾದ್ರೂ ತೋರಿದ್ರೆ ನಮಗೆ ಸೋಲಾಗುವುದು ಖಚಿತ. ಪಾಂಡವರು ನಿಮ್ಮ ಪ್ರಿಯರು ಅಂತ ನನಗೆ ಗೊತ್ತಿದೆ, ವಿಶೇಷವಾಗಿ ಅರ್ಜುನ. ಸೊ ಈ ತರ ಉದಾರ ನೀತಿ ಬೇಡ, ನೀವು ಸರಿಯಾದ ರೀತಿಯಲ್ಲಿ ಯುದ್ಧವನ್ನ ಮಾಡ್ಬೇಕು. ನೀವು ಈ ತರ ಉದಾರತೆಯನ್ನ ತೋರಿಸಿದ್ರೆ ನಮ್ಗೆ ಸೋಲಾಗುವುದು ಖಚಿತ ಅನ್ನುವಂತ ಎಚ್ಚರಿಕೆಯನ್ನ ಇಲ್ಲಿ ದುರ್ಯೋಧನ ತನ್ನ ಗುರುವಿಗೆ ಕೊಡ್ತಾ ಇದ್ದಾನೆ. ಅಂದ್ರೆ ಆಫೆನ್ಸಿವ್ ಆಗಿ ಅವನು ಮಾತಾಡ್ತಾ ಇದ್ದಾನೆ ಅಲ್ವಾ, ಗೌರವದಿಂದ ಮಾತನಾಡುವ ಬದಲು. ಸೊ ಇದು ದುರ್ಯೋಧನನ ಒಂದು ಅವನ ಪ್ರತಿಕ್ರಿಯೆ ಏನು ಅಂತ ಹೇಳಿ. ಧೃತರಾಷ್ಟ್ರನ ಪ್ರತಿಕ್ರಿಯೆ ನೋಡಿದ್ವು ನಾವು, ದುರ್ಯೋಧನ ಪ್ರತಿಕ್ರಿಯೆ ನೋಡಿದ್ವು ಅಲ್ವಾ. ಎಸ್. ಸೊ ಅದಾದ್ಮೇಲೆ ಅವನೇನ್ ಹೇಳ್ತಾನೆ, ಎಸ್ ಈಗ ಇಲ್ಲಿ ದ್ರೋಣಾಚಾರ್ಯರಿಗೆ ಹೋಲಿಸಿದ್ರೆ ದೃಷ್ಟದ್ಯುಮ್ನ ಏನ್ ದೊಡ್ಡ ತಡೆ ಏನಲ್ಲ. ಆದ್ರೆ ಅವರ ಸೈನ್ಯದಲ್ಲಿ ಇನ್ನು ಹಲವಾರು ಜನ ಇದ್ದಾರೆ. ಯಾರೆಲ್ಲ ಇದ್ದಾರೆ? ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನು ವಿರಾಟಶ್ಚ ದೃಪದಶ್ಚ ಮಹಾರಥಃ. ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಅನೇಕ ವೀರ ಬಿಲ್ಲಾಳುಗಳು ಸೈನ್ಯದಲ್ಲಿ ಇದ್ದಾರೆ. ಯುಯುಧಾನ, ವಿರಾಟ ಮತ್ತು ದೃಪದರಂತ ಮಹಾರಥರಿದ್ದಾರೆ. ಈಗ ಇಲ್ಲಿ ದುರ್ಯೋಧನ ಹೋಲಿಕೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾನೆ. ಯಾರೆಲ್ಲ ಇದ್ದಾರೆ ಪಾಂಡವರ ಸೈನ್ಯದಲ್ಲಿ? ಭೀಮ, ಅರ್ಜುನ ಇದ್ದಾರೆ. ಭೀಮ ಅರ್ಜುನರಿಗೆ ಸಮಾನರಾಗಿರುವಂತ ಯುಯುಧಾನ, ವಿರಾಟ, ದೃಪದರಂತವರು ಇದ್ದಾರೆ. ಹೀಗೆ ಯಾರ್ಯಾರು ಇದ್ದಾರೆ ಅಂತ ಅವನು ಕೇಳ್ತಾ ಹೋಗ್ತಾನೆ. ದೃಷ್ಟಕೇತುಶ್ಚೈಕಿತಾನಃ ಕಾಶೀರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿ ಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ದೃಷ್ಟಕೇತು, ಚೈಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿ ಭೋಜ ಮತ್ತು ಶೈಬ್ಯನಂತಹ ನರಪುಂಗವರು ಇದ್ದಾರೆ. ಹೀಗೆ ಹೆಸರಿಸ್ತಾ ಹೋಗ್ತಾನೆ ಅವರ ಕಡೆ ಯಾರೆಲ್ಲ ಇದ್ದಾರೆ, ಇವರೆಲ್ಲ ಯಾವಾಗ್ಲೂ ವಿಜಯಿಗಳಾಗುವವರು ಅಂತ ಅವನು ಹೇಳ್ತಾನೆ. ಸೊ ಎಲ್ಲರನ್ನ ಹೇಳ್ತಾನೆ ದುರ್ಯೋಧನ. ಆದ್ರೆ ವಿಜಯಕ್ಕೆ ಕಾರಣರಾಗುವವರು ಯಾರು, ಅವರ ಪಕ್ಷದಲ್ಲಿ ಮುಖ್ಯವಾಗಿ ಯಾರಿದ್ರು, ಅವರನ್ನ ಅವನು ಹೆಸರಿಸುವುದೇ ಇಲ್ಲ. ನಿಜವಾಗ್ಲೂ ಪಾಂಡವರು ತಮ್ಮ ಸ್ವಂತ ಬಲದಿಂದ ವಿಜಯಿಯಾದ್ರ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ? ಅಲ್ಲ, ಕೃಷ್ಣನ ಸಹಾಯದಿಂದ. ಕೃಷ್ಣ ಇಲ್ಲದಿದ್ರೆ ಪಾಂಡವರಿಗೆ ಭೀಷ್ಮ, ದ್ರೋಣ, ಕರ್ಣರನ್ನ ಎದುರಿಸುವಂತ ಅಂತ ತಾಕತ್ತು ಇರ್ಲಿಲ್ಲ ಪಾಂಡವರಲ್ಲಿ. ಕೃಷ್ಣ ಒಬ್ಬ ಇರೋದ್ರಿಂದ ಅವರಿಗೆ ವಿಜಯ ದೊರಕಿತು. ಆದ್ರೆ ದುರ್ಯೋಧನಿಗೆ ಇದು ಗೊತ್ತಿರ್ಲಿಲ್ಲ. ದುರ್ಯೋಧನ ಎಲ್ಲ ಅತಿರಥ ಮಹಾರಥರ ಹೆಸರನ್ನ ಹೇಳ್ತಾನೆ, ಇವರೆಲ್ಲ ಯಾವಾಗ್ಲೂ ವಿಜಯಿಗಳಾಗುವರು. ಆದ್ರೆ ಕೃಷ್ಣ ಅಲ್ಲಿ ಇರೋದ್ರಿಂದ ಇವರು ವಿಜಯ ಆಗಲಿದ್ದಾರೆ ಅನ್ನೋದನ್ನ ದುರ್ಯೋಧನ ಹೇಳ್ತಾನ? ಇಲ್ಲ. ಯಾಕೆಂದ್ರೆ ದುರ್ಯೋಧನ ಕೃಷ್ಣನನ್ನ ಅಂದ್ರೆ ದೇವೋತ್ತಮ ಪರಮ ಪುರುಷ ಅಂತ ಅವನು ಒಪ್ಕೊಂಡಿರ್ಲಿಲ್ಲ. ಅವನಿಗೆ ಗೊತ್ತಿಲ್ಲ ಕೃಷ್ಣ ಯಾರು ಅನ್ನುವಂಥದ್ದು. ಸೊ ನಾವು ಕೂಡ ಕಲಿಯುಗದಲ್ಲಿ ಕೂಡ ತುಂಬಾ ದುರ್ಯೋಧನರು ಇದ್ದಾರೆ.
ಯಾರು ಭಗವಂತ ಯಾರು ಅಂತ ಗೊತ್ತಿಲ್ಲದೆ ಇರುವವರು. ಅವರು ಕೂಡ ಇದೇ ತರ ಮಾತಾಡ್ತಾರೆ, ಬೇರೆ ಎಲ್ಲಾ ಕಾರಣಗಳನ್ನ ಹೇಳ್ತಾರೆ ನಮ್ಮ ಯಶಸ್ಸಿಗೆ, ಅದು ಕಾರಣ ಆಗ್ಬೋದು, ಇದು ಕಾರಣ ಆಗ್ಬೋದು. ಆದ್ರೆ ಭಗವಂತನ ಜೊತೆ ನಾವು ಕನೆಕ್ಟ್ ಆಗೋದು ನಮ್ಮ ಯಶಸ್ಸಿಗೆ ಕಾರಣ ಆಗ್ಬೋದು ಅನ್ನೋದನ್ನ ಯಾರು ಕೂಡ ಆ ಲೆಕ್ಕಾಚಾರವನ್ನ ಮಾಡುದಿಲ್ಲ. ಬೇರೆ ಬೇರೆ ಲೆಕ್ಕಾಚಾರಗಳು ಇಲ್ಲಿ ಇರುತ್ತೆ ಮನುಷ್ಯನ ಜೀವನದಲ್ಲಿ ಅಲ್ವಾ. ಸೊ ಹೀಗೆ ಅವನು ದುರ್ಯೋಧನ ಹೇಳಿ ಅದಾದ್ಮೇಲೆ ತನ್ನ ಕಡೆ ಯಾರಿದ್ದಾರೆ ಅಂತ ಹೇಳ್ತಾನೆ. ತನ್ನ ಕಡೆ ಭೀಷ್ಮ, ದ್ರೋಣ, ಕರ್ಣರು, ಇವರು 3 ಜನ ಕೂಡ ಪರಶುರಾಮರ ಶಿಷ್ಯರು. ಅವರು ಯಾವಾಗ್ಲೂ ವಿಜಯಿಗಳಾಗೋರು. ಅಲ್ಲದೆ ಭೀಷ್ಮ ಪಿತಾಮಹರು ಇರುವಲ್ಲಿ ಯಾವಾಗ್ಲೂ ವಿಜಯ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅನ್ನುವಂತ ಒಂದು ವಿಶ್ವಾಸ ದುರ್ಯೋಧನನಿಗೆ. ಇದು ನಿಜ ಕೂಡ ಹೌದು. ಭೀಷ್ಮ ಪಿತಾಮಹರು ಅಂತ ಪರಾಕ್ರಮಿಯಾಗಿದ್ರು. 3 ಜನ ಕೂಡ ಭೀಷ್ಮ, ದ್ರೋಣ, ಕರ್ಣರು. ಈ 3 ಜನ ಇಲ್ಲದಿದ್ರೆ ದುರ್ಯೋಧನ ಈ ಕುರುಕ್ಷೇತ್ರ ಯುದ್ಧ ಭೂಮಿಗೆ ಅಂದ್ರೆ ಯುದ್ಧ ಮಾಡುವಂತ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇರ್ಲಿಲ್ಲ. ಆ 3 ಜನರ ಒಂದು ಅವರು ಇದ್ದಾರೆ ಅನ್ನುವಂತಹ ಭರವಸೆಯಿಂದ ಅಲ್ವಾ. ಸೊ ಆದ್ರಿಂದ ಹೀಗೆ ಅವನು ಹೊಗಳ್ತಾನೆ, ನನ್ನ ಕಡೆ ಈ ತರ ಇದ್ದಾರೆ, ಭೀಷ್ಮ ಪಿತಾಮಹರು ಯಾವಾಗ್ಲೂ ವಿಜಯಿ ಆಗುವರು ಅನ್ನೋ ತರ. ಸೊ ಹೀಗೆ ಹೇಳಿದಾಗ ಭೀಷ್ಮ ಪಿತಾಮಹ ಏನ್ ಮಾಡ್ತಾರೆ, ದುರ್ಯೋಧನನಿಗೆ ಸಂತೋಷವನ್ನ ಕೊಡೋದಕ್ಕೋಸ್ಕರ, ಭೀಷ್ಮ ಪಿತಾಮಹರಿಗೆ ಗೊತ್ತಿರುತ್ತೆ ಪಾಂಡವರೇ ವಿಜಯಿ ಆಗಲಿದ್ದಾರೆ, ಯಾಕಂದ್ರೆ ಕೃಷ್ಣ ಅವರ ಪಕ್ಷದಲ್ಲಿದ್ದಾರೆ, ಕೃಷ್ಣ ದೇವೋತ್ತಮ ಪರಮಪುರುಷ ಅನ್ನುವಂಥದ್ದು ಭೀಷ್ಮ ಪಿತಾಮಹರಿಗೆ ಗೊತ್ತಿತ್ತು. ಆದ್ರೆ ದುರ್ಯೋಧನಂತವರಿಗೆ ಗೊತ್ತಿರ್ಲಿಲ್ಲ. ಸೊ ಕೃಷ್ಣ ಇರುವಲ್ಲಿ ವಿಜಯ ಖಂಡಿತ ಇದ್ದೇ ಇರುತ್ತೆ ಅನ್ನುವಂಥದ್ದು ಅವರಿಗೆ ಗೊತ್ತಿತ್ತು. ಆದ್ರೆ ಕೂಡ ತನ್ನ ಮೊಮ್ಮಗನಿಗೆ ಸಂತೋಷವಾಗ್ಲಿ ಅನ್ನುವಂತ ಕಾರಣದಿಂದ ಅವರು ಶಂಖವನ್ನ ಊದಿ ಅವನನ್ನ ಹುರಿದುಂಬಿಸ್ತಾರೆ, ಅವನಿಗೆ ಸಂತೋಷವಾಗ್ಲಿ ಅಂತೇಳಿ. ಸೊ ಹಾಗೆ ಅವರು ತಮ್ಮ ಶಂಖವನ್ನ ಊದ್ತಾರೆ. ತಥಾ ಶ್ವೇತೇರ್ ಹೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತುಃ. ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತನಾಗಿದ್ದ ಶ್ರೀಕೃಷ್ಣನು, ಅರ್ಜುನನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದಿದರು. ಭೀಷ್ಮ ಪಿತಾಮಹರು ಶಂಖವನ್ನ ಊದ್ತಾರೆ ಮೊದಲಿಗೆ ದುರ್ಯೋಧನನ್ನ ಹುರಿದುಂಬಿಸ್ಲಿಕ್ಕೆ. ಆದ್ರೆ ಭೀಷ್ಮ ಪಿತಾಮಹರ ಶಂಖದ ನಾದದಿಂದ ಅಂತ ವ್ಯತ್ಯಾಸ ಏನೋ ಆಗ್ಲಿಲ್ಲ. ಅದಕ್ಕೆ ಪ್ರತಿಯಾಗಿ ಇಲ್ಲಿ ಕೃಷ್ಣಾರ್ಜುನರು ತಮ್ಮ ಶಂಖವನ್ನ ಊದುತ್ತಾರೆ. ನೋಡೋಣ ಆವಾಗ ಯಾವ ತರ ಪರಿಸ್ಥಿತಿ ಉಂಟಾಗುತ್ತೆ ಅಂತೇಳಿ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮ ಕರ್ಮಾವೃಕೋದರ. ಋಷಿಕೇಶನು ತನ್ನ ಪಾಂಚಜನ್ಯವೆನ್ನುವ ಶಂಖವನ್ನು, ಕೃಷ್ಣನ ಹೆಸರು ಋಷಿಕೇಶ ಕೂಡ ಹೌದು, ಅರ್ಜುನನು ಭಯಂಕರ ದೇವದತ್ತವನ್ನು, ವೃಕೋದರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನು ಆದ ಭೀಮನು ಪೌಂಡ್ರವೆನ್ನುವ ಮಹಾಶಂಖವನ್ನು ಊದಿದನು. ಸೊ ಎಲ್ಲರೂ ತಮ್ಮ ತಮ್ಮ ಶಂಖವನ್ನ ಎಲ್ಲರೂ ಊದ್ತಾರೆ. ಹೀಗೆ ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲಃ ಸಹ ದೇವಶ್ಚ ಸುಘೋಷ ಮಣಿಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮೌ ಪೃಥಕ್ ಪೃಥಕ್. ಕುಂತಿ ಪುತ್ರನಾದ ಯುಧಿಷ್ಠಿರನು ಅನಂತ ವಿಜಯವೆಂಬ ತನ್ನ ಶಂಖವನ್ನ ಊದಿದನು. ನಕುಲ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಶಂಖಗಳನ್ನ ಊದಿದರು. ಅರಸನೇ ಮಹಾಧನುರ್ಧಾರಿಯಾದ ಕಾಶಿರಾಜ, ಮಹಾರಥನಾದ ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟ, ಅಜಯನಾದ ಸಾತ್ಯಕಿ, ದ್ರುಪದ, ದ್ರೌಪದಿಯ ಮಕ್ಕಳು, ಮಹಾಬಾಹು, ಸುಭದ್ರೆಯ ಮಗನು ಆದ ಅಭಿಮನ್ಯು ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನ ಊದಿದರು. ಸಘೋಷೋದ್ಧಾರ್ತ ರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥುವಿಂ ಚೈವ ತುಮುಲೋ ಅಭ್ಯನುನಾದಯನ್. ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ಪಾಂಚಜನ್ಯ ಎನ್ನುವಂತ ಶಂಖವನ್ನ ಕೃಷ್ಣ ಊದುತ್ತಾರೆ, ಅರ್ಜುನ ತನ್ನ ಶಂಖವನ್ನ ಊದ್ತಾರೆ. ಸೊ ಇವರೆಲ್ಲರೂ ಪಾಂಡವರು ಮತ್ತು ಕೃಷ್ಣ ಊದಿದ ಶಂಖದಿಂದ ಬಂದಿರುವಂತಹ ದಿವ್ಯ ನಾದ ಪಾಂಡವರ ಪಕ್ಷದಲ್ಲಿ ಇರುವವರಿಗೆ ಶುಭ ಸೂಚಕವಾಗಿ ಪರಿಣಮಿಸಿದ್ರೆ, ಕೌರವರ ಪಕ್ಷದಲ್ಲಿ ಇರುವವರಿಗೆ ಅಶುಭ ಸೂಚಕವಾಗಿ ಪರಿಣಮಿಸಿತು. ಅವರ ಹೃದಯಗಳನ್ನ ಅದು ಚೂರು ಚೂರು ಮಾಡಿತು, ಭಯದ ವಾತಾವರಣವನ್ನ ಕಲ್ಪಿಸಿತು. ವಿಜಯದ ಸಾಧ್ಯತೆ ನಿಮಗೆ ಇಲ್ವೇ ಇಲ್ಲ ಅನ್ನುವಂತ ಅದನ್ನ ಅದು ತೋರಿಸ್ತಾ ಇತ್ತು. ಭಗವಂತನ ಶಂಖದಿಂದ ಬಂದಿರುವಂತ ನಾದ ಇದನ್ನ ತೋರಿಸ್ತಾ ಇತ್ತು ಅಂತ ಇಲ್ಲಿ ನಾವು ನೋಡ್ಬಹುದು. ಯಾಕಂದ್ರೆ ಕೃಷ್ಣ ಮಾತ್ರ ಅಲ್ಲ, ಪಾಂಡವರು ಕೂಡ ಅವರು ಧರ್ಮಿಷ್ಠರು, ಅವರು ದೇವತೆಗಳ ಮಕ್ಕಳು. ಆದ್ರಿಂದ ಅವರೆಲ್ಲರ ಶಂಖದಲ್ಲಿ ಕೂಡ ಆ ದಿವ್ಯತೆ ಇತ್ತು. ಆ ದಿವ್ಯ ನಾದದಿಂದ ಹೇಗೆ ತುಮುಲ ಉಂಟಾಯಿತು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಈಗ ಪಾಂಡವರು ಕುರುಕ್ಷೇತ್ರ ಯುದ್ಧ ನಡೆಯೋದಕ್ಕಿಂತ ಮುಂಚೆನೆ ಪಾಂಡವರು ವಿಜಯಿಯಾಗಲಿದ್ದಾರೆ
ಅಂತ ತುಂಬಾ ಜನರಿಗೆ ಗೊತ್ತಿತ್ತು, ಭೀಷ್ಮರಿಗೆ ಗೊತ್ತಿತ್ತು, ಹಾಗೂ ಹಲವಾರು ಜನರಿಗೆ ಗೊತ್ತಿತ್ತು ಈ ವಿಷಯ. ಅದಕ್ಕೆ ಕಾರಣ ಆಗುವಂತ ಅಂಶಗಳು ಯಾವುವು? ಪಾಂಡವರೇ ವಿಜಯಿಯಾಗಲಿದ್ದಾರೆ ಈ 18 ದಿವಸಗಳ ಯುದ್ಧದಲ್ಲಿ, ಕುರುಕ್ಷೇತ್ರ ಯುದ್ಧದಲ್ಲಿ ಅನ್ನುವಂತ ಸೂಚನೆಗಳು ಇದ್ವು. ಯಾವುದೆಲ್ಲ ಅದು? ಯಾವುದರ ಮೂಲಕ ನಾವು ಹೇಳ್ಬೋದು ಅವರು ವಿಜಯಿಯಾಗಲಿದ್ದಾರೆ ಅನ್ನೋದನ್ನ? ಇದಕ್ಕೆ ಒಂದಷ್ಟು ಅಂಶಗಳನ್ನ ನಾವಿಲ್ಲಿ ನೋಡೋಣ. ಮೊದಲನೇದಾಗಿ ಧರ್ಮಕ್ಷೇತ್ರ. ಕುರುಕ್ಷೇತ್ರ ಯುದ್ಧ ಭೂಮಿ, ಇದು ಧರ್ಮಕ್ಷೇತ್ರವಾಗಿದೆ. ಧರ್ಮವನ್ನು ರಕ್ಷಿಸುವವರನ್ನ ಧರ್ಮ ರಕ್ಷಿಸುತ್ತದೆ. ಪಾಂಡವರು ಧರ್ಮಿಷ್ಠರು, ಆದ್ರಿಂದ ಧರ್ಮಕ್ಷೇತ್ರ ಅವರಿಗೆ ತುಂಬಾನೇ ಫೇವರೇಬಲ್ ಆಗಿದೆ ಪಾಂಡವರಿಗೆ. ಇನ್ನೊಂದು ದೈವಿಕ ರಥ. ಅರ್ಜುನನ ಬಳಿ ಇರುವಂತಹ ರಥ ಅಗ್ನಿದೇವನಿಂದ ಕೊಡಲ್ಪಟ್ಟಿರುವಂತದ್ದು. ಇದು 4 ದಿಕ್ಕುಗಳಲ್ಲಿ ಹೇಗೆ ಬೇಕಾದ್ರೂ ಇದು ಸಂಚರಿಸಬಹುದಾಗಿತ್ತು, ಅಂತಹ ಒಂದು ಮಹಾನ್ ದೈವಿಕ ರಥ. ಕಪಿಧ್ವಜ. ಅರ್ಜುನನ ರಥದಲ್ಲಿ ಹನುಮಾನ್ ಇದ್ರು. ಹನುಮಾನ್ ರಾಮಾಯಣದ ಹೀರೋ. ಸೊ ರಾಮಾಯಣದಲ್ಲಿ ಅವರು ಅಲ್ವಾ, ಹನುಮಾನ್ ಇದ್ದಲ್ಲಿ ವಿಜಯ ಇರುತ್ತೆ. ಹನುಮಾನ್ ವಿಜಯದ ಸಂಕೇತ. ಸೊ ಕಪಿಧ್ವಜ, ಅರ್ಜುನನ ಧ್ವಜದಲ್ಲಿ ಹನುಮಾನ್ ಇದ್ರು. ಅದಾದ್ಮೇಲೆ ಶಂಖಗಳ ನಾದ ಕೂಡ ಇದನ್ನೇ ತೋರಿಸಿತು, ಪಾಂಡವರೇ ವಿಜಯಿಯಾಗಲಿದ್ದಾರೆ ಅನ್ನುವಂಥದ್ದು. ಗಾಂಡೀವ. ಅರ್ಜುನನ ಬಳಿ ಗಾಂಡೀವವಿತ್ತು. ಆ ದಿವಸ ಏಕಾದಶಿಯಾಗಿತ್ತು. ಏಕಾದಶಿ ಕೂಡ ತುಂಬಾ ಶುಭ ಸೂಚಕವಾಗಿದೆ ಧರ್ಮದ ಪಾಲನೆ ಮಾಡುವವರಿಗೆ. ಅದಾದ್ಮೇಲೆ ಭಾಗ್ಯಲಕ್ಷ್ಮಿ ಇದ್ಲು ಅವರ ಜೊತೆ. ಎಲ್ಲಿ ಕೃಷ್ಣ ಇರ್ತಾರೋ ಅಲ್ಲಿ ಪತ್ನಿ ಲಕ್ಷ್ಮಿ ಇರ್ಲೇಬೇಕಲ್ವಾ? ಕೃಷ್ಣ ವಿಷ್ಣು ಎಲ್ಲ ಒಂದೇ. ಸೊ ಭಾಗ್ಯಲಕ್ಷ್ಮಿ ಕೂಡ ಇದ್ಲು, ಯಾಕಂದ್ರೆ ಲಕ್ಷ್ಮಿ ತನ್ನ ಪತಿಯನ್ನ ಬಿಟ್ಟು ಎಲ್ಲಿಗೂ ಅವಳು ಹೋಗುದಿಲ್ಲ. ಸೊ ಕೃಷ್ಣ ಇದ್ದಲ್ಲಿ ಲಕ್ಷ್ಮಿ ಇದ್ದೇ ಇರ್ತಾಳೆ. ಆದ್ರಿಂದ ಭಾಗ್ಯಲಕ್ಷ್ಮಿ ಇರೋದ್ರಿಂದ ಅದೃಷ್ಟ ಕೂಡ ಇವರ ಕಡೆಗೆ ಇತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಋಷಿಕೇಶನಾಗಿರುವಂತ ಶ್ರೀಕೃಷ್ಣ ಅವರ ಜೊತೆ ಇದ್ರು. ಋಷಿಕೇಶ ಅಂದ್ರೆ ಎಲ್ಲರ ಇಂದ್ರಿಯಗಳನ್ನ ನಿಯಂತ್ರಿಸುವವರಂತ ಋಷಿಕೇಶ, ಇಂದ್ರಿಯಗಳ ಒಡೆಯ ಅಂತ ಹೇಳಿ. ಸೊ ಕೃಷ್ಣ, ಎಲ್ಲದಕ್ಕಿಂತ ಮುಖ್ಯವಾಗಿ ಕೃಷ್ಣ ಇದ್ರು. ಅದೇ ಕಾರಣ ಅವರು ವಿಜಯಿ ಆಗೋದಿಕ್ಕೆ. ಸೊ ಈ ಎಲ್ಲಾ ಕಾರಣಗಳಿಂದ ನಾವು ತಿಳಿದುಕೊಳ್ಳಬಹುದು, ಕುರುಕ್ಷೇತ್ರ ಯುದ್ಧಕ್ಕಿಂತ ಮುಂಚೆನೆ ಪಾಂಡವರೇ ವಿಜಯಿ ಆಗಲಿದ್ದಾರೆ ಅನ್ನೋದು ನಿಶ್ಚಿತವಾಗಿತ್ತು, ಅವರು ವಿಜಯಿ ಆಗ್ತಾರೆ ಅನ್ನುವಂಥದ್ದು. ಅದಾದ್ಮೇಲೆ ಅರ್ಜುನ ಏನ್ ಮಾಡ್ತಾನೆ? 2 ಸೇನೆಗಳ ನಡುವೆ ನನ್ನ ರಥವನ್ನು ನೀನು ಸ್ಥಾಪಿಸು ಅಚ್ಯುತ. ಕೃಷ್ಣ ಅಂತ ಅಚ್ಯುತ ಅಂತ ಅವನು ಕೇಳ್ತಾನೆ. ಅರ್ಜುನ ಉವಾಚ ಸೇನಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯಮಿ ಅಚ್ಯುತ ಯಾವದೇತಾ ನಿರೀಕ್ಷೇಹಂ ಯೋಧು ಕಾಮಾನ್ ಅವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣ ಸಮುದ್ಯಮೇ. ಅರ್ಜುನ ಹೇಳಿದ, ಹೇ ಅಚ್ಯುತ, ಯುದ್ಧ ಮಾಡಲು ಸನ್ನದ್ಧರಾಗಿರುವ ಇವರನ್ನ ಮತ್ತು ಈ ಘೋರ ಶಸ್ತ್ರ ಸ್ಪರ್ಧೆಯಲ್ಲಿ ನಾನು ಯಾರೊಡನೆ ಯುದ್ಧ ಮಾಡಬೇಕು, ಯಾರೊಡನೆ ಹೋರಾಡಬೇಕು, ಅವರನ್ನ ನೋಡಲು ಸಾಧ್ಯವಾಗುವಂತೆ 2 ಸೈನ್ಯಗಳ ಮಧ್ಯೆ ನನ್ನ ರಥವನ್ನ ನಿಲ್ಲಿಸು ಅಂತ ಅರ್ಜುನ ಇಲ್ಲಿ ಕೇಳ್ತಾ ಇದ್ದಾನೆ ಕೃಷ್ಣನ ಹತ್ರ. ಸೊ ಈಗ ಇದರ ಒಂದು ಹಿನ್ನೆಲೆಯನ್ನ ನಾವು ನೋಡೋಣ. ಹೇಗೆ ಇಲ್ಲಿ ಭಗವಂತ ಅರ್ಜುನನ ಸಾರಥಿ ಆಗ್ಲಿಕ್ಕೆ ಕೂಡ ಒಪ್ಕೊಂಡ್ರು. ದೇವೋತ್ತಮ ಪರಮ ಪುರುಷ ಶ್ರೀ ಕೃಷ್ಣ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಜಗದೊಡೆಯ, ತಾಯಿಗೆ ಬಾಯಿಯಲ್ಲಿ ಜಗವನ್ನ ತೋರಿಸಿದ ಜಗದೋದ್ಧಾರಕ ಶ್ರೀ ಕೃಷ್ಣ ಅರ್ಜುನನಿಗೋಸ್ಕರ ಸಾರಥಿಯ ಸ್ಥಾನವನ್ನು ಕೂಡ ಒಪ್ಪಿಕೊಂಡ್ರು. ಯಾಕೆ ಒಪ್ಪಿಕೊಂಡ್ರು? ಕುರುಕ್ಷೇತ್ರ ಯುದ್ಧ ನಡೆಯೋದಕ್ಕಿಂತ ಮುಂಚೆ ಅರ್ಜುನ ಮತ್ತು ದುರ್ಯೋಧನ ಇಬ್ರು ಕೂಡ ಹೋಗ್ತಾರೆ ಕೃಷ್ಣನ ಸಹಾಯವನ್ನ ಕೋರಿ ಅಲ್ವಾ. ಆವಾಗ ಅರ್ಜುನ ಭಗವಂತನ ಪಾದ ಕಮಲಗಳ ಬಳಿ ಕುಳಿತರೆ, ದುರ್ಯೋಧನ ಅವರ ತಲೆಯ ಬಳಿ ಕುಳಿತುಕೊಂಡಿರ್ತಾನೆ. ಭಗವಂತ ನಿದ್ದೆ ಮಾಡ್ತಾ ಇರ್ತಾರೆ. ಸೊ ನಿದ್ರೆಯಿಂದ ಎದ್ದಿರುವಂತ ಭಗವಂತ ಅರ್ಜುನನ ಮೊದಲು ನೋಡಿದಾಗ ಅಂದ್ರೆ ಯಾವ ಕಾರಣದಿಂದ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳುವಾಗ ದುರ್ಯೋಧನ ಹೇಳ್ತಾನೆ, ನಾನು ಕೂಡ ಇಲ್ಲಿ ಇದ್ದೇನೆ ಅಂತೇಳಿ. ಆದ್ರೆ ಮೊದಲು ಅರ್ಜುನನಿಗೆ ಅವಕಾಶವನ್ನ ಕೊಡಲಾಗುತ್ತೆ. ಅರ್ಜುನ ಹೇಳ್ತಾನೆ, ಮುಂಬರುವ ಕುರುಕ್ಷೇತ್ರ ರಣರಂಗದಲ್ಲಿ ಯುದ್ಧದಲ್ಲಿ ನಮಗೆ ನಿನ್ನ ಸಹಾಯ ಬೇಕು ಅಂತ ಕೇಳಿದಾಗ ಭಗವಂತ ಹೇಳ್ತಾರೆ, ನಾನು ಯುದ್ಧ ಮಾಡೋದಿಲ್ಲ, ನನ್ನ ನಾರಾಯಣಿ ಸೈನ್ಯವನ್ನ ಬೇಕಾದ್ರೆ ನೀನು ತೆಗೆದುಕೊಳ್ಬಹುದು, ನಾನು ಬರ್ತೇನೆ, ಬಟ್ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾರೆ ಅವರು. ಆವಾಗ ಅರ್ಜುನ ಹೇಳ್ತಾನೆ, ಭಗವಂತ ನಿನ್ನಿಂದ ಏನು ಬೇಡ ನಮ್ಗೆ, ನೀನಿದ್ರೆ ಸಾಕು ನಮ್ಗೆ ಅಂತೇಳಿ. ಇದು ಭಕ್ತನ ಲಕ್ಷಣ. ಭಕ್ತನಾದವನು ಭಗವಂತನಿಂದ ಏನನ್ನ ಕೇಳುವುದಿಲ್ಲ, ಬಟ್ ಭಗವಂತನೇ ಬೇಕು ಅಂತೇಳಿ. ಯಾಕಂದ್ರೆ ಭಗವಂತ ಇದ್ರೆ ಎಲ್ಲವೂ ಇರುತ್ತೆ ಅನ್ನುವಂಥದ್ದು ಗೊತ್ತಿತ್ತು ಅರ್ಜುನನಿಗೆ. ಆವಾಗ ದುರ್ಯೋಧನ ತಿಳ್ಕೊಳ್ತಾನೆ, ಅರ್ಜುನ ಮೂರ್ಖ, ಅಂತ ಲಕ್ಷಾಂತರ ಸೈನಿಕರಿರುವಂತ ನಾರಾಯಣಿ ಸೈನ್ಯವನ್ನ ಬಿಟ್ಟು ಕೃಷ್ಣನನ್ನ ಆರಿಸ್ತಾ ಇದ್ದಾನೆ. ಅದು ಕೂಡ ಕೃಷ್ಣ ಯುದ್ಧ ಕೂಡ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿ ದುರ್ಯೋಧನ ಅರ್ಜುನನನ್ನ ಮೂರ್ಖ ಅಂತ ತಿಳ್ಕೊಳ್ತಾನೆ. ಬಟ್ ಮೂರ್ಖ ನಿಜವಾಗಿ ಯಾರು ಅನ್ನೋದು ನಮ್ಗೆ ಆಮೇಲೆ ಗೊತ್ತಾಗುತ್ತೆ. ಸೊ ಅರ್ಜುನ ಭಗವಂತನ ಭಕ್ತನಾಗಿದ್ದ. ಆದ್ರಿಂದ ತನ್ನ ಭಕ್ತರ ಸೇವೆಯನ್ನ ಮಾಡೋದಕ್ಕೆ ಭಗವಂತ ಸಿದ್ಧರಾಗಿರ್ತಾರೆ. ಸಾರಥಿಯ ಸ್ಥಾನವನ್ನ ವಹಿಸೋದಕ್ಕೆ ಕೂಡ ಒಪ್ಪಿಕೊಂಡ್ರು. ನಮ್ಮಲ್ಲಿ ಎಷ್ಟು ಜನ ಬೇರೆಯವರ ಡ್ರೈವರ್ ಆಗ್ಲಿಕ್ಕೆ ನಾವು ಒಪ್ಕೊಳ್ತೀವ ನಾವು? ಇಲ್ಲ. ಭಗವಂತನಿಗೆ ಅಂತ ಮಹಾನ್ ಭಗವಂತ ಯಾಕೆ ಅವರು ಡ್ರೈವರ್ ಆಗ್ಬೇಕು ಬೇರೆಯವ್ರದ್ದು?
ಸಾರಥಿ ಅಂದ್ರೆ ಏನು? ಡ್ರೈವರ್ ಆಗುವಂತದ್ದಲ್ವಾ, ರಥವನ್ನ ಓಡಿಸುವಂತ ಕೆಲಸ. ಅದು ಕೂಡ ಸಾರಥಿಗೆ ಏನಾದ್ರು ಹೇಳ್ಬೇಕಂತ ಇದ್ದಾಗ ಯುದ್ಧ ಭೂಮಿಯಲ್ಲಿ ತುಂಬಾ ಗದ್ದಲ ಇರುತ್ತೆ, ಮಾತಾಡಿದ್ದು ಕೇಳಿಸುದಿಲ್ಲ ಅಂತ ಸಂದರ್ಭದಲ್ಲಿ ಕೆಲವೊಂದು ಬಾರಿ ಹೇಗೆ ಹೇಳ್ಬೇಕಾಗುತ್ತೆ, ಕಾಲಿನಲ್ಲಿ ಒದ್ದು ಹೇಳ್ಬೇಕಾಗುತ್ತೆ ಅಂತ ಹೇಳ್ತಾರೆ ಆಚಾರ್ಯರುಗಳು. ಅರ್ಜುನ ಏನಾದ್ರೂ ಕೆಲವು ಸತಿ ಹೇಳ್ಬೇಕಾದಾಗ ರಥವನ್ನ ಬಲಗಡೆ ತಿರುಗಿಸು ಅಂತ ಹೇಳುವಾಗ, ಯುದ್ಧ ಮಾಡ್ತಾ ಇರುವಾಗ ಬಲಗಡೆ ತಿರುಗಿಸೋದಕ್ಕೆ ಕಾಲಿನಲ್ಲಿ ಒದಿಬೇಕಾಗುತ್ತೆ, ಬಲಗಡೆ ಒದಿತಾ ಇದ್ದ, ಎಡಗಡೆ ತಿರುಗಿಸ್ಬೇಕಂದ್ರೆ ಎಡಗಡೆ ಒದಿತಾ ಇದ್ದ ಅಂತ. ಅಂದ್ರೆ ಇದೇ ತರ ಹೇಳ್ತಾರೆ, ಅಂದ್ರೆ ಇದೇ ತರ ಹೇಳ್ಬೇಕಾಗುತ್ತೆ ಸಾರಥಿಗೆ ಕೆಲವು ಸರ್ತಿ ಏನು ಕೇಳಿಸದೆ ಇದ್ದಾಗ ಅಂತ ಹೇಳಿ. ಸೊ ತನ್ನ ಭಕ್ತರ ಕಾಲಿನಿಂದ ಒದಿಸಿಕೊಳ್ಳೋದಕ್ಕೆ ಕೂಡ ಭಗವಂತ ತಯಾರಾಗಿರ್ತಾರೆ. ಇದು ಭಗವಂತನ ಭಕ್ತ ವತ್ಸಲ ಗುಣವನ್ನ ತೋರಿಸುತ್ತದೆ. ಯಾರು ಭಗವಂತನನ್ನ ಪ್ರೀತಿಸ್ತಾರೆ, ಯಾರು ಭಗವಂತನ ಭಕ್ತಿಯನ್ನ ಮಾಡ್ತಾರೋ ಅವರ ಸೇವೆಯನ್ನ ಮಾಡೋದಕ್ಕೆ ಭಗವಂತ ತಯಾರಾಗಿರ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಅಚ್ಯುತ ಅಂತ ಅರ್ಜುನ ಕರೀತಾ ಇದ್ದಾನೆ. ಅಚ್ಯುತ ಅಂದ್ರೆ ಏನು? ಅಚ್ಯುತ ಅಂದ್ರೆ ಚ್ಯುತಿ ಇಲ್ಲದವನು. ಯಾವುದೇ ಸಂದರ್ಭದಲ್ಲೂ ತನ್ನ ಮತ್ತು ತನ್ನ ಭಕ್ತರ ನಡುವಿನ ಸಂಬಂಧವನ್ನ ನಿಭಾಯಿಸುವುದಲ್ಲಿ ಚ್ಯುತಿಯೇ ಇಲ್ಲ ಅಂತವರು ಅಚ್ಯುತ. ಯಾಕಂದ್ರೆ ನಾವೆಲ್ಲ ಸಂಬಂಧವನ್ನ ನಿಭಾಯಿಸುವುದಲ್ಲಿ ಅಷ್ಟು ನಿಪುಣರಲ್ಲ. ನಮ್ಮ ಸಂಬಂಧಗಳೆಲ್ಲ ನಾವು ನೋಡಿರ್ತೀವಿ, ಯಾರ ಜೊತೆ ಕೂಡ ಶಾಶ್ವತವಾದಂತ ಸಂಬಂಧ ನಮ್ಗೆ ಇರುವುದಿಲ್ಲ. ಎಷ್ಟೇ ಗಾಢವಾದ ಸಂಬಂಧದಲ್ಲಿ ಕೆಲವೊಂದು ಬಾರಿ ನಮ್ಗೆ ನಿರಾಶೆ ಉಂಟಾಗುವಂಥದ್ದು, ನಮ್ಮ ಹೃದಯ ಒಂದು ಒಡೆಯುವಂತ ಘಟನೆ, ಅಥವಾ ಎಷ್ಟೇ ಗಾಢವಾದ ಸಂಬಂಧದಲ್ಲಿ ಮೃತ್ಯುವಿನೊಂದಿಗೆ ಅದು ಕೊನೆಯಾಗುತ್ತೆ ನಮ್ಮ ಮತ್ತು ಅವರ ನಡುವಿನ ಸಂಬಂಧ. ಆದ್ರೆ ಭಗವಂತನ ಜೊತೆ ನಾವು ಸ್ಥಾಪಿಸಿದ ಸಂಬಂಧ ನಮ್ಮ ಮೃತ್ಯುವಿನೊಂದಿಗೆ ಕೂಡ ಕೊನೆಯಾಗುವುದಿಲ್ಲ, ಮತ್ತೆ ಅದು ಮುಂದುವರಿಯುತ್ತದೆ ಹೀಗೆ. ಸೊ ನಾಳಿನ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳಲಿದ್ದೀವಿ ಅದು ಹೇಗೆ ಮುಂದುವರಿಯುತ್ತದೆ ಅಂತೇಳಿ. ಆದ್ರಿಂದ ಶಾಶ್ವತವಾದಂತಹ ಆತ್ಮ, ಶಾಶ್ವತವಾದಂತಹ ಪರಮಾತ್ಮನ ಜೊತೆ ಶಾಶ್ವತವಾದಂತಹ ಸಂಬಂಧವನ್ನ ಸ್ಥಾಪಿಸಿದಾಗ ಅದು ಶಾಶ್ವತವಾಗೇ ಇರುತ್ತೆ, ಮೃತ್ಯುವಿನ ನಂತರ ಕೂಡ ಅದು ಮುಂದುವರಿಯುತ್ತದೆ. ಇದು ನಿಜವಾದ ಸಂಬಂಧ ನಮ್ಗೆ ನಮ್ಮ ಭಗವಂತನ ಜೊತೆ ಇರುವಂತದ್ದು. ಇದು ಸಂತೋಷಕ್ಕೆ ಇರುವಂತಹ ಒಂದು ಕೀ ಕೂಡ ಹೌದು ಅಂತ ನಾವು ತಿಳಿದುಕೊಳ್ಬಹುದು. ಅಚ್ಯುತ ಅಂದ್ರೆ ತನ್ನ ಭಕ್ತರನ್ನ ಪ್ರೀತಿಸುವವರು, ತನ್ನ ಭಕ್ತ ವತ್ಸಲ ಕೃಷ್ಣನ ಒಂದು ಸ್ವಭಾವವನ್ನ ನಾವಿಲ್ಲಿ ನೋಡ್ಬೋದು. ತತ್ರ ಪಶ್ಯ ಸ್ಥಿತಾನ್ ಪಾರ್ಥ ಪಿತೃನಥಾ ಪಿತಾಮಹಾನ್ ಆಚಾರ್ಯನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತತಾ ಶ್ವಶುರಾನ್ ಸುರಧಶ್ಚೈವ ಸೇನಯೋರ್ ಉಭಯೋರಪಿ. ಅರ್ಜುನನು 2 ಸೈನ್ಯಗಳಲ್ಲಿ ಇದ್ದ ತನ್ನ ಚಿಕ್ಕಪ್ಪ ದೊಡ್ಡಪ್ಪಂದಿರನ್ನು, ತಾತಂದಿರನ್ನು, ಗುರುಗಳನ್ನು, ಸೋದರ ಮಾವಂದಿರನ್ನು, ಸೋದರರನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸ್ನೇಹಿತರನ್ನು, ಮಾವಂದಿರನ್ನು, ಹಿತೈಷಿಗಳನ್ನು ನೋಡಿದನು. ಸೊ ಅರ್ಜುನ ಹೋಗಿ ನೋಡ್ತಾನೆ ಅಲ್ಲಿ ಯಾರ್ಯಾರೆಲ್ಲ ಇದ್ದಾರೆ. ಪಿತಾಮಹರು ಅವರಿಂದ ಹಿಡಿದು ಚಿಕ್ಕ ಚಿಕ್ಕ ಮಕ್ಕಳವರೆಗೆ ಎಲ್ಲರೂ ಇದ್ದಾರೆ. ತಾತಂದಿರು ಇದ್ದಾರೆ, ಪಿತಾಮಹರು ಇದ್ದಾರೆ, ದೊಡ್ಡಪ್ಪ ಚಿಕ್ಕಪ್ಪಂದಿರು ಇದ್ದಾರೆ, ಗುರುಗಳಿದ್ದಾರೆ, ಸೋದರ ಮಾವಂದಿರಿದ್ದಾರೆ, ಮಕ್ಕಳು ಎಲ್ಲರೂ ಇದ್ದಾರೆ. ನಾವೆಲ್ಲ ಒಂದೇ ಕುಟುಂಬದಲ್ಲಿ ಇರೋರು ಎಷ್ಟು ಚೆನ್ನಾಗಿ ಇರೋದು ಬಿಟ್ಟು ಯುದ್ಧ ಭೂಮಿಯಲ್ಲಿ ನಾವು ಈ ತರ ಯುದ್ಧ ಮಾಡೋದಕ್ಕೆ ತಯಾರಾಗಿ ನಿಂತಿದ್ದೇವೆ. ಎಂತಹ ಪರಿಸ್ಥಿತಿ ಇದು ಅಂತೇಳಿ ಅರ್ಜುನನಿಗೆ ತುಂಬಾನೇ ನೋವಾಗುತ್ತೆ. ಅದನ್ನ ನೋಡಿ ನಮ್ಮವರ ಜೊತೆ ನಾನು ಹೋರಾಡ್ಬೇಕಾ, ಹೇಗೆ ನಾನು ಹೋರಾಡುವಂಥದ್ದು, ಇವರನ್ನೆಲ್ಲ ನಾನು ಹೇಗೆ ಸಾಯಿಸ್ಲಿ ಅಂತ ಅರ್ಜುನನಿಗೆ ಅನುಕಂಪ ಉಂಟಾಗ್ತಾ ಇದೆ ಇವರನ್ನೆಲ್ಲ ನೋಡಿ. ಅವನು ಏನ್ ಹೇಳ್ತಾನೆ, ಅರ್ಜುನ ಹೇಗೆ ಹೇಳ್ತಾನೆ, ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಅರ್ಜುನನು ಹೇಳಿದನು, ಕೃಷ್ಣ ಯುದ್ಧಾಭಿಲಾಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ನನ್ನ ನೆಂಟರಿಷ್ಟರನ್ನ ನೋಡಿ ನನ್ನ ಅವಯವಗಳು ಕಂಪಿಸುತ್ತಿವೆ, ನನ್ನ ಬಾಯಿ ಒಣಗುತ್ತಾ ಇದೆ, ನನ್ನ ದೇಹ ನಡುಗುತ್ತಾ ಇದೆ, ನನ್ನ ಕೂದಲು ಅದು ನಿಮಿರ್ತಾ ಇದೆ, ಗಾಂಡಿವ ಧನಸು ನನ್ನ ಕೈಯಿಂದ ಜಾರ್ತಾ ಇದೆ, ನನ್ನ ಚರ್ಮ ಉರಿತಾ ಇದೆ, ಇಲ್ಲಿ ಒಂದು ಕ್ಷಣವೂ ನಿಂತುಕೊಳ್ಳೋದಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ, ಇವರನ್ನೆಲ್ಲ ಕೊಲ್ಲೋದ್ರಿಂದ ನಾನು ಏನನ್ನ ಗಳಿಸಲಿದ್ದೇನೆ ಅಂತ ಅರ್ಜುನ ದುಃಖಿತನಾಗ್ತಾ ಇದ್ದಾನೆ. ಸೊ ಈಗ ಅರ್ಜುನನ ಈ ಪರಿಸ್ಥಿತಿ ಇದು ಏನನ್ನ ತೋರಿಸ್ತದೆ, ಅವನು ಒತ್ತಡಕ್ಕೆ ಸಿಲುಕಿದ್ದಾನೆ ಅನ್ನೋದನ್ನ ಇದು ತೋರಿಸುತ್ತದೆ ಅಲ್ವಾ. ಈಗ ನಾವು ನೋಡ್ಬೋದು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಒಂದೇ ಸನ್ನಿವೇಶ 3 ತರದ ಪ್ರತಿಕ್ರಿಯೆಗಳು. ಧೃತರಾಷ್ಟ್ರ ಏನು ಹೇಳ್ತಾನೆ, ಯಾವ ತರ ಪ್ರತಿಕ್ರಿಯೆಯನ್ನ ಅವನು ತೋರಿಸ್ತಾನೆ, ಅವನ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಅದಾದ್ಮೇಲೆ ದುರ್ಯೋಧನ ಏನ್ ಹೇಳ್ತಾನೆ, ಅವನು ಯಾವ ತರ ಒಂದು ಎಚ್ಚರಿಕೆಯನ್ನ ಕೊಡ್ತಾನೆ ತನ್ನ ಗುರುವಿಗೆ ಅನ್ನೋದನ್ನ ನಾವು ನೋಡಿದ್ವಿ. ಅದಾದ್ಮೇಲೆ ಅರ್ಜುನನ ಮನಸ್ಥಿತಿ ಹೇಗಿದೆ, ಅರ್ಜುನ ಮೃದು ಹೃದಯಿ, ಸಾಫ್ಟ್ ಹಾರ್ಟೆಡ್ನೆಸ್, ಭಕ್ತರ ಲಕ್ಷಣ ಇದು. ಸೊ ಭಕ್ತರು ಯಾವಾಗ್ಲೂ ಸಾಫ್ಟ್ ಹಾರ್ಟೆಡ್ ಆಗಿರ್ತಾರೆ, ಅವರಿಗೆ ಬೇರೆಯವರ ಮೇಲೆ ಕರುಣೆ ಇರುತ್ತೆ. ಅರ್ಜುನ ಭಕ್ತನಾಗಿದ್ರಿಂದ ಅವನಲ್ಲಿ ಈ ಒಳ್ಳೆಯತನ ಇತ್ತು. ಸೊ ಇವರಿಬ್ರು ಯಾವ ತರ ಪ್ರತಿಕ್ರಿಯೆಯನ್ನ ನೀಡ್ತಾರೆ, ಅರ್ಜುನ ಯಾವ ತರ ಪ್ರತಿಕ್ರಿಯೆಯನ್ನ ನೀಡ್ತಾನೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಅಲ್ವಾ. ಸೊ ಅರ್ಜುನ ಏನ್ ಹೇಳ್ತಾ ಇದ್ದಾನೆ, ಈಗ ಅರ್ಜುನ ನಾನು ಹೋರಾಡುವುದಿಲ್ಲ ಇವರ ಜೊತೆ, ಯಾಕೆಂದ್ರೆ ನನ್ಗೆ ಅವರನ್ನ ನೋಡಿ ಅನುಕಂಪ ಉಂಟಾಗ್ತಾ ಇದೆ, ಸಹಾನುಭೂತಿ ಉಂಟಾಗ್ತಾ ಇದೆ, ಕರುಣೆ ಉಕ್ಕಿ ಹರಿತಾ ಇದೆ, ಯಾಕೆ ನಾನು ಇವರನ್ನೆಲ್ಲ ಕೊಲ್ಲಿ, ನನ್ನವರು ಅವರು ಅಂತ ಅರ್ಜುನ ಹೇಳ್ತಾನೆ. 2ನೇ ಕಾರಣ ಅವನು ಹೇಳ್ತಾನೆ,
ಅಂದ್ರೆ ನಾನು ಹೋರಾಡೋದಿಲ್ಲ ಅಂತ ಅವನು ನಿರ್ಧರಿಸ್ತಾನೆ. ಅದಕ್ಕೆ ಕೊಡುವಂತ 5 ಕಾರಣಗಳು ಅವನು ಕೊಡುವಂಥದ್ದು ಯಾವುದೆಲ್ಲ? ಒಂದು, ನನಗೆ ಅವರನ್ನ ನೋಡಿ ಅನುಕಂಪ ಉಂಟಾಗ್ತಾ ಇದೆ. 2ನೇ ಕಾರಣ, ಇವರನ್ನ ಕೊಲ್ಲೋದ್ರಿಂದ ನನಗೆ ಏನು ಸುಖ ಶಾಂತಿ ಸಿಗುತ್ತೆ? ಈಗ ನಾನು ಒಂದು ವೇಳೆ ವಿಜಯಿ ಆದ್ರೆ ಕೂಡ ನನ್ನ ಸಂತೋಷವನ್ನ ಹಂಚಿಕೊಳ್ಳೋದಕ್ಕೆ ಯಾರು ಉಳಿಯುವುದಿಲ್ಲ ಇಲ್ಲಿ. ಸೊ ನಮ್ಮ ಸಂತೋಷ ನಾವು ಸಂತೋಷಗೊಂಡಾಗ ಬೇರೆಯವ್ರ ಜೊತೆ ಹಂಚಿಕೊಳ್ಬೇಕಂತ ನಮ್ಗೆ ಅನ್ಸುತ್ತೆ. ಬಟ್ ಯಾರು ಇರುವುದಿಲ್ಲ, ಏನ್ ನನ್ಗೆ ಸಂತೋಷ ಸಿಗುತ್ತೆ ಇದರಿಂದ ಅಂತ ಹೇಳ್ತಾನೆ. 3ನೇ ಕಾರಣ ಅವನು ಕೊಡ್ತಾ ಇರುವಂತದ್ದು, ಪಾಪ ಬರ್ತದೆ ನನ್ಗೆ ಇವರನ್ನೆಲ್ಲ ಕೊಲ್ಲೋದ್ರಿಂದ ಅಂತ. 4ನೇ ಕಾರಣ, ಕುಟುಂಬ ಸಂಪ್ರದಾಯಗಳು ನಾಶವಾಗಿ ಹೋಗುತ್ತವೆ. ಎಷ್ಟೊಂದು ಯೋಧರು ಅಂದ್ರೆ ಸಾವನ್ನಪ್ಪಲಿದ್ದಾರೆ. ಅವರ ಪತ್ನಿಯರು ವಿಧವೆ ಆಗ್ತಾರೆ, ಅವರ ಮಕ್ಕಳು ಅನಾಥರಾಗ್ತಾರೆ. ಸೊ ನಾನ್ ಯಾಕೆ ಮಾಡ್ಬೇಕು ಈ ಯುದ್ಧವನ್ನ ಅಂತ ಅರ್ಜುನ ಕೇಳ್ತಾನೆ. 5ನೇ ಕಾರಣ ಅರ್ಜುನ ಕೊಡ್ತಾ ಇರುವಂತದ್ದು, ನನ್ಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ತೋಚ್ತಾ ಇಲ್ಲ, ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ. ನನ್ನ ಬುದ್ಧಿಯನ್ನ ನಾನು ಕಳೆದುಕೊಂಡಿದ್ದೇನೆ, ನನ್ನ ಚಿತ್ತ ಸ್ವಾಸ್ಥ್ಯವನ್ನ ನಾನು ಕಳೆದುಕೊಂಡಿದ್ದೀನಿ. ಏನ್ ಮಾಡ್ಬೇಕಂತ ನನ್ಗೆ ಗೊತ್ತಾಗ್ತಾ ಇಲ್ಲ, ನಾನು ಯುದ್ಧ ಮಾಡೋದಿಲ್ಲ ಅಂತ ಅರ್ಜುನ ಹೇಳ್ತಾನೆ. ಸೊ ಅರ್ಜುನನಿಗೆ ಆಗಿರುವಂತ ಪರಿಸ್ಥಿತಿ ಇಲ್ಲಿ ಯಾವ ತರ? ಸೊ ಇದು ಒತ್ತಡಕ್ಕೆ ಅವನು ಸಿಲುಕಿದ್ದಾನೆ, ಸಂಪೂರ್ಣ ಒತ್ತಡ, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಹೀಗೆ ಅವನ ಅಂದ್ರೆ ಒತ್ತಡದಲ್ಲಿ ಗೊಂದಲಕ್ಕೀಡಾಗಿದ್ದಾನೆ. ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಭಗವದ್ಗೀತೆ ನಮ್ಗೆ ಒತ್ತಡದ ನಿರ್ವಹಣೆಯನ್ನ ಹೇಗೆ ಮಾಡ್ಬೋದು ಅನ್ನೋದನ್ನ ಕೂಡ ಹೇಳುತ್ತೆ. ಆದ್ರೆ ಇವತ್ತಿನ ಅಧ್ಯಾಯದಲ್ಲ, ನಾಳಿನ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳೋಣ. ಅರ್ಜುನನಿಗೆ ಆಗ್ತಿರುವಂತಹ ಪರಿಸ್ಥಿತಿ ಏನದು? ನನ್ನ ಅವಯವಗಳು ಕಂಪಿಸ್ತಾ ಇದೆ, ಬಾಯಿ ಒಣಗ್ತಾ ಇದೆ, ನನ್ನ ದೇಹ ನಡುಗ್ತಾ ಇದೆ, ನನ್ನ ಕೂದಲು ನಿಮಿರ್ತಾ ಇದೆ, ಗಾಂಡಿವ ಧನಸ್ಸು ನನ್ನ ಕೈಯಿಂದ ಜಾರ್ತಾ ಇದೆ, ಚರ್ಮ ಉರಿತಾ ಇದೆ, ಇಲ್ಲಿ ನಿಲ್ಲುವುದಕ್ಕೂ ಆಗ್ತಾ ಇಲ್ಲ, ನನ್ನ ಮನಸ್ಸು ಸುತ್ತುತ್ತಾ ಇದೆ. ಸೊ ಇದೆಲ್ಲ ಒತ್ತಡದ ಗುಣಲಕ್ಷಣಗಳು, ಸ್ಟ್ರೆಸ್. ಸೊ ಇದನ್ನ ಹೇಗೆ ಮ್ಯಾನೇಜ್ ಮಾಡ್ಬೋದು? ಭಗವಂತ ನಾಳಿನ ಅಧ್ಯಾಯದಲ್ಲಿ ಹೇಳ್ತಾರೆ. ಇದು ಮಾತ್ರ ಅಲ್ಲ, ಭಗವಂತ ನಮ್ಗೆ ಈ ಭಗವದ್ಗೀತೆಯಲ್ಲಿ ನಮ್ಗೆ 3 ತರದ ಈ ದುಃಖಗಳು, ಈ ಭೌತಿಕ ಜಗತ್ತಿನಲ್ಲಿ ತಾಪತ್ರಯಗಳು ತಪ್ಪಿದ್ದಲ್ಲ ಅಲ್ವಾ? ಯಾವ ತರ ತಾಪತ್ರಯಗಳು? ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ತಾಪತ್ರಯಗಳು. ಈ ಐಹಿಕ ಪ್ರಪಂಚದಲ್ಲಿ ಇರುವಷ್ಟು ದಿವಸ ಕಷ್ಟಗಳು, ತಾಪತ್ರಯಗಳು ತಪ್ಪಿದ್ದಲ್ಲ. ಇದರಲ್ಲಿ 3 ತರ ಅಂತ ವಿಂಗಡಿಸಲಾಗಿದೆ. ಆಧ್ಯಾತ್ಮಿಕ ಅಂದ್ರೆ ಯಾವ ತರ? ಆಧ್ಯಾತ್ಮಿಕ ಅಂದ್ರೆ ನಮ್ಮ ಮನಸ್ಸು, ನಮ್ಮ ದೇಹ ನಮ್ಗೆ ಕೊಡುವಂತ ತೊಂದರೆ. ನಮ್ಮ ದೇಹ ಅನಾರೋಗ್ಯಕ್ಕೆ ಈಡಾಗುತ್ತೆ, ಆಗಾಗ ನಮ್ಗೆ ತೊಂದರೆ ಕೊಡ್ತಾ ಇರುತ್ತೆ. ನಮ್ಗೆ ಗೊತ್ತಿಲ್ಲದಾಗೆ ಏನೇನೋ ತೊಂದರೆಗಳು ನಮ್ಮ ದೇಹದಲ್ಲಿ ಬರ್ತಾ ಇರುತ್ತೆ. ಜನ್ಮ ಮೃತ್ಯು ಜರಾವ್ಯಾಧಿ, ಮುಪ್ಪಾಗುವಂಥದ್ದು, ವಯಸ್ಸಾಗುವಂಥದ್ದು, ರೋಗ ಬರುವಂಥದ್ದು, ಇದೆಲ್ಲ ದೇಹಕ್ಕೆ ಸಂಬಂಧಪಟ್ಟ ತೊಂದರೆ. ಇನ್ನು ಮನಸ್ಸು, ನಮ್ಮ ಮನಸ್ಸು ಎಷ್ಟು ತೊಂದರೆ ಕೊಡುತ್ತೆ ನಮ್ಗೆ. ಎಂತೆಂತ ಕೆಟ್ಟ ಯೋಚನೆಗಳು, ಯಾವಾಗ್ಲೂ ಭವಿಷ್ಯದ ಬಗ್ಗೆ ಯೋಚನೆ, ಅಥವಾ ಭೂತಕಾಲದ ಒಂದು ಇದರ ಬಗ್ಗೆ, ದುಃಖಗಳ ಬಗ್ಗೆ ಮೆಲುಕು ಆಗ್ತಾ ಇರುವಂತದ್ದು. ಹೀಗೆ ನಾವು ಒಟ್ಟಿನಲ್ಲಿ ನಮ್ಮ ಮನಸ್ಸು ಎಷ್ಟು ತೊಂದರೆ ಕೊಡ್ತಾ ಇರುತ್ತೆ. ಮನಸ್ಸನ್ನ ಸರಿಯಾಗಿ ನಿಯಂತ್ರಿಸಲಿಲ್ಲ ಅಂದ್ರೆ ಮನಸ್ಸು ನಮ್ಗೆ ಶತ್ರುವಾಗಿ ಪರಿಣಮಿಸುತ್ತೆ, ತುಂಬಾ ತೊಂದರೆಯನ್ನ ಕೊಡುತ್ತೆ ಮನಸ್ಸು ನಮ್ಗೆ. ಸೊ ಹೀಗೆ ನಮ್ಮ ಮನಸ್ಸು, ನಮ್ಮ ದೇಹ ನಮ್ಗೆ ತೊಂದರೆಯನ್ನ ಕೊಡುವಂಥದ್ದು ಆಧ್ಯಾತ್ಮಿಕ. ಇನ್ನೊಂದು ಅಧಿದೈವಿಕ ಅಂದ್ರೆ ಏನು? ಪ್ರಕೃತಿ ವಿಕೋಪಗಳು, ಬರಗಾಲ ಆಗ್ಲಿ, ಭೂಕಂಪ ಆಗ್ಲಿ, ಅಥವಾ ನೆರೆ ಆಗುವಂಥದ್ದು, ಇದೆಲ್ಲ ಯಾರು ಕೂಡ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಇದನ್ನ ಎಂತೆಂತ ಮಹಾನ್ ವ್ಯಕ್ತಿಗಳು ಕೂಡ ಈ ಒಂದು ತೊಂದರೆಗಳು ಒಳಗಾಗುತ್ತಾರೆ. ಇದೆಲ್ಲ ಈ ಭೌತಿಕ ಪ್ರಪಂಚದ ಲಕ್ಷಣಗಳು. ಇನ್ನೊಂದು ಅಧಿಭೌತಿಕ, ಬೇರೆ ಜೀವಿಗಳಿಂದ ನಮ್ಗೆ ಸಿಗುವಂತ ತೊಂದರೆ. ಪಕ್ಕದ ಮನೆಯವರಿಂದಾಗ್ಲಿ, ಪಕ್ಕದ ಒಂದು ರಾಜ್ಯಗಳಿಂದಾಗ್ಲಿ, ಪಕ್ಕದ ದೇಶಗಳಿಂದಾಗ್ಲಿ, ಹೀಗೆ ಬೇರೆ ಜೀವಿಗಳು ನಮ್ಗೆ ತೊಂದರೆ ಕೊಡ್ತಾರೆ ಅಲ್ವಾ? ಬೇಡ, ನಮ್ಗೆ ಒಂದು ಸೊಳ್ಳೆ ಕಡಿತದಿಂದ ನಾವು ನಮ್ಗೆ ಮಲೇರಿಯಾ ಬರ್ಬೋದು, ಅಥವಾ ರೋಗಗಳಿಗೆ ನಾವು ತುತ್ತಾಗ್ಬೋದು. ಸೊ ಹೀಗೆ ಈ 3 ತರದ ತಾಪತ್ರಯಗಳಿಂದ ನಾವು ಹೇಗೆ ಮುಕ್ತರಾಗ್ಬೋದು ಅನ್ನೋದನ್ನ ಕೂಡ ನಮ್ಗೆ ಭಗವದ್ಗೀತೆ ಹೇಳುತ್ತೆ. ಸೊ ಈಗ ಅರ್ಜುನ ಕೊಡ್ತಾ ಇರುವಂತ ಕಾರಣ ಯಾವುದೆಲ್ಲ? ಮೊದಲ ಕಾರಣ ಸಹಾನುಭೂತಿ, ಅವನಿಗೆ ಸಹಾನುಭೂತಿ ಉಂಟಾಗ್ತಾ ಇದೆ ಅವರನ್ನ ನೋಡಿ. 2ನೇ ಕಾರಣ ಸುಖ, ಸಂತೋಷ, ನೆಮ್ಮದಿ ಇಲ್ಲ ಇವರನ್ನ ಕೊಲ್ಲೋದ್ರಿಂದ, ಇವರ ಜೊತೆ ಯುದ್ಧ ಮಾಡೋದ್ರಿಂದ. 3ನೇ ಕಾರಣ ಪಾಪ ಬರ್ತದೆ, ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನೆ. 4ನೇ ಕಾರಣ ಕುಟುಂಬ ಸಂಪ್ರದಾಯಗಳು ನಾಶವಾಗುತ್ತದೆ. 5ನೇ ಕಾರಣ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಆಗದಿರುವಂತ ಪರಿಸ್ಥಿತಿ, ಗೊಂದಲಕ್ಕೀಡಾಗಿದ್ದೇನೆ ನಾನು ಅಂತ ಅರ್ಜುನ ಹೇಳ್ತಾನೆ. ಈ 5 ಅರ್ಜುನನ ಈ ಪ್ರಶ್ನೆಗಳಿಗೆ, ಅವನ ಈ ಅಂದ್ರೆ 5 ಕಾರಣಗಳಿಗೆ ಕೂಡ ನಾಳಿನ ಅಧ್ಯಾಯದಲ್ಲಿ ಭಗವಂತ ಉತ್ತರವನ್ನ ಕೊಡಲಿದ್ದಾರೆ. ನಾಳಿನ ಅಧ್ಯಾಯ ತುಂಬಾ ಮಹತ್ವವನ್ನ ಪಡೆದಿದೆ. ನಾಳಿನ ಅಧ್ಯಾಯದಲ್ಲಿ ನಾವು ಯಾರು ಅನ್ನೋದನ್ನ ನಾವು ತಿಳಿದುಕೊಳ್ಳಲಿದ್ದೇವೆ. ನಾವು ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಆಕ್ಚುಲಿ ನಾವು ತಿಳಿದುಕೊಳ್ಳಲಿದ್ದೇವೆ ನಾವು ಯಾರು ಅಂತೇಳಿ. ಆದ್ರಿಂದ ನಾಳಿನ ಅಧ್ಯಾಯವನ್ನ ಮಿಸ್ ಮಾಡ್ಕೋಬೇಡಿ. 18 ದಿವಸ ಕೂಡ ಮಿಸ್ ಮಾಡ್ಕೋಬೇಡಿ. ನಾಳಿನ ಅಧ್ಯಾಯ ಮಾತ್ರ ತುಂಬಾ ತುಂಬಾ ಮುಖ್ಯ. ಅದು ಫೌಂಡೇಶನ್ ಇದ್ದಾಗೆ ನಾವು ಭಗವದ್ಗೀತೆನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾಳಿನ ಅಧ್ಯಾಯ. ಆದ್ರಿಂದ ಎಲ್ಲರಲ್ಲಿ ವಿನಂತಿ, ಹೀಗೆ 18 ದಿವಸಗಳ ಕಾಲ ನೀವು ಅಂದ್ರೆ ಅಟೆಂಡ್ ಮಾಡಿ. ದಿವಸಕ್ಕೆ 1 ಗಂಟೆ, ಇದೊಂದು ಡೆಡಿಕೇಶನ್ ಅಲ್ವಾ, ಇದೊಂದು ಯಜ್ಞ ತರ. ಸೊ ಯಜ್ಞದ ಮಧ್ಯದಲ್ಲಿ ಯಾರು ಎದ್ದು ಹೋಗುದಿಲ್ಲ. ಹಾಗೆ ನೀವು ಕೂಡ 1 ಗಂಟೆಯನ್ನ ನೀವು ಇದಕ್ಕೋಸ್ಕರ ಮೀಸಲಿಡಿ ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನೀವು ಸೇರಿದ್ದೀರಾ,
ಈ ಕೋರ್ಸಿಗೆ ಭಗವಂತನ ಕೃಪೆಯಿಂದ ಭಗವದ್ಗೀತೆನ ಓದೋದಕ್ಕೆ ಕೂಡ ಪುಣ್ಯ ಮಾಡಿರ್ಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಪುಣ್ಯವಂತರಿಗೆ ಮಾತ್ರ ಸಿಗುವಂತದ್ದು. ಸೊ ನೀವೆಲ್ಲರೂ ತುಂಬಾನೇ ಪುಣ್ಯವಂತರು. ಭಗವದ್ಗೀತೆನ ಭಕ್ತರ ಸಂಘದಲ್ಲಿ ಕುಳಿತುಕೊಂಡು ಅರ್ಥ ಮಾಡಿಕೊಳ್ಳೋದಕ್ಕೆ ಆ ಅವಕಾಶ ಸಿಗುವವರೆಲ್ಲ ಭಾಗ್ಯಶಾಲಿಗಳು ಅಂತ ಹೇಳಲಾಗಿದೆ. ಸೊ ಆದ್ರಿಂದ ದಯವಿಟ್ಟು ನಾಳಿನ ಕ್ಲಾಸ್ ಅನ್ನ ಮಿಸ್ ಮಾಡ್ಕೋಬೇಡಿ ಅಂತ ನಾನು ನಿಮ್ಮಲ್ಲೆಲ್ಲ ಕೇಳ್ಕೊಳ್ತಾ ಇದ್ದೀನಿ. ಎಸ್, ನಾವೀಗ ಇದರ ಒಂದು ಸಾರಾಂಶವನ್ನ ನೋಡೋಣ. ಮೊದಲಿಗೆ ನಾವು ಇಂಟ್ರೊಡಕ್ಷನ್ ನೋಡಿದ್ವು. ಅದಾದ್ಮೇಲೆ ಧೃತರಾಷ್ಟ್ರ ಯಾವ ತರ ವಿಚಾರಿಸ್ತಾನೆ, ಕುರುಕ್ಷೇತ್ರ ಅದು ರಣರಂಗದಲ್ಲಿ ಸೇನಾವಲೋಕನ ಅಂದ್ರೆ ಅದು ಎಲ್ಲರನ್ನ ಅವನು ನೋಡಿದ ನಂತರ ಯಾವ ತರ ಪ್ರಶ್ನೆಯನ್ನ ಕೇಳುತ್ತಾನೆ ಅಂತ ಹೇಳಿ. ಅವನು ನೋಡುವುದಲ್ಲ ಅಂದ್ರೆ ಅವನಿಗೆ ಸಂಜಯನ ಮೂಲಕ ಅವನು ತಿಳಿದ ನಂತರ ಏನ್ ಮಾಡ್ತಾನೆ. ಸೊ ದುರ್ಯೋಧನಿಗೆ ಹೇಗೆ ಭಯ ಉಂಟಾಗುತ್ತೆ, ಯಾವ ತರ ಅವನು ಮಾತಾಡ್ತಾನೆ, ಅದಾದ್ಮೇಲೆ ಅವನು ಯಾವ ತರ ಹೋಲಿಸ್ತಾನೆ ತನ್ನ ಸೈನ್ಯವನ್ನ ಮತ್ತು ಪಾಂಡವರ ಸೈನ್ಯವನ್ನ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು, ಶಂಖಗಳ ನಾದಗಳು, ಸೊ ಶಂಖಗಳ ನಾದಗಳಿಂದ ಯಾವ ತರ ವಾತಾವರಣ ಉಂಟಾಗುತ್ತೆ ಕೌರವರ ಪಕ್ಷದಲ್ಲಿ ಮತ್ತು ಪಾಂಡವರ ಪಕ್ಷದಲ್ಲಿ, ಅರ್ಜುನ ಸೇನೆಯನ್ನ ಯಾವ ತರ ವೀಕ್ಷಿಸ್ತಾನೆ, ಹೇಗೆ ಭಗವಂತನ ಹತ್ರ ರಥವನ್ನ ಸ್ಥಾಪಿಸೋದಕ್ಕೆ ಅಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸೋದಕ್ಕೆ ಹೇಳ್ತಾನೆ ಅಚ್ಯುತನ ಹತ್ರ ಅಂತೇಳಿ. ಅದಾದ್ಮೇಲೆ ಅರ್ಜುನ ತನ್ನ ಬಂಧು ಬಾಂಧವರನ್ನ ಸ್ನೇಹಿತರನ್ನೆಲ್ಲ ನೋಡಿ ಯಾವ ತರ ಪ್ರತಿಕ್ರಿಯೆಯನ್ನ ನೀಡ್ತಾನೆ ಅನ್ನೋದನ್ನ ನಾವು ತಿಳಿದುಕೊಂಡು, ಹೋರಾಡದೆ ಇರುವುದಕ್ಕೆ ಅರ್ಜುನ ಕೊಡ್ತಾ ಇರುವಂತಹ 5 ಕಾರಣಗಳು ಯಾವುದು ಅನ್ನೋದನ್ನ ಕೂಡ ನಾವು ತಿಳಿದುಕೊಂಡು. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಸ್ವಲ್ಪ ಜಾಸ್ತಿ ಸಮಯವನ್ನ ನಾನು ತೆಗೆದುಕೊಂಡೆ ಮೊದಲ ಅಧ್ಯಾಯ ಆಗಿದ್ರಿಂದ. ನಾಳಿನ ಅಧ್ಯಾಯ ಕೂಡ ಸ್ವಲ್ಪ ಹೊತ್ತಾಗುತ್ತೆ, ಯಾಕಂದ್ರೆ ನಾಳಿನ ಅಧ್ಯಾಯದಲ್ಲಿ 72 ಶ್ಲೋಕಗಳಿವೆ. ಅರ್ಧ ಶ್ಲೋಕಗಳು ಹೇಳಿದ್ರೆ ಕೂಡ ಅದನ್ನ ವಿವರಿಸಿದ್ರೆ ಕೂಡ ಆಗುತ್ತೆ ಸಮಯ ಸ್ವಲ್ಪ, ಅಂದ್ರೆ ಒಂದು 15 ಮಿನಿಟ್ಸ್ ಎಕ್ಸ್ಟೆಂಡ್ ಮಾಡ್ಬೋದು. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಗ್ರಂಥರಾಜ್ ಕಿ ಜೈ, ಶ್ರೀಲಾ ಪ್ರಭುಪಾದ್ ಕಿ ಜೈ, ಶ್ರೀಲಾ ಗುರುದೇವ್ ಕಿ ಜೈ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲಾ ಭಕ್ತ ವೃಂದಕ್ಕೂ ಜೈ. ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ನೀವು ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದಿರಾ, 1.5 ಗಂಟೆಗಳ ಕಾಲ ಕುಳಿತುಕೊಂಡು ತಾಳ್ಮೆಯಿಂದ ಕೇಳಿದಿರಾ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಸೊ ಈಗ ನಾವು ನಿಮ್ಗೆ ಇಲ್ಲಿ ತೋರಿಸಿರುವಂತಹ ಪ್ರೆಸೆಂಟೇಶನ್ ಏನಿದೆಯೋ ಅದನ್ನ ನಾವು ನೋಟ್ಸ್ ರೂಪದಲ್ಲಿ ನಿಮ್ಗೆ ನಾವು ಗ್ರೂಪ್ ಅಲ್ಲಿ ಅದನ್ನ ಹಂಚ್ತೀವಿ. ಗ್ರೂಪ್ ಅಲ್ಲಿ ನಾವು ನಿಮ್ಗೆ ಶೇರ್ ಮಾಡ್ತೀವಿ, ನಿಮ್ಗೆ ಅದು ಸಿಗುತ್ತೆ ಗ್ರೂಪ್ ಅಲ್ಲಿ. ಕ್ವಿಜ್ ಅನ್ನ ನಿಮ್ಗೆ ಕ್ವಿಜ್ ಲಿಂಕ್ ಅನ್ನ ನಾವು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ. ಈಗ ಕ್ಲಾಸ್ ತೆಗೆದುಕೊಂಡ ನಂತರ ಇಲ್ಲಿ ನಾನು 1-2-3 ಕ್ವಶನ್ಸ್ ಅನ್ನ ಕೇಳ್ತೀನಿ. ಕ್ವಿಜ್ ನೀವು ಈಗ ತಾನೇ ಮೊದಲ ಅಧ್ಯಾಯವನ್ನ ಮುಗಿಸಿದೀರಾ, ಆದ್ರಿಂದ ನೀವು ಅಂತ ಒಂದು ಚಿಂತೆ ಮಾಡಬೇಡಿ ಕ್ವಿಜ್ ತಗೊಳ್ಳಿಲ್ಲ ಅಂತ. ಕ್ವಿಜ್ ಅನ್ನ ಈ ಕ್ಲಾಸ್ ಮುಗಿಸಿದ ಮೇಲೆ ತಗೋಬೇಕಲ್ವಾ. ನಾನು ಈಗ ಶೇರ್ ಮಾಡ್ತೀನಿ, ಈಗ ಅಥವಾ ನಾಳೆ ಒಳಗಡೆ ನಾವು ಶೇರ್ ಮಾಡ್ತೀವಿ, ಏನ್ ತೊಂದರೆ ಇಲ್ಲ. ನಿಮ್ಗೆ ಒಂದು 20 ದಿವಸಗಳ ಕಾಲಾವಕಾಶ ಇರುತ್ತೆ ಎಲ್ಲಾ ಕ್ವಿಜ್ಗಳಿಗೆ ಉತ್ತರಿಸೋದಕ್ಕೆ. ಪ್ರತಿದಿನ ಆ ಅಧ್ಯಾಯವನ್ನ ಮುಗಿಸೋದಕ್ಕೆ ಪ್ರಯತ್ನ ಮಾಡಿ. ಮೊದಲ ದಿವಸ ನೀವು ಕ್ವಿಜ್ ಅನ್ನ ಅಟೆಂಡ್ ಮಾಡುವಾಗ ನಿಮ್ಮ ಹೆಸರು, ನಿಮ್ಮ ಇಮೇಲ್ ಐಡಿಯನ್ನೆಲ್ಲ ಸರಿಯಾಗಿ ನೀವು ಕೊಡ್ಬೇಕು. ಎಲ್ಲ ಕರೆಕ್ಟ್ ಆಗಿ ಕೊಡ್ಬೇಕು. ತಪ್ಪಾಗಿದ್ರೆ ಸರ್ಟಿಫಿಕೇಟ್ ನಿಮ್ಗೆ ಬರುವುದಿಲ್ಲ, ಯಾಕಂದ್ರೆ ಅದು ಕಂಪ್ಯೂಟರ್ ಜನರೇಟೆಡ್ ಸರ್ಟಿಫಿಕೇಟ್ ಆದ್ರಿಂದ. ಸೊ ಆದ್ರಿಂದ ಅದರ ಬಗ್ಗೆ ನಾವು ವಿವರಣೆಯನ್ನ ಈಗ ಈ ಪೋಲಿಂಗ್ ಆದ್ಮೇಲೆ ನಾವು ಕೊಡ್ತೀವಿ. ಈಗ ನಾವು ಇಲ್ಲಿ ಒಂದು 2-3 ಪ್ರಶ್ನೆಗಳನ್ನ ನಾನ್ ನಿಮ್ಗೆ ಕೇಳ್ತೀನಿ, ನೀವು ಅದಕ್ಕೆ ಉತ್ತರವನ್ನ ಕೊಡ್ಬೋದು.